कृष्ण। हरि बोल माताजी, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ರಾಧಾ ಮಾಧವ ಕುಂಜ ವಿಹಾರಿ ಜಯ ಗೋಪಿ ಜನವಲ್ಲಭ ಜಯ ಗೋಪಿ ಜನವಲ್ಲಭ ಗಿರಿವರಧಾರಿ ಗಿರಿವರಧಾರಿ ಯಶೋದನಂದನ ವ್ರಜ ಜನರಂಜನ ಯಶೋದನಂದನ ವ್ರಜ ಜನರಂಜನ ಯಮುನ ತೀರಾವನಚಾರಿ ಯಮುನ ತೀರಾವನಚಾರಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುದಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ತ್ರ ಪ್ರಭುಜಿಯವರು ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ
ಶ್ರೀ ಅದ್ವೈತಾ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊಳ್ಳಿ. ಈ ಭಗವದ್ಗೀತೆ ಜ್ಞಾನವನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೊತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಿನ್ನೆ ನಾವೇನ್ ತಿಳ್ಕೊಂಡ್ವಿ ಅಂತ ಸಂಕ್ಷಿಪ್ತವಾಗಿ ಹೇಳ್ತೀರಾ ಮಾತಾಜಿ? ತುಂಬಾ ಸಂಕ್ಷಿಪ್ತವಾಗಿ ಹೇಳಿ ಮಾತಾಜಿ, ನಿನ್ನೆ ನಾವು ತಿಳ್ಕೊಂಡಿರೋದನ್ನ. ಮಾತಾಜಿ, ನಾವು ಈ ಭೌತಿಕ ಪ್ರಪಂಚದಲ್ಲಿ 3 ಗುಣಗಳಲ್ಲೇ ನಮ್ಮ ಶ್ರದ್ಧೆ ಇರುತ್ತೆ. 3 ಗುಣಗಳಲ್ಲೇ ನಾವು ಮಾಡೋ ಕೆಲಸಗಳಿರುತ್ತೆ. ಅಂದ್ರೆ ಅದರಲ್ಲಿ 3 ಗುಣಗಳಲ್ಲಿ ರಾಜಸ ಮತ್ತು ತಾಮಸ ಗುಣಗಳಲ್ಲಿ ನಾವು ಶ್ರದ್ಧೆ ಬೆಳೆಸ್ಕೊಂಡ್ರೆ ಅದು ಶಾಶ್ವತ ಅಲ್ಲ, ಅದು ಅಶಾಶ್ವತ. ಅದರಿಂದ ನಾವು ಈ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತಾನೆ ಇರ್ತೀವಿ. ಮೇಲೆ ಕೆಳಗಡೆ ಹೋಗೋದು ಬರೋದು ಆಗ್ತಾನೆ ಇರುತ್ತೆ. ಅದೇ ನಾವು ಸಾತ್ವಿಕವಾಗಿ ಈ ಧರ್ಮ ಗ್ರಂಥಗಳಲ್ಲಿ ಏನೇನ್ ಹೇಳಿದ್ದಾರೆ ಅದನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಅದ್ರ ಪ್ರಕಾರ ನಾವು ಗುರುಗಳ ಆದೇಶದ ಮೇಲೆ, ಯಾರು ಪರಂಪರೆಯಿಂದ ಬಂದಿರ್ತಾರೆ ಗುರುಗಳು, ಅವರು ಹೇಳ್ಕೊಟ್ಟರ ತರ ನಾವು ನಡ್ಕೊಂಡ್ರೆ, ನಾವು ಶಾಸ್ತ್ರಗಳ ಪ್ರಕಾರ ನಾವು ನಡ್ಕೊಂಡ್ರೆ ನಮ್ಮ ಹೃದಯದಲ್ಲಿ ಇರುವ ಕಲ್ಮಶಗಳು ಏನೇನಿದೆ ಅದೆಲ್ಲ ಶುದ್ಧವಾಗುತ್ತೆ. ಪರಿಶುದ್ಧವಾಗಿ ನಾವು ಭಗವಂತನ ಧಾಮವನ್ನ ಸೇರೋಕೆ ನಮ್ಗೆ ಸಹಾಯ ಆಗುತ್ತೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ನಾವಿಲ್ಲಿ ಮುಖ್ಯವಾಗಿ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ, ನಮ್ಗೆ ಗುಣತ್ರಯ ವಿಭಾಗ ಯೋಗದಲ್ಲಿ ಅರ್ಥ ಮಾಡ್ಕೊಂಡಿರೋ ತರಾನೇ ಈ 3 ಗುಣದಲ್ಲಿ ಯಾವುದೇ ಗುಣದಲ್ಲಿ ಇದ್ರೂ ಸಹ ಅದು ನಮ್ಮನ್ನ ಬಂಧಿಸುತ್ತೆ. ನಮ್ಮ ಪ್ರಯತ್ನ ಯಾವ ಕಡೆ ಇರಬೇಕು, ನಾವು 3 ಗುಣಗಳನ್ನ ಮೀರಿ ನಾವು ಶುದ್ಧ ಸತ್ವ ಗುಣಕ್ಕೆ ಬರ್ಬೇಕು. ಆದ್ರೆ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಮಿನಿಮಮ್ ಸತ್ವ ಗುಣಕ್ಕಾದ್ರೂ ಬರ್ಲಿಕ್ಕೆ ಟ್ರೈ ಮಾಡ್ಬೇಕು. ಯಾಕಂದ್ರೆ ಇವಾಗ ನೀವು ನೋಡಿ, ಏರೋಪ್ಲೇನ್ ಇವಾಗ ಮೇಲಕ್ಕೆ ಹಾರ್ಬೇಕು ಅಂತಂದ್ರೆ ಮೊದ್ಲು ಅದಕ್ಕೆ ಒಂದು ರನ್ವೇ ಬೇಕು ಅಲ್ವಾ? ರನ್ವೇ ಇಲ್ಲ ಅಂತಂದ್ರೆ ಅದು ಆ ಒಂದು ಅಪ್ಟೇಕ್ ತಗೊಳ್ಲಿಕ್ಕೆ ಆಗೋದೇ ಇಲ್ಲ, ಅದು ಅಲ್ವಾ? ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆರ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮಿನಿಮಮ್ ನಾವು ಸತ್ವಗುಣಕ್ಕೆ ಬರ್ಲಿಲ್ಲ ಅಂದ್ರೆ ನಾವು ಭಗವಂತನ ಲೋಕಕ್ಕೆ, ಆಧ್ಯಾತ್ಮಿಕ ಲೋಕದ ಕಡೆಗೆ ಪ್ರಯಾಣ ಮಾಡ್ಲಿಕ್ಕೇನೆ ಆಗಲ್ಲ ನಮ್ಗೆ, ಅಲ್ವಾ? ನೋಡಿ, ಇವಾಗ ನಮ್ಗೆ ಇಲ್ಲಿ 1.5 ಗಂಟೆಗಳ ಕುತ್ಕೊಂಡು ಇಲ್ಲಿ ಕೃಷ್ಣನ ಬಗ್ಗೆ, ಕೃಷ್ಣ ಹೇಳಿರೋದ್ರ ಬಗ್ಗೆ ಕೇಳ್ಬೇಕು ಅಂದ್ರೆ ನಮ್ಗೆ ಸತ್ವಗುಣದಲ್ಲಿ ಇಲ್ಲ ಅಂದ್ರೆ ನಮ್ಗೆ ಆಗೋದಿಲ್ಲ, ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಮಿನಿಮಮ್ ಸತ್ವಗುಣಕ್ಕೆ ಬರ್ಬೇಕು ಅಂತ ಹೇಳ್ತೀವಿ ಹೊರತು ಸತ್ವಗುಣವು ನಮ್ಮನ್ನ ಬಂಧಿಸುತ್ತೆ. ಅದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. 3 ಗುಣದಲ್ಲಿ ಯಾವುದೇ ಗುಣದಲ್ಲಿದ್ರೂ ನಮಗೆ ಅದು ಬಂಧನಕ್ಕೆ ಒಳಗಾಗಿಸುತ್ತೆ. ನಾವು 3 ಗುಣಗಳನ್ನ ಮೀರಿ ನಾವು ಸತ್ವಗುಣಕ್ಕೆ ನಾವು ಬರ್ಬೇಕಾಗುತ್ತೆ. ಸೊ ನಿನ್ನೆ ಅಧ್ಯಾಯದಲ್ಲಿ ನಮ್ಗೆ 3 ರೀತಿಯಲ್ಲಿ ನಾವ್ ಮಾಡೋ ಪ್ರತಿಯೊಂದು ಕೆಲಸವೂ ಈ 3 ಗುಣದಲ್ಲೇ ಇರುತ್ತೆ. ನಮ್ಮ ಶ್ರದ್ಧೆನೂ ಸಹ ಈ 3 ಗುಣದಲ್ಲಿರುತ್ತೆ. ನಾವು ತಿನ್ನೋ ಆಹಾರ ಮತ್ತೆ ನಾವು ಮಾಡುವಂತಹ ತಪಸ್ಸು, 3 ರೀತಿಯ ತಪಸ್ಸನ್ನ ನಾವು ತಿಳ್ಕೊಂಡ್ವಿ. ದೇಹದ ತಪಸ್ಸು, ಮಾತಿನ ತಪಸ್ಸು ಮತ್ತೆ ಮನಸ್ಸಿನ ತಪಸ್ಸು. ಇವನು ಸಹ 3 ಗುಣದಲ್ಲಿರುತ್ತೆ. ಮತ್ತೆ ನಾವು ಮಾಡುವಂತಹ ದಾನವೂ ಸಹ 3 ಗುಣದಲ್ಲಿರುತ್ತೆ. ಮಾಡುವಂತಹ ಯಜ್ಞವೂ ಸಹ 3 ಗುಣದಲ್ಲಿರುತ್ತೆ. ಸೊ ಕೊನೆಗೆ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ, ಯಜ್ಞ ದಾನ ತಪವನ್ನ ನಾವು ಮಾಡ್ಲೇಬೇಕಾಗತ್ತೆ. ಆದ್ರೆ ನಾವು ಇದನ್ನ ನಮಗೋಸ್ಕರ ಮಾಡಿದಾಗ ಬಂಧನಕ್ಕೆ ಒಳಗಾಗ್ಬಿಡ್ತೀವಿ. ಅದೇ ನಾವು ಓಂ ತತ್ ಸತ್ ಅನ್ನೋ ಒಂದು 3 ಪದಗಳನ್ನ ಉಚ್ಚಾರಣೆ ಮಾಡ್ತಾ ನಾವು ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗೋದಿಲ್ಲ. ನಮ್ಗೆ ಅದು ಶಾಶ್ವತ ಫಲವನ್ನ ತಂದ್ಕೊಡುತ್ತೆ. ಅದು ಕೃಷ್ಣನಿಗೋಸ್ಕರನೇ ಮಾಡ್ದಂಗ ಆಗತ್ತೆ. ಕೃಷ್ಣನಿಗೋಸ್ಕರ ಮಾಡಿದಾಗ ನಾವೇನೇ ಆದ್ರೂ ಶ್ರದ್ಧೆಯಿಂದ ಮಾಡಿದಾಗ ಏನಾಗುತ್ತೆ, ಸೊ ಅದು ನಮಗೆ ಶಾಶ್ವತ ಫಲವನ್ನ ತಂದ್ಕೊಡುತ್ತೆ. ನಾವು ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಹುಟ್ಟು ಸಾವಿನ ಆ ಚಕ್ರದಲ್ಲಿ ಸಿಕ್ಕಾಕೊಳೋದಿಲ್ಲ. ಅದನ್ನ ನಾವು ಈ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ನಾವು ತಿಳ್ಕೊಂಡ್ವಿ. ಶ್ರದ್ಧೆ ಅನ್ನೋದು ತುಂಬಾ ಮುಖ್ಯ ಅಂತಾನೂ ಸಹ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಇವತ್ತಿನ ಅಧ್ಯಾಯ ಕೊನೆಯ ಅಧ್ಯಾಯ.
ಸೊ ಇವತ್ತಿನ ಕೊನೆ ದಿನ ನಮ್ದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೊನೆ ದಿವಸನ ಮಾತಾಜಿ. ಹಾ, ಹರೇ ಕೃಷ್ಣ ಕೊನೆ ದಿವಸ ಅಂತ ಇಲ್ಲ ಅನಿಸ್ತಾ ಇದೆ ಮಾತಾಜಿ, ನಿಮ್ಗೆ? ಇಲ್ಲಿಂದ ನಮ್ದು ಇಲ್ವಾ? ಪ್ರಾರಂಭ ಹಾ ಅಲ್ಲ, ಇಲ್ಲಿಂದ ನಮ್ದು ಪ್ರಾರಂಭ ಅಂತ ಹಾ ಅಂದ್ರು. ಹಾ, ಹರಿ ಬೋಲ್ ಪ್ರಭುಜಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ. ನಾವು ಯೂಶಲಿ ಯಾವ್ದಾದ್ರು ವರ್ಕ್ಶಾಪ್ ಹೋದ್ರೆ ಆ ಕೊನೆ ದಿನ ಅದೇ ಲಾಸ್ಟ್ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ಇದು ಹಾಗಲ್ಲ. ಅದು ನಾವ್ ಇವಾಗ ಇಷ್ಟು ದಿವಸ 18 days ಏನ್ ಕಲ್ತ್ಕೊಂಡಿದೀವೋ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ನಾವು ಇಷ್ಟು ದಿವಸನೂ ಅಳವಡಿಸ್ಕೊಂತ ಬಂದ್ವಿ 18 days ಅಲ್ಲೂ. ಈಗ ಮುಂದೆ ನಮ್ಗೆ ಚಾಲೆಂಜ್ ಇರೋದು ಅಲ್ವಾ. ನಾವು ಭಕ್ತಿ ಪಥದಲ್ಲಿ ಕೃಷ್ಣ ಹೇಳಿರೋ ಮಾರ್ಗ ನಮ್ಗೆ ಇವಾಗ ಗೊತ್ತಾಗಿದೆ ಅಲ್ವಾ. ನಮ್ಮ ಜೀವನವನ್ನ, ಮನುಷ್ಯ ಜೀವನದ ಒಂದು ಆ ಒಂದು ಜವಾಬ್ದಾರಿ ಗೊತ್ತಾಗಿದೆ ಅಲ್ವಾ. ನಾವ್ ಅದರ ಹಾದಿ ಪ್ರಕಾರ ನಾವ್ ನಡೀತೀವಾ ಇಲ್ವಾ ಅನ್ನೋದು ಅದೇ ಇವಾಗ ಚಾಲೆಂಜ್ ಇರೋದು ನಮ್ಗೆ. ಸೊ ಅದಕ್ಕೆ ನಮ್ಗೆ ನಾಳೆಯಿಂದ ನಿಜವಾದಂತಹ ಪ್ರಯಾಣ ಶುರುವಾಗತ್ತೆ ಅಲ್ವಾ. ಸೊ ಪ್ರಭುಜಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ನಾಳೆಯಿಂದ ನಿಜವಾದ ಪ್ರಾರಂಭ ಆಗುತ್ತೆ. ಸೊ ಇವತ್ತು ಕೊನೆಯ ಅಧ್ಯಾಯ, ಭಗವದ್ಗೀತೆ ಕೊನೆಯ ಅಧ್ಯಾಯ 18ನೇ ಅಧ್ಯಾಯ. ಇದನ್ನ ಮೋಕ್ಷ ಸನ್ಯಾಸ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಈ ಪದದ ಒಂದು ಅರ್ಥಗಳು ನಾವು ಡೀಪಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಮ್ಗೆ ಇನ್ನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ರೆ ನಾವ್ ಇದನ್ನ ತುಂಬಾ ಫೆಮಿಲಿಯರ್ ಆಗಿ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ತುಂಬಾ ಫೆಮಿಲಿಯರ್ ಟರ್ಮ್ಸ್ ಇದು ಅಲ್ವಾ. ಮೋಕ್ಷ, ಸನ್ಯಾಸ ಅವೆಲ್ಲನೂ ಸಹ. ಸೊ ಇದನ್ನ ಪ್ರಭುಪಾದರು ಇದನ್ನ ಉಪಸಂಹಾರ ಅಂತ ಕರೀತಾ ಇದ್ದಾರೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣ ಒಳ್ಳೆಯ ಗುರು ಅಲ್ವಾ. ಅವ್ರು ಮೊದ್ಲು ಏನು ಅರ್ಜುನನ ಗೊಂದಲಗಳಿಗೆ ಎಲ್ಲವನ್ನೂ ಅವರು ಸಂಕ್ಷಿಪ್ತವಾಗಿ ಅವರು ಏನು ಉತ್ತರವನ್ನ ಕೊಟ್ಬಿಟ್ರು. ಅದಕ್ಕಿಂತ ಅದನ್ನ ಗೀತಾ ಸಾರಾಂಶ ಅಂತ ಕರೆದ್ರು 2ನೇ ಅಧ್ಯಾಯವನ್ನ. ಸೊ ಈಗ ಮತ್ತೆ ಎಲ್ಲವನ್ನು ಸಹ ಅವರು ಬ್ರೀಫ್ ಆಗಿ ಹೇಳ್ತಾ ಇದ್ದಾರೆ. ಎಲ್ಲ ಪಾಯಿಂಟ್ಸ್ ಅನ್ನು ಸಹ ಅವರು ಇಷ್ಟ ತನಕ ಏನನ್ನ ಹೇಳಿದ್ದಾರೆ 17 ಅಧ್ಯಾಯಗಳಲ್ಲಿ ಅದನ್ನ ಮತ್ತೆ ನಮ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ವಿವರಿಸ್ತಾ ಇದ್ದಾರೆ. ಅದಕ್ಕೆ ಇದನ್ನ ಉಪಸಂಹಾರ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇಲ್ಲಿ ವೈರಾಗ್ಯದ ಪರಿಪೂರ್ಣತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇನ್ನ ಒಂದು ಹೆಸರನ್ನ ಕೊಡ್ತಾ ಇದ್ದಾರೆ. ಇದೆಲ್ಲದಕ್ಕಿನ್ನ ಹೆಚ್ಚು ಶ್ಲೋಕಗಳನ್ನು ಹೊಂದಿರುವಂತಹ ಒಂದು ಅಧ್ಯಾಯ. 78 ಶ್ಲೋಕಗಳಿದೆ. ಸೊ ಈ 1.5 ಗಂಟೆಗಳಲ್ಲಿ ನನಗೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ 78 ಶ್ಲೋಕಗಳನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ, ಸೊ ಇವಾಗ ಇದಕ್ಕಿಂತ ಮುಂಚೆ ನಾವು ಏನ್ ತಿಳ್ಕೊಂಡಿದೀವಿ? ಕರ್ಮಯೋಗವನ್ನ ತಿಳ್ಕೊಂಡ್ವಿ, ಭಕ್ತಿ ಯೋಗವನ್ನ ತಿಳ್ಕೊಂಡ್ವಿ, ಜ್ಞಾನ ಯೋಗವನ್ನ ತಿಳ್ಕೊಂಡ್ವಿ ಅಲ್ವಾ. ಈ 3 ಯೋಗಗಳನ್ನ ಇಲ್ಲಿ ಮತ್ತೆ ಅವರು ಸಂಕ್ಷಿಪ್ತವಾಗಿ ಹೇಳ್ತಾರೆ. ಕರ್ಮಯೋಗದ ಮೂಲಕ ಬಂಧನದಿಂದ ಸ್ವಾತಂತ್ರ್ಯ, ಜ್ಞಾನ ಯೋಗ ಕ್ರಿಯೆಯ 5 ಅಂಶಗಳು, ಪ್ರಕೃತಿಯ 3 ಗುಣಗಳು. ಒಬ್ಬರು ಕೆಲಸದ ಮೂಲಕ ಹೇಗೆ ಕೃಷ್ಣನನ್ನ ಪೂಜಿಸಬಹುದು, ಮತ್ತೆ ಜ್ಞಾನ ಯೋಗದಿಂದ ನಾವು ಶುದ್ಧ ಭಕ್ತಿ ಸೇವೆಗೆ ಬರಬೇಕು, ಕೃಷ್ಣನಿಗೆ ಶರಣಾಗೋದು. ಇದು ಕೊನೆಯ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರೆ ನಮ್ಗೆ, ಕೃಷ್ಣನಿಗೆ ಶರಣಾಗೋದು. ಮತ್ತೆ ಇದೆಲ್ಲ ಕೇಳಿದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ? ಅರ್ಜುನ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾನೆ. ಮತ್ತೆ ಸಂಜಯ ಏನನ್ನ ಅವರು ಡಿಕ್ಲೇರ್ ಮಾಡ್ತಾರೆ? ಎಲ್ಲಿ ಕೃಷ್ಣಾರ್ಜುನರು ಇರ್ತಾರೋ ಅಲ್ಲಿ ಗೆಲುವು ಖಚಿತ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಧೃತರಾಷ್ಟ್ರ ಏನ್ ಮಾಡ್ತಾನೆ? ಅವನಲ್ಲಿ ಏನೂ ಬದಲಾವಣೆ ಇಲ್ಲ ಅಲ್ವಾ. ಸೊ ಇವಾಗ ನಾವೇ ಅರ್ಥ ಮಾಡ್ಕೋಬೇಕು. ಇವಾಗ ಭಗವದ್ಗೀತೆಯನ್ನ ಕೇಳ್ಬಿಟ್ಟು ನಾವು ಅರ್ಜುನನ ತರ ಆಗ್ಬೇಕಾ ಅಥವಾ ಧೃತರಾಷ್ಟ್ರನ ತರ ಆಗ್ಬೇಕಾ ಅಂತ ನಾವು ಯೋಚನೆ ಮಾಡ್ಬೇಕು ಅಲ್ವಾ. ನೋಡಿ, ಧೃತರಾಷ್ಟ್ರನಿಗೆ ಏನ್ ಅರ್ಜುನ ಕೇಳ್ತಾನೋ ಅದನ್ನೇ ಸಂಜಯನ ಮೂಲಕ ಧೃತರಾಷ್ಟ್ರ ಕೇಳಿಸ್ಕೊತಾನೆ. ಆದ್ರೆ ಅವನಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ಆ ಕಾಲ ರೂಪದಲ್ಲಿ ಭವಿಷ್ಯತ್ತನ್ನು ಸಹ ಸಂಜಯ ಹೇಳ್ತಾ ಇದ್ದಾನೆ ಇಲ್ಲಿ ಧೃತರಾಷ್ಟ್ರನಿಗೆ ಅಲ್ವಾ, ಮುಂದೆ ಏನಾಗಬಹುದು ಅಂತ. ಆದ್ರೂ ಸಹ ಅವನು ಓಡೋಗಿ, ರಾಜ ಇದ್ದಾನೆ ಅವನು, ರಾಜನ ಮಾತನ್ನ ಯಾರು ಧಿಕ್ಕರಿಸೋದಿಲ್ಲ ಅಲ್ವಾ. ಅವನಿಗೆ ಆ ಅಧಿಕಾರ ಇದೆ. ಆ ಒಂದು ಯುದ್ಧವನ್ನ, ಘನಘೋರವಾದ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಅವನು ಓಡೋಗಿ ನಿಲ್ಲಿಸ್ಬೋದಾಗಿತ್ತು, ತನ್ನ ಮಕ್ಕಳಿಗೆ ಹೇಳ್ಬೋದಾಗಿತ್ತು ಅಲ್ವಾ. ಆದ್ರೆ ಅವನಲ್ಲಿ ಏನು ಬದಲಾವಣೆ ಇಲ್ಲ. ಅಷ್ಟು ಅವನು ತಮೋ ಗುಣದಲ್ಲಿ ಇದ್ದಾನೆ. ಅವನ ಹತ್ರ ಶಕ್ತಿ ಇದೆ ಅಲ್ವಾ. ಅದನ್ನೇ ಭ್ರಾಂತಿ ಅಂತ ಹೇಳೋದು ಅಲ್ಲ. ಅವನ ಹತ್ರ ಶಕ್ತಿ ಇದೆ, ಅಧಿಕಾರ ಇದೆ, ಆದ್ರೂ ಸಹ ಅವನ ಅದನ್ನ ಉಪಯೋಗಿಸ್ಕೊತಾ ಇಲ್ಲ. ಯಾಕಂದ್ರೆ ಅಷ್ಟು ಮೋಹ ಅವನ ಮಗ ದುರ್ಯೋಧನನ ಮೇಲೆ. ಸೊ ಇದನ್ನ ನಾವು ಕೊನೆಗೆ ಅರ್ಥ ಮಾಡ್ಕೋತೀವಿ. ಸೊ ನಮ್ಗೆ ಇಲ್ಲಿ ಕರ್ಮಯೋಗ, ಜ್ಞಾನ ಯೋಗ ಮತ್ತೆ ಭಕ್ತಿ ಯೋಗ, ಪ್ರಕೃತಿಯ 3 ಗುಣಗಳು, ಕೃಷ್ಣನಿಗೆ ಶರಣಾಗೋದು, ಇದನ್ನ ನಾವು ತಿಳ್ಕೊಳ್ಳಂತೆ. ಸೊ ಇದು ಅರ್ಜುನನ ಪ್ರಶ್ನೆಯಿಂದ ಶುರುವಾಗ್ತಿದೆ ನೋಡಿ. ಅರ್ಜುನನಿಗೆ ಮತ್ತೆ ಆ ತ್ಯಾಗ, ಸನ್ಯಾಸ ಅವೆಲ್ಲವೂ ಸಹ ಒಂದೇ ತರ ಅನ್ನಿಸ್ತಾ ಇದೆ. ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಮತ್ತೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಮಿಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ನೋಡಿ, ಇಲ್ಲಿ ಅರ್ಜುನ ಕೃಷ್ಣನನ್ನ ಬೇರೆ ಬೇರೆ ಹೆಸರುಗಳಿಂದ ಅವರು ಸಂಬೋಧಿಸ್ತಾ ಇದ್ದಾರೆ. ನಾವಿಲ್ಲಿ ಭಗವದ್ಗೀತೆ ಪೂರ್ತಿ ನೋಡ್ಕೊಂಡು ಬಂದ್ರೆ ನಾವು ಅದನ್ನ ಸ್ಟ್ರೆಸ್ ಕೊಟ್ಟಿಲ್ಲ. ನಿಮ್ಗೆ ಸೆಕೆಂಡ್ ಲೆವೆಲ್ ಭಕ್ತಿ ಶಾಸ್ತ್ರದಲ್ಲಿ ಸ್ಟ್ರೆಸ್ ಕೊಡ್ತೀವಿ ಪ್ರತಿಯೊಂದು ಪದದ ಅರ್ಥ ಏನು ಅಂತ. ಅವನು ಆ ಒಂದು ಶ್ಲೋಕದಲ್ಲಿ ಯಾವ್ದಾದ್ರು ಒಂದು ಪದದಿಂದ ಕೃಷ್ಣನನ್ನ ಸಂಬೋಧಿಸಿದಾಗ ಅದಕ್ಕೆ ತುಂಬಾನೇ ಅರ್ಥ ಬರುತ್ತೆ. ಆ ಒಂದು
ಗೊಂದಲಕ್ಕೆ ಅನುಗುಣವಾಗಿ ಅವನು ಆ ಕೃಷ್ಣನ ಆ ಹೆಸರನ್ನ ಅವ್ರು ಹೇಳ್ತಾರೆ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಕೇಶಿ ರಾಕ್ಷಸರನ್ನು ಕೊಂದವನೇ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ನಮ್ಮಲ್ಲಿ ಏನಾದ್ರು ಸಂದೇಹಗಳಿದ್ರೆ ಅದು ರಾಕ್ಷಸನ ತರ ನಮ್ಮನ್ನ ಅದು ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಇವಾಗ ಅವನಿಗೆ ಈ ಎಲ್ಲ ಗೊಂದಲಗಳಿದೆ. ಅದಕ್ಕೋಸ್ಕರ ಅವ್ನು ಇವಾಗ ಕೃಷ್ಣ ಏನ್ ಮಾಡ್ದ, ಆ ಕೇಶಿ ರಾಕ್ಷಸನನ್ನ ಸಂಹಾರ ಮಾಡ್ದ ಅಲ್ವಾ. ಅದಕ್ಕೆ ನನ್ನಲ್ಲಿರುವಂತಹ ಈ ಸಂಶಯ ಅನ್ನೋ ಒಂದು ರಾಕ್ಷಸನನ್ನ ನೀನು ಸಂಹಾರ ಮಾಡು ಅಂತ ಆ ಅರ್ಥ ಬರ್ಲಿಕ್ಕೋಸ್ಕರ ಇಲ್ಲಿ ಕೇಶಿ ರಾಕ್ಷಸನನ್ನು ಕೊಂದವನೇ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಋಷಿಕೇಶ ಅಂತಂದ್ರೆ ಯಾರು ಇಂದ್ರಿಯಗಳ ಒಡೆಯ ಇರ್ತಾರೆ ಅವ್ರನ್ನ ಋಷಿಕೇಶ ಅಂತ ಕರೀತಾರೆ. ಅರ್ಜುನನನ್ನ ಗುಡಾಕೇಶ ಅಂತ ಕರೀತಾರೆ, ಕೃಷ್ಣನನ್ನ ಋಷಿಕೇಶ ಅಂತ ಕರೀತಾರೆ. ಗುಡಾಕೇಶ ಅಂದ್ರೆ ಯಾರು ನಿದ್ದೆಯನ್ನ ಜಯಿಸಿದರೆ ಅವ್ರನ್ನ ಗುಡಾಕೇಶ, ಯಾರು ಇಂದ್ರಿಯಗಳ ಒಡೆಯನಾಗಿರ್ತಾರೋ ಅವರು ಋಷಿಕೇಶ. ಸೊ ಇಲ್ಲಿ ಎರಡರ ಬಗ್ಗೆ ಅರ್ಜುನನಿಗೆ ಗೊಂದಲ ಆಗೋಗಿದೆ. ಯಾವುದು ಅಂದ್ರೆ ತ್ಯಾಗ ಮತ್ತು ಸನ್ಯಾಸದ ಉದ್ದೇಶ ಏನು, ಇದನ್ನ ನಾನು ತಿಳ್ಕೊಳ್ಲಿಕ್ಕೆ ಬಯಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಲ್ಲಿ ಕೃಷ್ಣ ಏನ್ ಮಾಡ್ತಾರೆ, ಅವರ ಅಭಿಪ್ರಾಯವನ್ನ ಹೇಳಿಕಿನ ಮುಂಚೆ ಬೇರೆಯವರ ಅಭಿಪ್ರಾಯವನ್ನ ಹೇಳ್ತಾರೆ, ವಿದ್ವಾಂಸರ ಅಭಿಪ್ರಾಯವನ್ನ ಅವ್ರು ಹೇಳ್ತಾರೆ, ಕೊನೆಗೆ ಅವರ ಅಭಿಪ್ರಾಯವನ್ನ ಹೇಳ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನ ಅಭಿಪ್ರಾಯ ತುಂಬಾ ಮುಖ್ಯ. ಸೊ ಆದ್ರೆ ಕೃಷ್ಣ ಯಾವ್ದನ್ನು ಸಹ ಅವರು ಒಂದು ಉಲ್ಲೇಖವನ್ನ ಕೊಡ್ತಾರೆ. ಅಂದ್ರೆ ಯಾರೆಲ್ಲ ಘನ ವಿದ್ವಾಂಸರಿದ್ದಾರೆ ಅವರ ಅಭಿಪ್ರಾಯವನ್ನ ಅವರು ತಿಳಿಸ್ತಾರೆ. ಇವಾಗ ನಾವುನು ಹಾಗೆ ಅಲ್ವಾ, ಇವಾಗ ಯಾರ ಜೊತೆನಾದ್ರೂ ಚರ್ಚೆ ಮಾಡ್ಬೇಕಾದ್ರೆ ನಾವು ಈ ಒಂದು ಶಾಸ್ತ್ರದಲ್ಲಿ ಇದರ ಉಲ್ಲೇಖ ಇದೆ ಅಂತ ನಾವ್ ಹೇಳಿದಾಗ ಅಷ್ಟೇನೆ ಆ ವ್ಯಕ್ತಿ ಅದನ್ನ ಒಪ್ಕೋತಾರೆ ಅಲ್ವಾ. ಸೊ ಇವಾಗ ಕೃಷ್ಣ ಏನ್ ಹೇಳ್ತಾರೆ, ಶ್ರೀ ಭಗವಾನು ವಾಚ ಕಾಮ್ಯಾನಾಂ ಕರ್ಮಣಾಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲ ತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾ ವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿದ್ವಾಂಸರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಸೊ ಸನ್ಯಾಸ ಅಂತಂದ್ರೆ ವಿದ್ವಾಂಸರು ಏನಂತ ಅರ್ಥ ಮಾಡಿಸ್ತಾರೆ ಅಂತಂದ್ರೆ, ಯಾವ ಒಂದು ಕೆಲಸವನ್ನ ಮಾಡಿದ್ರೆ ಸೊ ನಮ್ಗೆ ಅಲ್ಲಿ ನಮ್ಮ ಐಹಿಕ ಬಯಕೆಯನ್ನ ನಾವು ನೆರವೇರಿಸುತ್ತೋ ಅಂತಹ ಕೆಲಸಗಳನ್ನೇ ನಾವು ಬಿಟ್ಬಿಡ್ಬೇಕು, ಅಂತ ಕೆಲಸಗಳನ್ನೇ ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ಸನ್ಯಾಸ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ವಾಂಸರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ತ್ಯಾಗ ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಅಲ್ಲಿ ಕರ್ಮವನ್ನ ಮಾಡ್ತಾ ಇದೀವಿ, ಆದ್ರೆ ಕರ್ಮದ ಫಲವನ್ನ ಮಾತ್ರ ನಾವಲ್ಲಿ ತ್ಯಾಗ ಮಾಡ್ತಾ ಇದೀವಿ, ಸೊ ಬಿಟ್ಬಿಡ್ತಾ ಇದೀವಿ, ಅದಕ್ಕೆ ಅದನ್ನ ತ್ಯಾಗ ಅಂತ ಕರೀತಾರೆ. ಸೊ ಇಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ? ಇದು ಯಾರಾದ್ರೂ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ಟು, ಸನ್ಯಾಸ ಅಂದ್ರೆ ಏನು, ತ್ಯಾಗ ಅಂದ್ರೆ ಏನು ಅಂತ ಇಲ್ಲಿ ವಿದ್ವಾಂಸರ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ನಿಮ್ಗೆನೆ ಇವಾಗ ನಾನು ಸನ್ಯಾಸ ಅಂದ್ರೆ ಎಷ್ಟು ಸತಿ ನಾವು ಉಪಯೋಗಿಸ್ತೀವಿ, ತ್ಯಾಗ ಅನ್ನೋ ಒಂದು ಪದವನ್ನ ಉಪಯೋಗಿಸ್ತೀವಿ. ನಿಮ್ಮ ಅಭಿಪ್ರಾಯ ಏನು ಅಂತಂದ್ರೆ ನೀವೇನ್ ಹೇಳ್ತೀರಾ? ತ್ಯಾಗ ಅಂದ್ರೆ ನಮ್ಮ ಕರ್ಮಗಳನ್ನ ಮಾಡ್ಬೇಕು, ಕಾರ್ಯಗಳನ್ನ ಫಲನ ಬಿಟ್ಬಿಡ್ಬೇಕು. ಹರಿ ಬೋಲ್ ಮಾತಾಜಿ. ಮತ್ತೆ ಸನ್ಯಾಸಿ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು? ಸನ್ಯಾಸ ಅಂದ್ರೆ ಎಲ್ಲ ಆಸೆಯನ್ನು ಬಿಟ್ಟು ಹರೇ ಕೃಷ್ಣ ಮಾತಾಜಿ. ತುಂಬಾ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನಿಮ್ದು, ಕೇಳಿಸ್ತಾ ಇಲ್ಲ ಕವಿತಾ ಮಾತಾಜಿ, ನಿಮ್ಮ ಮಾತು ಕೇಳಿಸ್ತಿಲ್ಲ, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಜೀವನದಲ್ಲಿ ಅದು ಬೇಕು ಇದು ಬೇಕು ಎಲ್ಲ ಬಿಟ್ಟು ಭಗವಂತನ ಶರಣಕ್ಕೆ ಹೋಗುವುದೇ ಸನ್ಯಾಸ ಅಂತೇಳಿ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ? ತುಂಬಾ ಇಂಪಾರ್ಟೆಂಟ್ ಇದನ್ನ ಅರ್ಥ ಮಾಡ್ಕೊಳೋದು, ಸನ್ಯಾಸ ಮತ್ತೆ ತ್ಯಾಗ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಐಹಿಕ ಬಗೆಗಳನ್ನ ತ್ಯಜಿಸುವುದು. ಹಾ ಮಾತಾಜಿ, ನೀವು ತ್ಯಾಗನ ಕರೆಕ್ಟ್ ಆಗಿ ಹೇಳಿದೀರಾ ಮಾತಾಜಿ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ಇವಾಗ ಇಲ್ಲಿ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಇವಾಗ ನೋಡಿ ಅರ್ಜುನನ್ನ ನಾವು ಎಕ್ಸಾಂಪಲ್ ತಗೊಳ್ಳೋಣ. ಅರ್ಜುನ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಹೇಳ್ತಾನೆ, ಅವ್ರು ತನ್ನ ಬಂಧು ಬಾಂಧವರನ್ನೆಲ್ಲ ನೋಡ್ಬಿಟ್ಟು ಅವನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಕೃಷ್ಣನ್ಗೆ ಏನ್ ಹೇಳ್ತಾನೆ ಅವನು, ಆ ಕಾರಣ ಈ ಕಾರಣ ಎಲ್ಲ ಕೊಟ್ಬಿಟ್ಟು ಅವನು ಏನ್ ಹೇಳ್ತಾನೆ ಕೃಷ್ಣನಿಗೆ ಕೊನೆಯದಾಗಿ, ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳ್ತಾರೆ. ಯುದ್ಧ ಮಾಡಲ್ಲ ಅಂದ್ರೆ ಏನ್ ಅರ್ಥ, ಅವನ ಕರ್ತವ್ಯ ಏನು, ಅವನು ಕ್ಷತ್ರಿಯನಾಗಿ ಅವನು ಯುದ್ಧವನ್ನ ಮಾಡ್ಬೇಕು, ಅದು ಅವನ ಕರ್ತವ್ಯ. ಇವಾಗ ಯುದ್ಧವನ್ನೇ ಮಾಡೋದಿಲ್ಲ ಅಂತಂದ್ರೆ ಏನ್ ಅರ್ಥ, ಅದಕ್ಕೆ ನಾನು ಸನ್ಯಾಸಿಯಾಗಿ ನಾನು ಕಾಡಿಗೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಕರ್ಮವನ್ನೇ ನಾವು ಬಿಟ್ಬಿಟ್ರೆ, ಅಂದ್ರೆ ಇಲ್ಲೇನು
ಐಹಿಕ ಫಲ ಕೊಡುವಂತಹ ಕರ್ಮವನ್ನೇ ನಾವು ಬಿಟ್ಬಿಟ್ರೆ ಅದನ್ನ ಸನ್ಯಾಸ ಅಂತ ಹೇಳ್ಬಿಟ್ಟು ಕರೀತಾರೆ. ಓಕೆ, ತೊಂದ್ರೆ ಅದು ನಮ್ಗೆ ಯಾವ್ದೋ ಒಂದು ಐಹಿಕ ಫಲವನ್ನ ಕೊಡ್ತಾ ಇದೆ, ಅಂತಹ ಒಂದು ಕೆಲಸವನ್ನೇ ಬಿಟ್ಬಿಟ್ರೆ ಅದನ್ನ ಸನ್ಯಾಸ ಅಂತ. ಆದ್ರೆ ತ್ಯಾಗ ಅಂದ್ರೆ ಏನು ಅರ್ಥ ಅಂದ್ರೆ ನಾವು ಕೆಲಸ ಮಾಡ್ತೀವಿ ಆದ್ರೆ ಅದರ ಫಲವನ್ನ ಬಿಟ್ಬಿಡ್ತಾ ಇದೀವಿ. ಅಂದ್ರೆ ಇವಾಗ ಅರ್ಜುನ ಆಮೇಲೆ ಏನ್ ಮಾಡ್ತಾನೆ, ಭಗವದ್ಗೀತೆನೆಲ್ಲ ಕೇಳಿದ್ಮೇಲೆ ಅವನು ಯುದ್ಧ ಮಾಡ್ತಾನ ಇಲ್ವಾ? ಮಾಡ್ತಾರೆ ಮಾಡ್ತಾರೆ. ಮಾಡ್ತಾನೆ. ಅಂದ್ರೆ ಅವನು ಆ ಫಲವನ್ನ ಅವನು ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾನ? ಅವ್ನಿಗೆ ಇಷ್ಟ ಇರುತ್ತಾ ಆ ಯುದ್ಧವನ್ನ ಮಾಡ್ಬೇಕಂತ? ಇಲ್ಲ ಇಲ್ಲ. ಅವನು ಯಾರಿಗೋಸ್ಕರ ಯುದ್ಧವನ್ನ ಮಾಡ್ತಾನೆ? ಯಾರಿಗೋಸ್ಕರ ಯುದ್ಧ ಮಾಡ್ತಾನೆ? ಕೃಷ್ಣನಿಗೋಸ್ಕರ. ಇವಾಗ ಅವನಿವಾಗ ಏನನ್ನ ತ್ಯಾಗ ಮಾಡ್ದ? ಅವನು ಆ ಕರ್ಮದ ಫಲವನ್ನ ತ್ಯಾಗ ಮಾಡ್ದ. ಕೃಷ್ಣನಿಗೋಸ್ಕರ ಅವನಿವಾಗ ಯುದ್ಧ ಮಾಡ್ದ ಅಲ್ವಾ? ಅದನ್ನ ತ್ಯಾಗ ಅಂತ ಕರೀತಾರೆ. ಓಕೆ, ಇವಾಗ 2 ತರ ಕರ್ಮಗಳಿದೆ. ಒಂದು ಏನಂದ್ರೆ ನಿಯಮಿತ ಕರ್ಮ, ಅಂದ್ರೆ ನಿತ್ಯ ಕರ್ಮಗಳು. ಅಂದ್ರೆ ನಾನು ಮಾಡ್ಲೇಬೇಕದು. ಇವಾಗ ನೋಡಿ, ಸ್ನಾನ ಮಾಡ್ಬೇಕು, ಊಟ ಮಾಡ್ಬೇಕು ಅಲ್ವಾ? ಇದನ್ನು ಸಹ ಕರ್ಮಗಳೇ ಅಲ್ವಾ? ಇದನ್ನೆಲ್ಲ ನಾವ್ ಯಾರಾದ್ರೂ ಬಿಡ್ಲಿಕ್ಕೆ ಆಗತ್ತಾ? ಇಲ್ಲ. ಯಾರು ಬಿಡಕ್ಕಾಗಲ್ಲ, ಸನ್ಯಾಸಿಗಳು ಬಿಡಕ್ಕಾಗೋದಿಲ್ಲ ಅಲ್ವಾ? ಸೊ ನಮ್ಮ ದೇಹ ಇರೋ ತನಕ ನಾವು ಅದನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ? ನಾವ್ ಅದಕ್ಕೋಸ್ಕರ ಮಾಡ್ಲೇಬೇಕು. ಇವಾಗ ಅವರೇ ಅಡಿಗೆ ಮಾಡ್ಕೊಂಡು ತಿಂತಾರ ಅಥವಾ ಅವರು ಭಿಕ್ಷಾಟನೆ ಮಾಡ್ಕೊಂಡು ತಿಂತಾರೋ ಅದು ಬೇರೆ ಪ್ರಶ್ನೆ. ಒಟ್ಟಲ್ಲಿ ಅವ್ರು ತಿನ್ಲೇಬೇಕಾ? ಈ ದೇಹವನ್ನ ನೋಡ್ಕೊಳ್ಲಿಕ್ಕೆ ಅವರು ನಿದ್ದೆ ಮಾಡ್ಲೇಬೇಕಾ? ಸ್ನಾನ ಮಾಡ್ಲೇಬೇಕಾ? ಬಟ್ಟೆ ಹೊಕ್ಕೊಳ್ಳೇಬೇಕಾ ಅಲ್ವಾ? ಇವೆಲ್ಲ ಕರ್ಮಗಳು ನಿತ್ಯ ಕರ್ಮಗಳು. ಇದನ್ನ ನಾವು ಲೆಕ್ಕಕ್ಕೆ ತಗೋತಾ ಇಲ್ಲ ಇಲ್ಲಿ. ಅದನ್ನ ಯಾರು ತ್ಯಾಗ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ನಿತ್ಯ ಕರ್ಮಗಳನ್ನ ಯಾರು ಬಿಡ್ಲಿಕ್ಕೆ ಆಗೋದಿಲ್ಲ. ಎಂತಹ ಕರ್ಮಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ? ಐಹಿಕ ಬಯಕೆ ಇರುವಂತಹ ಕರ್ಮಗಳು ಅಲ್ವಾ? ಇವಾಗ ನಾನೊಂದು ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತೀನಿ. ಆ ಯಜ್ಞ ಏನಕ್ಕೆ ಮಾಡ್ತಾ ಇದೀನಿ? ನನಗೆ ಪುತ್ರ ಬೇಕು ಅಂತ ಅಲ್ವಾ? ಮತ್ತೆ ಒಬ್ಬೊಬ್ರು ಇವಾಗ ಸ್ವರ್ಗಕ್ಕೆ ಹೋಗ್ಬೇಕು ಅಂತಹ ಒಂದು ವ್ರತವನ್ನ ಮಾಡ್ತಾರೆ. ಆ ಸ್ವರ್ಗ ಸೇರುವಂತಹ ವ್ರತವನ್ನ, ಸ್ವರ್ಗ ನಮ್ಗೆ ದೇಹವನ್ನ ಬಿಟ್ಮೇಲೆ ಸ್ವರ್ಗ ಪ್ರಾಪ್ತಿ ಆಗ್ಬೇಕು ಅಂತಹ ವ್ರತವನ್ನ ಮಾಡ್ತಾರೆ. ಇಂತಹ ವ್ರತಗಳನ್ನ ಅವರು ಹೇಳ್ತಾ ಇದ್ದಾರೆ. ಐಹಿಕ ಬಯಕೆಯ ಆಧಾರ ಇರುವಂತಹ ಆ ಒಂದು ಕಾಮ್ಯ ಕರ್ಮಗಳು ಅಂತ ನಾವು ಕರಿತೀವಿ ಅದನ್ನ. ಆ ಕಾಮ್ಯ ಕರ್ಮಗಳನ್ನ ತ್ಯಜಿಸೋದು, ಅದನ್ನೇ ಅಲ್ಲಿ ಸನ್ಯಾಸ ಅಂತ ಕರಿತಾ ಇದ್ದಾರೆ ಅಲ್ವಾ? ಇಲ್ಲಿ ತ್ಯಾಗದಲ್ಲಿ ಏನಾಗ್ತಿದೆ? ಅಲ್ಲಿ ಕರ್ಮ ನಡೀತಾ ಇದೆ, ಆದ್ರೆ ಕರ್ಮದ ಫಲವನ್ನ ಮಾತ್ರ ಬಿಡ್ತಾ ಇದ್ದೀವಿ ಅಲ್ವಾ? ಇವಾಗ ನೋಡಿ, ನನ್ನನ್ನ ಇವಾಗ ನಾವಿವಾಗ ಡ್ಯೂಟಿ ಅಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ. 30 ದಿನಗಳ ಕಾಲ ಕೆಲಸ ಮಾಡ್ತೀವಿ. ಕೆಲಸ ಮಾಡ್ಬಿಟ್ಟು ಅದರ ಫಲವನ್ನ ನೀನು ಅಪೇಕ್ಷಿಸ್ಬೇಡ ಅಂದ್ರೆ ಹೆಂಗಿರುತ್ತೆ ನಮ್ಗೆ? ಮತ್ತೆ ಏನಕ್ ಮಾಡ್ಬೇಕು ನಾವು ಕೆಲ್ಸ ಅಲ್ವಾ? ಅದ್ ಯಾವಾಗ ತ್ಯಾಗ ಅಂತ ಪರಿಗಣಿಸುತ್ತೆ? ಯಾವಾಗ ಪರಿಗಣಿಸುತ್ತೆ? ನಾವಿವಾಗ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದೀನಿ, ಫಲವನ್ನ ಬಿಡೋದು ಅಂದ್ರೆ ಏನು? ನನ್ನ ಸಂಬಳ ನೀವೇ ತಗೊಂಡ್ಬಿಡಿ, ನೀವೇ ಇಟ್ಕೊಂಡ್ಬಿಡಿ ಅಂತ ಅವ್ರಿಗೆ ಹೇಳೋದಾ? ಅಲ್ಲ ಮಾತಾಜಿ. ಮತ್ತೆ ಆ ಹಣವನ್ನ ನಾವು ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಉಪಯೋಗಿಸ್ಕೊಂಡಲೇ ಇರೋದು ಅಲ್ವಾ? ಸೊ ಮಿನಿಮಮ್ ನಾವು ಇದಕ್ಕಿಂತ ಮುಂಚೆ 3ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ? ಕರ್ಮ, ಅಕರ್ಮ, ವಿಕರ್ಮದಲ್ಲಿ ಅಲ್ವಾ? ಸಕಾಮ ಕರ್ಮ, ನಿಷ್ಕಾಮ ಕರ್ಮ ಅಲ್ವಾ? ಸಕಾಮ ಕರ್ಮ ಅಂದ್ರೆ ಏನಂತ ತಿಳ್ಕೊಂಡ್ವಿ ನಾವು? ನಾನಿವಾಗ ಏನಾದ್ರೂ ಒಂದು ಮಾವಿನ ಗಿಡವನ್ನ ನಾನು ಬೆಳೆಸಿದಾಗ ಅದ್ರಲ್ಲಿ ಒಂದು 100 ಹಣ್ಣು ಬರುತ್ತೆ. 100 ಹಣ್ಣು ಬಂದಾಗ ನಾನು 100 ಹಣ್ಣನ್ನ ನಾನು ಇಟ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಅಂದ್ರೆ ನನಗೆ ಬೇಕು, ಯಾಕಂದ್ರೆ ನಾನೇ ಬೆಳೆಸಿರೋದು, ಅದ್ ಮರ ನಂದೆ. ಅದ್ರಲ್ಲಿ ಬಂದಿರುವಂತಹ 100 ಹಣ್ಣುಗಳು ನಂದೆ. ನಾನೇ ಅದನ್ನ ಅನುಭವಿಸ್ಬೇಕು, ಅಥವಾ ನಮ್ಮ ಮನೆಯವರು ಆತರ ನನಗೆ ಬೇಕಾಗಿರುವಂತಹ ಬಂಧು ಬಾಂಧವರು ಅನುಭವಿಸ್ಬೇಕು ಅಲ್ವಾ? ಆದ್ರೆ ಆ ಸಮಯಕ್ಕೆ ಯಾರು ಬಂದ್ಬಿಡ್ತಾರೆ? ಕೃಷ್ಣ ಬಂದ್ಬಿಡ್ತಾರೆ. ಕೃಷ್ಣ ಬಂದ್ಬಿಟ್ಟು ತಾಳು ನಿನಗೆ 100 ಹಣ್ಣುಗಳನ್ನ ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಂದ್ರೆ ಇದ್ರಲ್ಲಿ ನನ್ ಪಾಲು ಇದೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಅವಾಗ ನಮಗೆ ಆಶ್ಚರ್ಯ ಆಗುತ್ತೆ, ನಿನ್ ಪಾಲು ಎಲ್ಲಿದೆ? ನೀನೇನಾದ್ರೂ ಬಂದ್ಯಾ? ಕಷ್ಟಪಟ್ಟ್ಯಾ? ನಾನ್ ಇದನ್ನ ಬೆಳೆಸಿ ಅದಕ್ಕೆ ಗೊಬ್ಬರ ಹಾಕಿ, ನೀರ್ ಹಾಕಿ, ಕಾಪಾಡಿ, ರಕ್ಷಣೆ ಮಾಡಿ ನಾನ್ ಇದನ್ನ ಬೆಳೆಸಿರೋದು. ನಿನ್ನ ಒಂದು ಕೈವಾಡ ಎಲ್ಲಿದೆ ಇಲ್ಲಿ ಅಂತ ಹೇಳಿದಾಗ ಕೃಷ್ಣ ಕೇಳ್ತಾರೆ ಅಲ್ವಾ? ಈ ಭೂಮಿನಿಂದ, ಆ ಬೀಜನಿಂದ, ಅಂದ್ರೆ ಅದಕ್ಕೆ ಮಳೆ ಬೇಕಲ್ವಾ? ಆ ಮಳೆನಿಂದ, ನೀರ್ನಿಂದ, ಮತ್ತೆ ಸೂರ್ಯನ ಬೆಳಕು ಬೇಕು, ಆ ಸೂರ್ಯನಿಂದ ನೀನ್ ಕೊಟ್ಯಾ ಅಂತ ಕೇಳಿದಾಗ ಆಗ ನಮ್ಗೊಂದ್ ಕ್ಷಣ ಅನ್ಸುತ್ತೆ, ಹೌದಲ್ವಾ, ನಮ್ ಪಾತ್ರನೂ ಇದೆ, ಆದ್ರೆ ಮುಖ್ಯ ಪಾತ್ರ ಅಲ್ಲಿ ಕೃಷ್ಣಂದಿದೆ ಅಂತ ನಮ್ಗೆ ಅನ್ಸುತ್ತೆ. ಆಯ್ತು ಕೃಷ್ಣ, ಸರಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ? ನಾನು ಒಂದ್ 10 ಹಣ್ಣು ನಿನಗೆ ಕೊಡ್ತೀನಿ ಕೃಷ್ಣ, ನೀನು ಇದೆಲ್ಲ ಕೊಡ್ಲಿಲ್ಲ ಅಂದಿದ್ರೆ ನನಗೆ ಇದನ್ನ ಬೆಳೆಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನಿನ್ಗೊಂದ್ 10 ಹಣ್ಣು ಕೊಡ್ತೀನಿ, ಇನ್ನ 90 ಹಣ್ಣನ್ನ ನಾನು ಇಟ್ಕೋತೀನಿ ಅಂತ ನಾವೇನಾದ್ರೂ ಆತರ ಯೋಚನೆ ಮಾಡಿದಾಗ ಅದನ್ನ ಸಕಾಮ ಕರ್ಮ ಅಂತ ಕರೀತಾರೆ. ಅಂದ್ರೆ ನಾವು ಕೃಷ್ಣನಿಗೆ ಕೊಡ್ತಾ ಇದೀವಿ, ಕೃಷ್ಣನ ಆ ಒಂದು ಸಹಾಯ ನಮ್ಗೆ ಅರ್ಥ ಆಗಿದೆ, ಅವರ ಕೈವಾಡ ಅರ್ಥ ಆಗಿದೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಒಂದ್ ಸ್ವಲ್ಪ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಅನುಭವಿಸ್ಬೇಕು ಅಂತ ಇಟ್ಕೊಂಡ್ರೆ ಅದನ್ನ ಸಕಾಮ ಕರ್ಮ ಯೋಗ ಅಂತ ಕರೀತಾರೆ. ಅದೇ ನಿಷ್ಕಾಮ ಕರ್ಮ ಯೋಗ ಅಂತಂದ್ರೆ ನಾವು ಕೃಷ್ಣನ ಆ ಒಂದು ಅನುಗ್ರಹ ಇಲ್ದಲೇ ಇದ್ರೆ ನಾನು ಇದು ಯಾವುದೇ ಒಂದು ಹಣ್ಣನ್ನ ನಾನು ಬೆಳಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು 90 ಹಣ್ಣುಗಳನ್ನ ಕೃಷ್ಣನಿಗೆ ಕೊಟ್ಟು 10 ಹಣ್ಣುಗಳನ್ನ ನಾನು ಇಟ್ಕೊಂಡಾಗ ಅದು ನಿಷ್ಕಾಮ ಕರ್ಮ ಯೋಗ ಆಗುತ್ತೆ. ಅಂದ್ರೆ ಏನರ್ಥ?
ನಮ್ಗೆ ಭಗವಂತ ಈ ದೇಹವನ್ನ ಕೊಟ್ಟಿದ್ದಾನೆ, ಈ ದೇಹವನ್ನ ಪೋಷಣೆ ಮಾಡ್ಲೇಬೇಕು. ಮತ್ತೆ ನಮ್ಮನ್ನ ನಂಬಿರುವಂತಹವ್ರು ನಮ್ಮ ಮನೇಲಿ ಇದ್ದಾರೆ ಅಲ್ವಾ, ಅವ್ರನ್ನ ಪೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಇದೆ. ಅಂದ್ರೆ ನಮ್ಮ ಈ ಒಂದು ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದೆಲ್ಲವನ್ನ ಕೃಷ್ಣನ ಸೇವೆಗೆ ಉಪಯೋಗಿಸಿದಾಗ ಅದನ್ನ ನಿಷ್ಕಾಮ ಕರ್ಮ ಯೋಗ ಅಂತ ಕರೀತಾರೆ. ಅದನ್ನೇ ನಾವು ಸರಳತೆ ಅಂತ ನಾವು ಕೇಳಿಸ್ಕೊಂಡ್ವಲ್ಲ, ಆ ಸರಳತೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ನಮ್ಗೆ 100 ಪೇರ್ ಆಗಿ ಏನೋ 100 ಪೇರಷ್ಟು ಬಟ್ಟೆಗಳು ನಮಗ್ ಬೇಕಾಗಿಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಿರುವಂತಹ ಆ ಒಂದು ಚಪ್ಪಲಿಗಳು ಬೇಕಾಗಿಲ್ಲ, ಅಥವಾ ಬೇರೆ ಬೇರೆ ಏನೆಲ್ಲ ಹೇಳ್ತೀವಿ ಸಾಮಾನುಗಳು, ಅಲಂಕಾರಿಕ ಸಾಮಗ್ರಿಗಳು, ಅವೆಲ್ಲ ಬೇಡ ಅಲ್ವಾ. ಆದ್ರೆ ನಾವೇನ್ ಮಾಡಿದೀವಿ, ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅವನ್ನೆಲ್ಲ ನಾವು ಸಿಕ್ಕಾಪಟ್ಟೆ ಕೊಂಡ್ಕೋತಾ ಇದೀವಿ. ನಮ್ ಕಬೋರ್ಡ್ ತೆಗ್ದಿದ ತಕ್ಷಣ ಎಲ್ಲವೂ ಪಟ ಕೆಳಗಡೆ ಬೀಳುತ್ತೆ, ಅಷ್ಟು ತುಂಬಿಸ್ತಾ ಇದೀವಿ ನಾವು ಅಲ್ವಾ. ಅಂತದನ್ನ ನಾವು ಅವಾಯ್ಡ್ ಮಾಡ್ಬೇಕು. ಸೊ ಇವಾಗ ಅಂತಹ ಒಂದು ಜೀವನವನ್ನ ನಾವು ನಡೆಸಿದ್ರೆ ಅದನ್ನ ನಿಷ್ಕಾಮ ಕರ್ಮ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಗೊತ್ತಾಯ್ತಲ್ಲ ನಿಮ್ಗೆ, ನಿಷ್ಕಾಮ ಕರ್ಮಯೋಗ ಮತ್ತೆ ಸಕಾಮ ಕರ್ಮಯೋಗ. ಸೊ ಇಲ್ಲಿ ತ್ಯಾಗ ಮತ್ತೆ ಏನು ಸನ್ಯಾಸದಲ್ಲಿ ಈ ತ್ಯಾಗ ಅನ್ನೋದು ಕರ್ಮಿಗಳಿಗೆ ಸಂಬಂಧ ಪಟ್ಟಿರೋದು. ಯಾಕಂದ್ರೆ ಅವ್ರು ಕರ್ಮವನ್ನ ಮಾಡ್ಲೇಬೇಕು. ಈ ತ್ಯಾಗ ಅಂತ ಬರುತ್ತಲ್ಲ, ಆ ಪದ ಹೆಚ್ಚಾಗಿ ಕರ್ಮಿಗಳ ಜೊತೆ ಅದು ಜೋಡಿಸ್ಕೊಂಡಿರುವಂತದ್ದು. ಈ ಒಂದು ಸನ್ಯಾಸ ಅನ್ನೋದು ಜ್ಞಾನಿಗಳ ಜೊತೆ ಜೋಡಿಸ್ಕೊಂಡಿರೋದು. ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಜ್ಞಾನಿಗಳು ಅವರು ಸರ್ವಸಂಗ ಪರಿತ್ಯಾಗಿ ಎಲ್ಲವನ್ನ ಬಿಟ್ಬಿಟ್ಟು ಅವ್ರು ಕಾಡಿಗೋ ಹಿಮಾಲಯಕ್ಕೆ ಹೋಗ್ತಾರೆ, ಅವರು ಜ್ಞಾನಿಗಳು. ಆದ್ರೆ ಇಲ್ಲಿ ಕರ್ಮಿಗಳು ಏನ್ ಮಾಡ್ತಾ ಇದಾರೆ, ಅವರು ಕರ್ಮವನ್ನ ಮಾಡ್ತಾ ಇದ್ದಾರೆ, ಆದ್ರೆ ಕರ್ಮದ ಫಲವನ್ನಷ್ಟೇ ತ್ಯಾಗ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ತ್ಯಾಜ್ಯಂ ದೋಷ ವದಿತ್ಯೇಕೆ ಕರ್ಮ ಪ್ರಾಹುರ್ ಮನೀಷಿಣಃ ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಾಮಿತಿ ಚಾಪರೆ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನೂ ಕೆಲವು ಮಹಾಚಿಂತಕರು ಯಜ್ಞದಾನ ಮತ್ತು ತಪಸ್ಸುಗಳನ್ನ ಬಿಡಲೇಬಾರದು ಎಂದು ಹೇಳುತ್ತಾರೆ. ನೋಡಿ, ನಾವೇನ್ ಅನ್ಕೊಂಡ್ವಿ, ಸನ್ಯಾಸದಲ್ಲಿ ನಮ್ಗೇನನ್ನ ಹೇಳ್ತಾ ಇದಾರೆ, ಎಲ್ಲ ಕಾಮ್ಯ ಕರ್ಮಗಳನ್ನ ಬಿಟ್ಬಿಡ್ಬೇಕು ಅಂತ, ನಿತ್ಯ ಕರ್ಮಗಳನ್ನ ಅಷ್ಟೇ ಮಾಡ್ಬೇಕು, ಕಾಮ್ಯ ಕರ್ಮಗಳು ಅಂತ ಏನೆಲ್ಲ ಇದೆಯೋ ಅದೆಲ್ಲವನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಆತರ ಸ್ವಲ್ಪ ಜನ ಹೇಳ್ತಾರೆ, ಯಾಕಂದ್ರೆ ಕಾಮ್ಯ ಕರ್ಮಗಳು ದೋಷಯುಕ್ತ, ಅದು ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೆಲವು ವಿದ್ವಾಂಸ ಹೇಳ್ತಾರೆ. ಆದ್ರೆ ಇನ್ನ ಕೆಲವು ಮಹಾಚಿಂತಕರು ಏನ್ ಹೇಳ್ತಾರೆ, ಯಜ್ಞ ದಾನ ತಪಸ್ಸುಗಳನ್ನ ಬಿಡ್ಲೇಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಯಜ್ಞಾದಾನ ತಪಸ್ಸನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ ಅಲ್ವಾ, ಅದನ್ನ ಮೃಗಗಳು ಯಾರು ಮಾಡೋದಿಲ್ಲ, ಪ್ರಾಣಿಗಳು ಪಕ್ಷಿಗಳು ಯಾರು ಮಾಡೋದಿಲ್ಲ. ಯಜ್ಞಾದಾನ ತಪವನ್ನ ಮನುಷ್ಯರೇ ಮಾಡ್ಬೇಕಾಗಿರೋದು ಅಲ್ವಾ. ಅದಕ್ಕೆ ಇಲ್ಲಿ ಕೆಲವು ಚಿಂತಕರು ಹೇಳ್ತಾರೆ, ಸೊ ನಾವು ಯಜ್ಞಾದಾನ ತಪವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು. ಸೊ ಈಗ ಕೃಷ್ಣ ಏನನ್ನ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಇದೀವಿ. ಯಜ್ಞದಾನ ತಪಃ ಕರ್ಮ ನಾತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಅದು ತುಂಬಾ ಮುಖ್ಯ, ಅದು ಮನುಷ್ಯರನ್ನ ಪಾವನಗೊಳಿಸುತ್ತೆ. ಯಜ್ಞದಾನ ತಪ, ಯಜ್ಞದಾನ ತಪಸ್ಸುಗಳನ್ನ ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಕೃಷ್ಣ ಯಾಕೆ ಅವರು ಹಿಂದಿನ ಅಧ್ಯಾಯದಲ್ಲಿ ಅಷ್ಟು ಒತ್ತನ್ನ ಕೊಡ್ತಾ ಇದ್ರು, ಯಜ್ಞ ದಾನ ತಪ ಆಹಾರಕ್ಕೆ ಅವರು ಒಂದು ಅಧ್ಯಾಯವನ್ನ ಅಲ್ಲಿ ಇಟ್ಬಿಟ್ಟಿದ್ದಾರೆ, ಅಷ್ಟೊಂದು ಶ್ಲೋಕಗಳನ್ನ ಅವರು ಹೇಳಿದ್ದಾರೆ ಅಲ್ವಾ. ಯಾವ ತರ ಯಜ್ಞ ಮಾಡ್ಬೇಕು, ಯಾವ ತರ ದಾನ ಮಾಡ್ಬೇಕು, ಯಾವ ತರ ತಪಸ್ ಮಾಡ್ಬೇಕು, ಯಾವ ತರ ಆಹಾರವನ್ನ ತಿನ್ಬೇಕು ಅಂತ ಅಲ್ವಾ. ಸೊ ಅದಕ್ಕೆ ಕೃಷ್ಣನೇ ಇವಾಗ ಹೇಳ್ತಾ ಇದಾರೆ, ಯಜ್ಞ ದಾನ ತಪವನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅದು ಈವನ್ ಮಹಾತ್ಮರನ್ನು ಸಹ, ಈವನ್ ಯಾರು ಭಕ್ತಿ ಮಾಡ್ತಾ ಇದ್ದಾರೆ, ಭಗವಂತನಿಗೆ ಶರಣಾಗ್ಬಿಟ್ಟಿದ್ದಾರೆ, ಅಂತವ್ರು ಸಹ ಈ ಯಜ್ಞದಾನ ತಪವನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದು ನಮ್ಮ ಮಾನವ ಜೀವನವನ್ನ ಅದು ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಏತಾನ್ಯಪಿತು ಕರ್ಮಾಣಿ ಸಂಗಂ ತ್ಯಕ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪಾರ್ಥನೆ, ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನ್ನು ಕರ್ತವ್ಯ ಎಂದು ಮಾಡಬೇಕು, ಇದು ನನ್ನ ಅಂತಿಮ ಅಭಿಪ್ರಾಯ. ನೋಡಿ, ಕೃಷ್ಣನ ಅಂತಿಮ ಅಭಿಪ್ರಾಯ ತುಂಬಾ ಮುಖ್ಯ. ಇದನ್ನ ನಾವು ಚೆನ್ನಾಗಿ ನಮ್ಮ ಎಲ್ಲಾದ್ರೂ ಒಂದ್ ಕಡೆ ಬರೆದು ಹಾಕೊಂಡ್ಬಿಡ್ಬೇಕು ಅಲ್ವಾ. ಸೊ ಇವಾಗ ನಮ್ಗೆ ಭಕ್ತಿ ಮಾಡ್ಬೇಕು ಅಂದ್ರೆ ಎಲ್ಲರೂ ಏನ್ ಅನ್ಕೋತಾರೆ, ಸೋಮಾರಿಗಳಿಗೆ ಮಾತ್ರನೇ ಭಕ್ತಿ ಅಂತ ಅನ್ಕೊಂಡ್ಬಿಡ್ತಾರೆ ಅಲ್ವಾ. ಏನು ಕೆಲ್ಸಕ್ಕೆ ಬರ್ದಲೇ ಇರೋರು ಭಕ್ತಿ ಅಂತ ಅಲ್ವಾ. ಅದಕ್ಕೆ ನಮ್ಗೆ ಪ್ರಭುಜಿಗಳು ಯಾವಾಗ್ಲೂ ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾರೆ. ಒಬ್ರು ಅವರ ಏನು ಟೆಂಪಲ್ಗೆ ಬರ್ತಾರಂತೆ, ಅವ್ರಿಗಿಬ್ರು ಮಕ್ಳು ಇರ್ತಾರೆ, ಟೆಂಪಲ್ಗೆ ಬರ್ತಾರಂತೆ. ಒಂದು ಮಗ ಅವನ್ಗೆ ಒಂದ್ ಸ್ವಲ್ಪ ಬುದ್ಧಿ ಕಡಿಮೆ ಇದೆ, ಅವ್ನು ಏನಕ್ಕೂ ಅಂದ್ರೆ ಓದು ಬರಹ ಎಲ್ಲ ಅವನಿಗೆ ಚೆನ್ನಾಗಿ ಆಗ್ತಿಲ್ಲ. ಇನ್ನೊಂದು ಮಗ ಚೆನ್ನಾಗಿ ಓದಿದಾನೆ ಅವನು. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ, ಅವರ ಒಬ್ಬ ಮಗ ಯಾರು ಓದು ಬರಹ ಅಷ್ಟು ಬರಲ್ವಲ್ಲ, ಅವ್ರನ್ನ ಟೆಂಪಲ್ ಅಲ್ಲಿ ಬಿಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವಾಗ ಪ್ರಭುಗಳು ಕೇಳ್ತಾರಂತೆ, ಸರಿ ಎಷ್ಟ್ ಜನ ಮಕ್ಳಿದ್ದಾರೆ ಅಂತಂದ್ರೆ, ಇನ್ನೊಬ್ಬ ಮಗ ಇದ್ದಾನೆ, ಅವ್ನು ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಅವ್ನು ಚೆನ್ನಾಗಿ ಓದ್ಕೋತಾನೆ, ಸರಿ ಅವನ ನಾನು ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದೀನಿ, ಆದ್ರೆ ಇವನು ಏನು ಓದು ಬರಹ ಬರೋದಿಲ್ಲ, ಅದಕ್ಕೆ ಇಲ್ಲಿ ಟೆಂಪಲ್ಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು
ಅವ್ರು ಹೇಳಿದ್ರಂತೆ. ಅದಕ್ಕೆ ಪ್ರಭುಜಿ ನಮ್ಗೆ ಅರ್ಥ ಮಾಡಿಸ್ತಾ ಇರ್ತಾರೆ ನೋಡಿ, ಭಕ್ತಿ ಅಂತಂತಂದ್ರೆ ಸೋಮಾರಿಗಳು ಕೆಲ್ಸಕ್ಕೆ ಬರ್ದಲೇ ಇರೋರು ಭಕ್ತಿ ಮಾರ್ಗಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಅಲ್ವಾ. ಅದು ತಪ್ಪು ಅಭಿಪ್ರಾಯ ಅಲ್ವಾ. ಈ ಒಂದು ಭಕ್ತಿ ಅಂತಂತಂದ್ರೆ ನಾವು ಅದ್ರಲ್ಲಿ ಎಲ್ಲಾನು ಇದೆ, ಕರ್ಮ ಜ್ಞಾನ ಎಲ್ಲವೂ ಸಹ ಇರೋದೇ ಭಕ್ತಿ, ಅದು ಪರಿಪೂರ್ಣವಾಗಿ ಇರೋವಂಥದ್ದು. ಸೊ ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ಬೇಕಂತಂದ್ರೆ ಇವಾಗ ನೋಡಿ ಇವಾಗ ನಮ್ಗೆ ಮನೆಗೆ ಇವಾಗ ಯಾರಾದ್ರೂ ಬರ್ತಾರೆ ಅಥವಾ ನಮ್ಮ ಮಗುನೇ ಅನ್ಕೊಳ್ಳಿ. ಇವಾಗ ನಮ್ಮ ಮಗುಗೆ ನಾವು ಏನಾದ್ರೂ ತಿನ್ಲಿಕ್ಕೆ ತಂದ್ಕೊಡ್ತೀವಿ ಅಲ್ವಾ. ಅಂದ್ರೆ ಅಲ್ಲಿ ಕರ್ಮ ಮಾಡ್ತಾ ಇದೀವಿ, ಆದ್ರೆ ನಮ್ಗೆ ನಾವ್ ಅರ್ಥ ಮಾಡ್ಕೋತಾ ಇಲ್ಲ. ಮಗುಗೆ ನಾವ್ ಏನ್ ಕೊಡ್ತಾ ಇದೀವೋ ಅದೇ ತುಂಬಾ ಇಷ್ಟ ಅಂತ ನಾವ್ ಅರ್ಥ ಮಾಡ್ಕೊಂತಿಲ್ಲ. ಸೊ ನಾವ್ ಅರ್ಥ ಮಾಡ್ಕೊಂಡ್ರೆ ಏನಾಗುತ್ತೆ, ನಮ್ಮ ಮಗುವಿನ ಇಷ್ಟ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ರೆ ಅದು ಜ್ಞಾನ ಆಗತ್ತೆ ಅಲ್ವಾ. ಅದೇನ್ ನಾವು ತಂದ್ಕೊಡ್ತಾ ಇದೀವಿ ಮಗುಗೆ ತಿನ್ಲಿಕ್ಕೆ, ಅದನ್ನ ನಾನು ಪ್ರೀತಿಯಿಂದ ತಂದ್ಕೊಟ್ರೆ ಏನಾಗತ್ತೆ, ಮಗುಗೆ ಇಷ್ಟ ಆಗಿರೋದನ್ನ ನಾನು ಮಾಡಿ ಪ್ರೀತಿಯಿಂದ ತಂದ್ಕೊಟ್ರೆ ಅದು ಪರಿಪೂರ್ಣತೆ ಆಗತ್ತೆ. ಅದೇ ಭಕ್ತಿ ಅಲ್ವಾ. ಸೊ ಇವಾಗ ನಾವು ಕೃಷ್ಣನಿಗೆ ಏನಿಷ್ಟ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಜ್ಞಾನವನ್ನ ಪಡ್ಕೊಂಡು ನಾವು ಅದನ್ನ ಪ್ರೀತಿಯಿಂದ ಅರ್ಪಿಸಿದ್ರೆ ಅದೇನೆ ಭಕ್ತಿ, ಅದೇ ಪರಿಪೂರ್ಣತೆ ಅಲ್ವಾ. ಸೊ ಇವಾಗ ನಾವು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೋತೀವಿ. ನಮ್ಮ ತಂದೆ ತಾಯಿಗಳನ್ನ ನೋಡ್ಕೊಂಡಾಗ ಅಯ್ಯೋ ಪಕ್ಕದವ್ರ ಹತ್ರ ಬೈಸ್ಕೋಬೇಕಲ್ವಾ, ನಮ್ಮ ಬಂಧು ಬಾಂಧವರು ಬೈತಾರೆ, ತೂಚಿ ಅಂತ ಉಗಿತಾರೆ ಅಂತ ಹೇಳ್ಬಿಟ್ಟು ನಾವು ತಂದೆ ತಾಯಿಗಳನ್ನ ನೋಡ್ಕೋಬಹುದು. ಅದು ಏನೋ ಭಯದಿಂದ ನೋಡ್ಕೊಂತೀವಿ. ಅದೇ ಇವಾಗ ತಂದೆ ತಾಯಿಗಳನ್ನ ನಾವ್ ಯಾವ ತರ ನೋಡ್ಕೋಬಹುದು, ಕರ್ತವ್ಯ, ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ದೇಹವನ್ನ ಕೊಟ್ಟಿದ್ದಾರೆ, ನಮಗ್ ಬೇಕು ಬೇಡಗಳನ್ನೆಲ್ಲ ಅವ್ರು ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೋಬಹುದು ಅಲ್ವಾ. ಸೊ ಅದು ಅಂದ್ರೆ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇರೋದು. ಮತ್ತೆ ಇನ್ನ ಒಂದು ತರ ದೃಷ್ಟಿ ಏನು, ಅಯ್ಯೋ ನಮ್ ತಂದೆ ಹತ್ರ ಅಷ್ಟು ಆಸ್ತಿ ಇದೆ, ಅವ್ರನ್ನ ನೋಡ್ಕೊಳ್ಳಿಲ್ಲ ಕೊನೆಗಾಲದಲ್ಲಿ ಅಂತಂದ್ರೆ ಅವ್ರ ಆಸ್ತಿನ ನಮ್ಗೆ ಒಂದು ಬೊಟ್ಟು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋತೀವಿ. ಅಂದ್ರೆ ಯಾವ್ದೋ ಒಂದು ಆಸೆಗೆ ನಾವು ನೋಡ್ಕೋತಾ ಇದೀವಿ ಅಲ್ವಾ. ಆದ್ರೆ ಎಲ್ಲಕ್ಕೂ ಮೀರಿ ತಂದೆ ತಾಯಿಗಳು ನಮ್ಗೆ ಆಸ್ತಿ ಕೊಡ್ತಾರ, ಪಾಸ್ತಿ ಕೊಡ್ತಾರ, ಅಥವಾ ನಮ್ಗೆ ಏನ್ ಕೊಟ್ಟಿದಾರ ಬಿಟ್ಟಿದಾರ ಅಂತ ಏನು ಯೋಚನೆ ಮಾಡ್ದಲೆ ಪ್ರೀತಿಯಿಂದ ನಾವು ನೋಡ್ಕೋತೀವಿ ಅಲ್ವಾ. ತಂದೆ ತಾಯಿಗಳು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋತೀವಿ, ಯಾವ್ದೇ ವಿನಾಕಾರಣ ನೋಡ್ಕೋತೀವಿ ಅಲ್ವಾ. ಸೊ ಅದು ಹೈಯೆಸ್ಟ್ ಅಲ್ವಾ. ನಾವು ಸಹ ಅದನ್ನೇ ಇಷ್ಟಪಡ್ತೀವಿ. ಅಯ್ಯೋ ನನಗೆ ಗೊತ್ತೇ ಇರ್ಲಿಲ್ಲ, ನನ್ ಮಗ ನನ್ನ ಆಸ್ತಿಗೋಸ್ಕರ ನನ್ನ ನೋಡ್ಕೊಂಡಿದ್ದಾನೆ ಅಂತ ಗೊತ್ತಾದ್ರೆ ಎಷ್ಟು ನೊಂದ್ಕೊಂತಾರೆ ತಂದೆ ತಾಯಿಗಳು ಅಲ್ವಾ. ಸೊ ಇವಾಗ ಅಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ, ಯಾರು ಆಸ್ತಿಗೋಸ್ಕರ ನೋಡ್ಕೋತಿದ್ರು ಅವರು ರಾಜಸಿಕ ಸ್ವಭಾವದಲ್ಲಿದ್ದಾರೆ ಅಲ್ವಾ. ಕರ್ತವ್ಯ ಅಂತ ಮಾಡ್ತಾ ಇರೋರು ಅವರು ಸತ್ವಗುಣದಲ್ಲಿದ್ದಾರೆ. ಮತ್ತೆ ಭಯ ಪಡ್ಕೊಂಡು ಮಾಡ್ತಾ ಇರೋರು ಅವರು ತಮೋಗುಣದಲ್ಲಿದ್ದಾರೆ. ಮತ್ತೆ ಯಾವ್ದನ್ನೂ ಇಚ್ಛೆ ಪಡ್ದಲೆ ನನ್ನ ತಂದೆ ತಾಯಿಗಳು ಅಂತ ಹೇಳ್ಬಿಟ್ಟು ಅವ್ರು ನೋಡ್ಕೋತಾ ಇದ್ದಾರೆ, ಯಾವುದೇ ಒಂದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರು ಅಲ್ಲಿ ಭಕ್ತಿ ಅಂತಂದ್ರೆ ಶುದ್ಧ ಸತ್ವಗುಣದಲ್ಲಿದ್ದಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಅಲ್ವಾ. ನಾವುನು ಸಹ ಅದನ್ನೇ ಇಷ್ಟಪಡೋದು, ಕೃಷ್ಣ ಏನನ್ನ ಇಷ್ಟಪಡ್ತಾ ಇದ್ದಾರೆ ಅದನ್ನ ನಾವು ಇಷ್ಟಪಡೋದು ಅಲ್ವಾ. ಇವಾಗ ಒಬ್ಬ ವ್ಯಕ್ತಿ ನನ್ನನ್ನ ಯಾವುದೋ ಒಂದು ಆಸೆಯಿಂದ ನನ್ನಿಂದ ಏನೋ ಒಂದು ಪ್ರತಿಫಲಾಕ್ಷೆಯನ್ನ ನಿರೀಕ್ಷಿಸಿ ನನ್ನನ್ನ ಪ್ರೀತಿಸ್ತಿದ್ದಾನೆ ಅಂತ ಗೊತ್ತಾದ್ರೆ ನಮ್ಗೆ ಖುಷಿ ಆಗೋದಿಲ್ಲ ಅದು ಅಲ್ವಾ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅವ್ರು ನನ್ನನ್ನ ಪ್ರೀತಿಸ್ತಿದ್ದಾರೆ ಅಂದಾಗ್ಲೇನೆ ನಮಗೆ ಖುಷಿ ಆಗೋದು. ಕೃಷ್ಣನು ಅದನ್ನೇ ಮಾಡ್ತಾ ಇರೋದು ಅಲ್ವಾ, ಅದನ್ನೇ ಅವ್ರು ಬಯಸ್ತಾ ಇರೋದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲಾ ಕರ್ಮಗಳನ್ನ ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ನೋಡಿ ಕೃಷ್ಣ ಯಾವತ್ತೂ ಸಹ ನೀವು ನಿಮ್ಮ ಕರ್ಮಗಳನ್ನ ಬಿಟ್ಬಿಡಿ ಅಂತ ಹೇಳೋದೇ ಇಲ್ಲ. ನೀವು ಇವಾಗ ತಂದೆನಾ ಅಥವಾ ನೀವು ಮನೆಗೆ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇದ್ದೀರಾ, ತಾಯಿನ, ವಿದ್ಯಾರ್ಥಿನ, ನೀವು ನಿಮ್ಮ ಕರ್ಮಗಳನ್ನ ಬಿಟ್ಬಿಟ್ಟು ನೀವು ಹರೇ ಕೃಷ್ಣ ಹೇಳ್ಕೊಂಡು ಒಂದ್ ಮೂಲೆಯಲ್ಲಿ ಕುತ್ಕೊಳ್ಳಿ ಅಂತ ಅವ್ರು ಯಾವತ್ತೂ ಹೇಳ್ತಾ ಇಲ್ಲ. ನಿಮ್ಮ ಕರ್ಮಗಳನ್ನ ಮಾಡಿ, ಯಾವ ತರ ಮಾಡಿ, ಫಲಾಪೇಕ್ಷೆ ಇಲ್ಲದೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಫಲಾಪೇಕ್ಷೆ ಇಲ್ಲದೆ ಅಂದ್ರೆ ಆ ಫಲವನ್ನೇ ತಗೋಬೇಡಿ ಅಂತ ಅಲ್ಲ, ಆ ಫಲವನ್ನ ನೀವು ಆ ಒಂದು ಕೃಷ್ಣನಿಗೆ ನಾವು ಅರ್ಪಿಸ್ಬೇಕು. ಅರ್ಪಿಸ್ಮೇಲೆ ನಾವೇ ಅದನ್ನ ಬಳಸ್ಕೋತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್ ಇವಾಗ ಕೃಷ್ಣನಿಗೆ ನೈವೇದ್ಯ ಇಟ್ರೆ ಕೃಷ್ಣ ಬಂದು ತಿಂತಾರೆ ಅಲ್ವಾ. ಆದ್ರೆ ಅವರು ಪರಿಪೂರ್ಣರಾದವರು, ಅವ್ರು ಏನನ್ನು ಸ್ವೀಕರಿಸಿದ್ರು ಅದು ಪರಿಪೂರ್ಣವಾಗಿ ಅದು ನಮ್ಗೆ ವಾಪಸ್ ಬರುತ್ತೆ. ಸೊ ಆ ಒಂದು ಪ್ರಸಾದವನ್ನ ನಾವೇ ಸ್ವೀಕರಿಸೋದು ಅಲ್ವಾ. ಕೃಷ್ಣನಿಗೆ ಅಂತ ನಾವ್ ಏನೇ ಮಾಡಿದ್ರು ಸಹ ಅದು 100 ಪಟ್ಟು 1000 ಪಟ್ಟು ನಮ್ಗೆ ಈ 2 ಕೈಗಳಿಂದ ತಗೊಳ್ಲಿಕ್ಕೆ ಆಗೋದಿಲ್ಲ, ಅಷ್ಟು ವಾಪಸ್ ಬರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಆದ್ರೆ ನಾವು ಕೃಷ್ಣನನ್ನ ಮರೆತು ನಮ್ಮ ಇಂದ್ರಿಯ ಸುಖಕ್ಕೋಸ್ಕರ ನಾವ್ ಏನನ್ನು ನಾವು ಬಳಸಬಾರ್ದು ಅಲ್ವಾ. ಸೊ ಅಂದ್ರೆ ನಾವು ಅನಾಸಕ್ತಿಯಿಂದ, ಡಿಟ್ಯಾಚ್ಮೆಂಟ್ ಇಂದ ನಾವು ಅದನ್ನ ನಾವು ಮಾಡ್ಬೇಕಾಗುತ್ತೆ. ಆ ಕೆಲಸವನ್ನು ಮತ್ತೆ ಆ ಕೆಲಸದ ಫಲವನ್ನು ಸಹ ನಾವು ಯಾವುದೇ ಒಂದು ಅದ್ರ ಮೇಲೆ ನಮ್ಗೆ ಅಟ್ಯಾಚ್ಮೆಂಟ್ ಅಂತ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ವರ್ಡ್, ಆ ತರ ಅಟ್ಯಾಚ್ಮೆಂಟ್ ಇಲ್ದಲೆ ನಾವು ಆ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನು ಕರ್ತವ್ಯ ಎಂದು ಮಾಡಬೇಕು, ಇದು ನನ್ನ ಅಂತಿಮ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಕೊನೆಯದಾಗಿ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಈ ಒಂದು ಸೆಕ್ಷನ್ ಇಂದ ಅಂದ್ರೆ ನಾವ್ ಯಾವತ್ತೂ ಸಹ ಕರ್ಮವನ್ನ ನಾವು ಬಿಡ್ಲೇಬಾರ್ದು, ಕರ್ಮದ ಫಲವನ್ನಷ್ಟೇ ನಾವು ಬಿಡ್ಬೇಕು.
ಯಜ್ಞ ದಾನ ತಪಸ್ಸು ಈ ಮೂರನ್ನ ನಾವ್ ಯಾವತ್ತೂ ಸಹ ಬಿಡಬಾರ್ದು. ಅದು ಈವನ್ ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ರು. ಇವಾಗ ನೆಕ್ಸ್ಟ್ ನೋಡಿ ತ್ಯಾಗ. ನಾವು ತ್ಯಾಗ ಮಾಡ್ತೀವಿ ಅಲ್ವಾ, ತ್ಯಾಗಕ್ಕೆ ನಮ್ಗೆ ತುಂಬಾ ಶ್ರೇಷ್ಠವಾದಂತ ಸ್ಥಾನವನ್ನ ಕೊಟ್ಟಿದೀವಿ. ಯಾರಾದ್ರೂ ತ್ಯಾಗ ಮಾಡಿದ್ರೆ ನಾವು ಅವ್ರನ್ನ ತುಂಬಾ ಶ್ರೇಷ್ಠ ವ್ಯಕ್ತಿಗಳು ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ನೋಡಿ ಇಲ್ಲಿ ಕೃಷ್ಣನ ಪ್ರಕಾರ ಆ ತ್ಯಾಗವೂ ಸಹ 3 ಗುಣದಲ್ಲಿದೆ. ಏನಕ್ಕೆ ಇವ್ರು ತ್ಯಾಗ ಮಾಡಿದ್ರು, ಅದ್ರ ಹಿಂದಿನ ಉದ್ದೇಶ ಏನು, ಆ ಇಂಟೆನ್ಷನ್ ತುಂಬಾ ಮುಖ್ಯ. ನಮ್ಗೆ ಈ ಕರ್ಮದಲ್ಲೂ ಅಷ್ಟೇನೆ, ನೀವು ಕರ್ಮಯೋಗದಲ್ಲಿ ನೀವು ತಿಳ್ಕೊಂಡಿರ್ಬೋದು, ಆ ಇಂಟೆನ್ಷನ್ ಅದು ತುಂಬಾ ಮುಖ್ಯ ಅಲ್ವಾ. ಸೊ ಅದಕ್ಕೆ ಎಕ್ಸಾಂಪಲ್ ಏನನ್ನ ಕೊಡ್ತೀವಿ ನಾವು, ಇವಾಗ ಒಬ್ಬ ಆ ಏನು ಸೈನಿಕ, ಆ ಸೈನಿಕ ಅವನು ದೇಶವನ್ನ ರಕ್ಷಣೆ ಮಾಡ್ಲಿಕ್ಕೆ ಶತ್ರು ಸೈನಿಕರನ್ನ ಕೊಲ್ತಾನೆ ಅಲ್ವಾ. ಕೊಂದಾಗಲೂ ಸಹ ಅವನಿಗೆ ಪರಮವೀರ ಚಕ್ರವನ್ನ ಕೊಡ್ತಾರೆ. ಅಲ್ಲೂ ಕೊಲೆ ಮಾಡ್ತಾ ಇದ್ದಾರೆ, ಆದ್ರೆ ಇಂಟೆನ್ಷನ್ ಏನು, ದೇಶ ರಕ್ಷಣೆ. ಆ ಕೆಲಸದ ಹಿಂದೆ ಇರುವಂತ ಇಂಟೆನ್ಷನ್ ತುಂಬಾ ಮುಖ್ಯ. ಅದೇ ಸೈನಿಕ ಅವನು ತನ್ನ ಹಳ್ಳಿಗೆ ಬಂದು ಅವನು ಬೇರೆಯವ್ರ ಜೊತೆ ಏನಾದ್ರು ಮನಸ್ತಾಪ ಬಂದು ಜಗಳ ಮಾಡ್ಕೊಂಡಾಗ ಅವನನ್ನ ಕೊಂದ್ರೆ ಅವನನ್ನ ಜೈಲಿಗೆ ಹಾಕ್ತಾರೆ. ಯಾಕೆ ಅಂತಂದ್ರೆ ಆ ಸೈನಿಕ ಆ ವ್ಯಕ್ತಿಯನ್ನ ಕೊಂದಿರೋದು ಅವನಿಗೋಸ್ಕರ, ಅವನ ಅಂದ್ರೆ ಸುಖ ಸಂತೋಷಕ್ಕೋಸ್ಕರ ಅಲ್ವಾ. ಅಲ್ಲಿ ಸ್ವಹಿತಾಸಕ್ತಿ ಬಂತು. ಸ್ವಹಿತಾಸಕ್ತಿ ಬಂದಿದ ತಕ್ಷಣನೇ ಅವನಿವಾಗ ಬಂಧನಕ್ಕೆ ಒಳಗಾದ, ಅವನಿಗೆ ಶಿಕ್ಷೆಗೆ ಒಳಗಾಗ್ತಾನೆ ಅಲ್ವಾ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಆ ಇಂಟೆನ್ಷನ್ ಅನ್ನೋದು ತುಂಬಾ ಮುಖ್ಯ. ಯಾವ ಇಂಟೆನ್ಷನ್ ಇಂದ ನಾವು ಕರ್ತವ್ಯವನ್ನ ಮಾಡ್ತಾ ಇದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ತ್ಯಾಗವೂ ಸಹ ಯಾವ ಒಂದು ಮನಸ್ಥಿತಿಯಲ್ಲಿ ಮಾಡ್ತಿದೀವಿ ಅನ್ನೋದು ತುಂಬಾ ಮುಖ್ಯ. ನೋಡಿ ಅಲ್ಲಿ ಅದರಲ್ಲೂ ಸಹ ತಾಮಸಿಕ ತ್ಯಾಗ, ರಾಜಸಿಕ ತ್ಯಾಗ ಮತ್ತೆ ಸಾತ್ವಿಕ ತ್ಯಾಗ ಇದೆ. ನೋಡಿ ತಮೋಗುಂಡಲ್ಲಿರೋರು ಇವಾಗ ಏನನ್ನಾದ್ರೂ ಅವರು ತ್ಯಾಗ ಮಾಡಿದಾಗ ಅವರು ಭ್ರಮೆಯಲ್ಲಿ ತ್ಯಾಗ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸರಿ ತಪ್ಪು ಮಾಡ್ಬೇಕಾ ಮಾಡ್ಬಾರ್ದಾ ಏನು ಅವ್ರಿಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುವಂತ ಶಕ್ತಿ ಇಲ್ಲ, ಅವರು ತ್ಯಾಗವನ್ನ ಮಾಡ್ತಾರೆ. ಅದು ತಮೋಗುಣದ ತ್ಯಾಗ. ಮತ್ತೆ ಇಲ್ಲಿ ರಜೋಗುಣದ ತ್ಯಾಗ ಯಾವ ತರ ಇರುತ್ತೆ ಅಂತಂದ್ರೆ, ಅವ್ರಿಗೇನಾದ್ರೂ ಅದರಿಂದ ಕಷ್ಟ ಆಗ್ತಿದೆ, ಇವಾಗ ಒಂದು ಕೆಲಸದಿಂದ ಕಷ್ಟ ಆಗ್ತಿದೆ ಅಂತಂದ್ರೆ ಅದನ್ನ ತ್ಯಾಗ ಮಾಡ್ತಾರೆ. ಇವಾಗ ಏನು ಸಂಸಾರದ ಜವಾಬ್ದಾರಿ ಹೊರದು ಅವ್ರಿಗೆ ತುಂಬಾ ಕಷ್ಟ ಅನ್ಸಿದ್ರೆ ಆ ಸಂಸಾರವನ್ನೇ ಬಿಟ್ಬಿಟ್ಟು ಅವರು ಎಲ್ಲೋ ಹೋಗ್ಬಿಡ್ತಾರೆ, ದೇಶಾಂತರ ಹೊಟ್ಟೋಗ್ಬಿಡ್ತಾರೆ ಅಲ್ವಾ. ಸೊ ಅದು ಅಂತಹ ತ್ಯಾಗ ಎಂತಹದು ಅಂತಂದ್ರೆ ಅದು ರಾಜಸಿಕ ತ್ಯಾಗ. ಯಾಕಂದ್ರೆ ಅವ್ರು ಕಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತ್ಯಾಗ ಮಾಡ್ತಿದ್ದಾರೆ ಅಲ್ವಾ. ಇನ್ನ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಇವಾಗ ಏನು ಸಂಧ್ಯಾ ವಂದನೆಯನ್ನ 3 ಹೊತ್ತು ಮಾಡ್ಬೇಕು. ಬೆಳಗ್ಗೆ ಎದ್ದು ಮಾಡ್ಬೇಕು ಅಂದ್ರೆ ಅವ್ರಿಗೆ ನಿದ್ದೆ ಬರ್ತಿರುತ್ತೆ, ಮತ್ತೆ ಚಳಿ ಇರುತ್ತೆ. ಅಯ್ಯೋ ಈ ಚಳಿ ಆಗ್ತಿದ್ಯಪ್ಪ, ನನ್ ಕೈಲಿ ಆಗಲ್ಲ ಈ ಚಳಿ ಅಂತ ಹೇಳ್ಬಿಟ್ಟು ನಾವು ತ್ಯಾಗ ಮಾಡಿದ್ರೆ ಅದು ರಾಜಸಿಕ ಗುಣದಲ್ಲಿ ತ್ಯಾಗ. ಯಾಕಂದ್ರೆ ನಮ್ಮ ದೇಹಕ್ಕೆ ಕಷ್ಟ ಆಗ್ತಿದೆ, ನಮಗೆ ಕಷ್ಟ ಆಗ್ತಿದೆ, ನಮ್ಮ ಮನಸ್ಸಿಗೆ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ ತ್ಯಾಗ ಮಾಡ್ತಾ ಇದೀವಿ, ಅದಕ್ಕೆ ಅದು ರಾಜಸಿಕ ತ್ಯಾಗ. ಆದ್ರೆ ನೋಡಿ ಇಲ್ಲಿ ಸತ್ವಗುಣದ ತ್ಯಾಗ ಯಾವ ತರ ಇರುತ್ತೆ ಅಂತಂದ್ರೆ, ಅವ್ರು ಯಾವತ್ತೂ ಸಹ ಕೆಲಸವನ್ನ ತ್ಯಾಗ ಮಾಡೋದಿಲ್ಲ, ಅದನ್ನ ಅವರು ಕರ್ತವ್ಯ ಅಂತ ಮಾಡ್ತಾರೆ. ಆ ಕೆಲಸದ ಫಲವನ್ನಷ್ಟೇ ತ್ಯಾಗ ಮಾಡ್ತಾರೆ. ಇದು ತುಂಬಾ ಮುಖ್ಯವಾದದ್ದು. ಕೃಷ್ಣ ಹೇಳ್ತಿರೋದು ಇದೇನೆ, ಸತ್ವಗುಣದ ತ್ಯಾಗವನ್ನೇ ನೀವು ಮಾಡ್ಬೇಕು. ಕೆಲಸವನ್ನ ಯಾವತ್ತೂ ನೀವು ತ್ಯಾಗ ಮಾಡ್ಕೊಡ್ದು, ನೀವು ಆ ಕೆಲಸದ ಫಲವನ್ನಷ್ಟೇ ನೀವು ತ್ಯಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇವಾಗ ಕೃಷ್ಣ ಮತ್ತೆ ಏನನ್ನ ಹೇಳ್ತಿದ್ದಾರೆ, ಯಾವುದೇ ಒಂದು ಕೆಲಸ ನಡೆದಾಗ 5 ಏನು ಅಂಶಗಳು ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಕ್ರಿಯೆಯೇ 5 ಅಂಶಗಳು. ನಾವ್ ಯಾವಾಗ್ಲೂ ನಾವು ಬೆನ್ ತಟ್ಕೊತೀವಿ ಅಲ್ವಾ. ನಾನೇನಾದ್ರೂ ಸಕ್ಸಸ್ಫುಲ್ ಆದ್ರೆ, ಏನನ್ನಾದ್ರೂ ಸಾಧಿಸಿದ್ರೆ, ವಾವ್ ನಾನ್ ಎಷ್ಟು ಗ್ರೇಟ್, ನನ್ ಕೈಲಿ ಎಲ್ಲಾ ಸಾಧ್ಯ ಅಂತ ಹೇಳ್ಬಿಟ್ಟು ನಾವು ತುಂಬಾ ಹೆಮ್ಮೆ ಪಡ್ಕೋತೀವಿ ಅಲ್ವಾ. ಆದ್ರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ, ಯಾವುದೇ ಒಂದು ಕೆಲಸ ಅದು ಪರಿಪೂರ್ಣವಾಗ್ಬೇಕಂತಂದ್ರೆ 5 ಅಂಶಗಳಿರ್ಬೇಕು. ಯಾವ್ದ್ಯಾವ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಕ್ರಿಯೆಯ ಸ್ಥಳ, ಒಂದು ಜಾಗ ಅಂತ ಬೇಕು. ಕ್ಷೇತ್ರ ಅಂತ ನಾವೇನ್ ಕರಿತೀವೋ ಆ ತರ ಜಾಗ ಅಂತ ಬೇಕು. ನಮ್ಮ ದೇಹ ಅಂತ ನಾವು ಕ್ಷೇತ್ರ ಅನ್ಕೊಂಡಿವಿ, ಅಥವಾ ಒಂದು ಜಾಗ, ಒಂದು ಸ್ಥಳ ಬೇಕು ಒಂದೇನೇ ಕೆಲಸ ಮಾಡ್ಬೇಕಂದ್ರು. ಇವಾಗ ನೋಡಿ, ನಾನು ಇವಾಗ ಭಗವದ್ಗೀತೆನ ನಾನು ನಿಮ್ಗೆ ಇವಾಗ ಹೇಳ್ತಾ ಇದ್ದೀನಿ, ಇದನ್ನ ನಾನು ದಾರಿಯಲ್ಲಿ ಹೋಗ್ತಾ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಜಾಗ ಬೇಕು. ನೀವು ಕುತ್ಕೊಂಡಿದ್ದೀರಾ ಅಲ್ವಾ, ಕುತ್ಕೊಂಡು ಕೇಳಿಸ್ಕೊತಾ ಇದ್ದೀರಾ, ಆತರ ಒಂದು ಜಾಗ ಬೇಕಾಗತ್ತೆ. ಮತ್ತೆ ಕರ್ತ ಅಲ್ವಾ, ಒಬ್ಬ ವ್ಯಕ್ತಿ ಬೇಕಾಗ್ತಾರೆ, ಅದನ್ನ ಮಾಡೋರು ಬೇಕಾಗ್ತಾರೆ, ಆ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಬೇಕಾಗ್ತಾರೆ. ಸೊ ಇವಾಗ ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ನೀವು ಅಲ್ಲಿ ಕುತ್ಕೊಂಡಿದ್ದೀರಾ. ಮತ್ತೆ ಇಂದ್ರಿಯಗಳು ಬೇಕು ಅಲ್ವಾ, ನಮ್ಮ ಎಲ್ಲಾ ಇಂದ್ರಿಯಗಳು, ಪಂಚೇಂದ್ರಿಯಗಳು ಅಂದ್ರೆ ಜ್ಞಾನೇಂದ್ರಿಯಗಳು ಮತ್ತೆ ಈ ಕರ್ಮೇಂದ್ರಿಯಗಳು ಸಹ ಬೇಕು ಈ ಒಂದು ಕೆಲಸ ಮಾಡ್ಬೇಕಂದ್ರೆ. ಇವಾಗ ನಾನು ಮಾತಾಡ್ತಾ ಇದ್ದೀನಿ ಅಲ್ವಾ, ನೀವು ಕೇಳಿಸ್ಕೊತಾ ಇದ್ದೀರಾ ಅಂದ್ರೆ ಇಂದ್ರಿಯಗಳು ಬೇಕು ಅಲ್ಲಿ. ಮತ್ತೆ ವಿವಿಧ ಪ್ರಯತ್ನಗಳು ಬೇಕು ಅಲ್ವಾ. ಇವಾಗ ನೀವೆಲ್ಲೋ ಇದ್ದೀರಾ, ನಾನೆಲ್ಲೋ ಇದ್ದೀನಿ, ನಾವಿಬ್ರು ಕನೆಕ್ಟ್ ಆಗ್ಬೇಕಂದ್ರೆ ಇಲ್ಲಿ ನಾವು ವಾಟ್ಸಪ್ ಅಲ್ಲಿ ಬಂದಿರುವಂತಹ ಲಿಂಕ್ ಮೇಲೆ ನಾನು ಪ್ರೆಸ್ ಮಾಡ್ಬೇಕು. ನಾನು ಪ್ರಯತ್ನನೇ ಮಾಡ್ಲಿಲ್ಲ ಅಂದ್ರೆ, ನನ್ನ ಹತ್ರ ಇಲ್ಲಿ ಮೊಬೈಲು ಇದೆ, ಲಿಂಕು ಇದೆ, ನಾನು ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ನಾವು ನೀವು ಕನೆಕ್ಷನ್ಗೆ ಬರ್ಲಿಕ್ಕೇನೆ ಸಾಧ್ಯ ಇಲ್ಲ. ಈ ಒಂದು ಕಾರ್ಯ ಏನ್ ನಡೀತಾ ಇದೆ ಈಗ ಭಗವದ್ಗೀತೆಯ ಕ್ಲಾಸ್, ಅದು ಆಗ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲ ಇದೆ ನಮ್ಮ ಹತ್ರ, ಮೊಬೈಲ್ ಇದೆ ಅಲ್ವಾ, ಏನು ನೆಟ್ ಇದೆ, ಇಂಟರ್ನೆಟ್ ಇದೆ, ಎಲ್ಲನೂ ಇದೆ. ನಾನ್ ಪ್ರಯತ್ನನೇ ಪಡ್ತಿಲ್ಲ ಅಂತಂದ್ರೆ ನಾವು ಅಲ್ಲಿ ಆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲೊಂದು ಕ್ರಿಯೆ ನಡೀಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಮ್ಗೆ ಅರ್ಥ ಆಗ್ತಿದೆ ಅಲ್ವಾ. ಆದ್ರೆ ಇದೆಲ್ಲಾ ಇದ್ರೂನು ಸಹ ಕೆಲವೊಮ್ಮೆ ನಾವು ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಿಲ್ಲ ಅಂದ್ರೆ
ಆ ಪರಮಾತ್ಮನ ಅನುಗ್ರಹ ಇಲ್ಲ ಅಂತಂದ್ರೆ ನಾವ್ ಯಾವ ಕೆಲಸ ಕಾರ್ಯವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಎಷ್ಟ್ ಸತಿ ಹಂಗಾಗತ್ತೆ ಅಲ್ವಾ? ಇವಾಗ ನಮ್ಗೆ ಅಂದ್ರೆ ಜಾಗನೂ ಇದೆ, ಕುತ್ಕೊಂಡಿದೀವಿ, ಮೊಬೈಲು ಇದೆ, ನೆಟ್ಟು ಇದೆ, ನಾವು ಲಿಂಕ್ನು ಸಹ ಪ್ರೆಸ್ ಮಾಡಿದೀವಿ. ಸೊ ಇನ್ನೇನ್ ಕ್ಲಾಸ್ ಕೇಳಿಸ್ಕೋಬೇಕು, ನಮ್ಮ ಇಂದ್ರಿಯಗಳು ಸಹ ರೆಡಿ ಆಗಿದೆ. ನಾವ್ ಇನ್ನೇನ್ ಕ್ಲಾಸ್ ಕೇಳಿಸ್ಕೋಬೇಕು ಅಂತಂದ್ರೆ ಮತ್ತಲ್ಲಿ ಯಾರೋ ನೆಂಟ್ರು ಬರ್ತಾರೆ ಅಥವಾ ಇನ್ನೇನೋ ಕೆಲಸ ಬಂದ್ಬಿಡುತ್ತೆ, ಹೋಗ್ಲೇಬೇಕು ಅನಿವಾರ್ಯ. ಅವಾಗ ನಾವ್ ಕೇಳಿಸ್ಕೊಂಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಸೊ ಅದನ್ನೇ ಅಲ್ಲಿ ಪರಮಾತ್ಮನ ಅನುಗ್ರಹ ಅಂತ ಹೇಳ್ತಾ ಇರೋದು. ಪರಮಾತ್ಮನ ಅನುಗ್ರಹ ಇಲ್ಲ ಅಂತಂದ್ರೆ ಯಾವ ಕೆಲಸವೂ ಸಹ ನಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಎಲ್ಲಾ ಒಂದು ಕ್ರೆಡಿಟ್ ಅನ್ನ ನಾವೇ ತಗೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಆ ಪರಮಾತ್ಮನ ಅನುಗ್ರಹ ತುಂಬಾ ಮುಖ್ಯ, ಅದ್ರ ಜೊತೆ ನಮ್ಮ ಪ್ರಯತ್ನವೂ ತುಂಬಾ ಮುಖ್ಯ ಅಲ್ವಾ? ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಕ್ರಿಯೆಯ 5 ಅಂಶಗಳು ಯಾವುದು? ಕ್ರಿಯೆಯ ಸ್ಥಳ, ಕರ್ತ, ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತೆ ಪರಮಾತ್ಮ. ಸೊ ಇದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧಮೆ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ನೋಡಿ 5 ಬೇಕು ಅಂತ ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಯಾವ್ದ್ಯಾವ್ದು ಇಲ್ಲಿ ಹೇಳ್ತಾ ಇದ್ದಾರೆ? ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ದೇಹ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಡೆಯದಾಗಿ ಪರಮಾತ್ಮ. ಈ 5 ಕ್ರಿಯೆಯ 5 ಅಂಶಗಳು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ತತ್ರೈವಂ ಸತಿ ಕರ್ತಾರಂ ಆತ್ಮಾನಂ ಕೇವಲಂ ತು ಯಃ ಪಶ್ಯತ್ಯ ಕೃತ ಬುದ್ಧಿತ್ವಾನ್ನ ಸಾ ಪಶ್ಯತಿ ದುರ್ಮತಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ. ಅವನು ವಸ್ತು ಸ್ಥಿತಿಯನ್ನ ಕಾಣಲಾರ. ಇವಾಗ ನಾವೇನಾದ್ರೂ ನಾವೇ ಕಾರಣ ಯಾವುದೇ ಒಂದು ಯಶಸ್ಸಿಗೆ ಅಂತ ನಾವು ಯೋಚನೆ ಮಾಡಿದ್ರೆ ಅವ್ರು ಖಂಡಿತ ಬುದ್ಧಿವಂತರಲ್ಲ. ಯಾಕಂದ್ರೆ ಇಲ್ಲಿ 5 ಅಂಶಗಳು ಬೇಕಾಗತ್ತೆ ಯಾವುದೇ ಒಂದು ಕೆಲಸ ಅನ್ನೋದು ಪರಿಪೂರ್ಣವಾಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಇಲ್ಲಿ ಜ್ಞಾನವನ್ನ ನಮ್ಮ ಕರ್ಮವನ್ನ ಪ್ರೇರಿಸುವ ಅಂಶಗಳು ಮತ್ತೆ ಕರ್ಮದ 3 ಘಟಕಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ನೋಡೋಣ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ಮೇತಿ ತ್ರಿವಿಧ ಕರ್ಮ ಸಂಗ್ರಹ. ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ, ಇವು 3 ಕರ್ಮವನ್ನು ಪ್ರೇರಿಸುವ ಅಂಶಗಳು ಅಂತ ಹೇಳ್ತಾ ಇದ್ದಾರೆ. ನಾವೊಂದು ಕರ್ಮವನ್ನ ಮಾಡ್ಬೇಕಂದ್ರೆ ಇವು 3 ಇರ್ಬೇಕು ನಮ್ಗೆ. ಏನೇನ್ ಬೇಕು? ಜ್ಞಾನ, ಜ್ಞೇಯ, ಜ್ಞಾನಿ. ಸೊ ಅಂದ್ರೆ ಇವಾಗ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಅವನು ಬ್ಯಾಸ್ಕೆಟ್ ಬಾಲ್ ಆಡ್ತಾ ಇದ್ದಾನೆ. ಸೊ ಬ್ಯಾಸ್ಕೆಟ್ ಬಾಲ್ ಆಡ್ಬೇಕಂತಂದ್ರೆ ಅವನು ಜ್ಞಾನಿ ಆಗಿರ್ಬೇಕು. ಯಾಕಂದ್ರೆ ಅವನಿಗೆ ಗೊತ್ತಿರ್ಬೇಕು ಹೇಗೆ ನಾನು ಬಾಲನ್ನ ಹಾಕಿದ್ರೆ ಅದು ಕರೆಕ್ಟ್ ಆಗಿ ಬ್ಯಾಸ್ಕೆಟ್ ಒಳಗಡೆ ಬೀಳುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಒಂದು ಬ್ಯಾಸ್ಕೆಟ್ ಅನ್ನ ಆ ಬಾಲನ್ನ ಬ್ಯಾಸ್ಕೆಟ್ ಒಳಗಡೆ ಹಾಕೋದು ಅದು ಗುರಿ, ಜ್ಞೇಯ. ಸೊ ಅದ್ ಹೇಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದೇ ಜ್ಞಾನ. ಆ ವ್ಯಕ್ತಿ ಜ್ಞಾನಿ. ಈ 3 ಇದ್ದಾಗ ಅಷ್ಟೇ ಕರ್ಮವನ್ನ ಮಾಡ್ಬೇಕು ಅನ್ಸುತ್ತೆ. ಅಂದ್ರೆ ಅವನಿಗೆ ನಾನು ಆ ಬ್ಯಾಸ್ಕೆಟ್ ಬಾಲ್ ಅನ್ನ ಆಡ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ಕರ್ಮವನ್ನ ಪ್ರೇರಿಸುವ ಅಂಶಗಳು ಯಾವುದು? ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಆ ವ್ಯಕ್ತಿ, ಮತ್ತೆ ಜ್ಞೇಯ ಅಂದ್ರೆ ಅದ್ರ ಗುರಿ, ಮತ್ತೆ ಜ್ಞಾನ ಅಂದ್ರೆ ಅದನ್ನ ಹೇಗೆ ಉಪಯೋಗಿಸ್ಬೇಕು, ಆ ಒಂದು ಕೆಲಸವನ್ನ ಹೇಗೆ ಮಾಡ್ಬೇಕು ಅನ್ನೋ ಒಂದು ಜ್ಞಾನ. ಮತ್ತೆ ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ 3 ಘಟಕಗಳು. ಸೊ ಕರ್ಮ ಮಾಡ್ಬೇಕು ಅಂತಂದ್ರೆ ಏನೇನ್ ಬೇಕು? ಅಲ್ಲಿ ಹೇಗೆ ಜ್ಞಾನಿ ಇದ್ನೋ ಅದೇ ತರ ಇಲ್ಲಿ ಕರ್ತ ಬೇಕು, ಒಬ್ಬ ಕೆಲಸ ಮಾಡೋರು ಬೇಕು, ಮತ್ತೆ ನಮ್ಮ ಇಂದ್ರಿಯಗಳು ಬೇಕು, ಮತ್ತೆ ಆ ಕೆಲಸ ನಾವೇನ್ ಕೆಲಸ ಮಾಡ್ತೀವಿ ಅದು. ಈ 3 ಸಹ ಕರ್ಮದ 3 ಘಟಕಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ನಮ್ಗೆ ತುಂಬಾ ಮುಖ್ಯವಾಗಿರೋದು, ನಮ್ಗೆ ಇವಾಗ ಎಕ್ಸಾಮ್ ತರ. ಸೊ ನಾವ್ ಇವಾಗ ಯಾವ ವರ್ಗಕ್ಕೆ ಸೇರ್ತೀವಿ ಅಂತ ಹೇಳ್ಬಿಟ್ಟು, ಸೊ ನೀವು ನಿಜವಾಗ್ಲೂ ಸೀರಿಯಸ್ ಆಗಿದ್ರೆ ನೀವ್ ಇದನ್ನ ಅನಲೈಸ್ ಮಾಡ್ಕೋಬಹುದು, ವಿಶ್ಲೇಷಣೆ ಮಾಡ್ಕೋಬಹುದು. 3, 2, 1 ಮಾರ್ಕ್ಸ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಇದಕ್ಕಿಂತ ಮುಂಚೆ ನಾವು ಈ 3 ಗುಣಗಳನ್ನ ನಾವು ತಿಳ್ಕೊಂಡೇ ಬಂದ್ವಿ ಅಲ್ವಾ? ನಮ್ಗೆ ಇವಾಗ ವಿಧವಾದಂತಹ ಈಗ 84 ಲಕ್ಷ ದೇಹಗಳನ್ನ ನಾವ್ ಹೇಗೆ ಪಡ್ಕೋತೀವಿ ಅಂತಂದ್ರೆ, ನಾವ್ ಎಂತಹ ಒಂದು ಗುಣದಲ್ಲಿ ನಾವು ಜೀವನವನ್ನ ಮಾಡ್ತೀವೋ ಅದಕ್ಕನುಗುಣವಾಗಿ ನಾವು ಮುಂದಿನ ಜನ್ಮದಲ್ಲಿ ನಾವು ದೇಹವನ್ನ ಪಡ್ಕೊಂತ ಹೋಗೋದು ಅಲ್ವಾ? 3 ಗುಣಗಳು ಯಾವುದು? ಸತ್ವ, ರಜೋ, ತಮೋ ಗುಣಗಳು. ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಈ 3 ಗುಣದಲ್ಲೇ ಇರುತ್ತೆ. ನಾವ್ ಇದಕ್ಕಿಂತ ಮುಂಚೆ ತಿಳ್ಕೊಂಡ್ರೋ ಹಾಗೇನೆ ನಾವು ತಿನ್ನೋ ಆಹಾರ, ನಾವು ಮಾಡುವಂತಹ ಯಜ್ಞ, ದಾನ, ತಪ ಎಲ್ಲವೂ ಸಹ 3 ಗುಣದಲ್ಲಿರುತ್ತೆ ಅಲ್ವಾ? ಸೊ ಅದಕ್ಕಿಂತ ಮುಂಚೆನೂ ಸಹ ನಾವು ಗುಣತ್ರಯ ವಿಭಾಗ ಯೋಗದಲ್ಲಿ ನಾವು ಡೀಟೇಲ್ ಆಗಿ ಆ 3 ಗುಣದಲ್ಲಿ ಇರುವಂತಹ ವ್ಯಕ್ತಿಯ ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಅವರ ಗುರಿಯನ್ನು ಸಹ ಅಂದ್ರೆ ಅವರ ಫಲವನ್ನ, ಅವ್ರು ಎಂತಹ ಒಂದು ಗುರಿಯನ್ನ ತಲುಪ್ತಾರೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಸತ್ವ ಗುಣದಲ್ಲಿರೋರು ಅವರು ಮೇಲಿನ ಲೋಕಕ್ಕೆ ಹೋಗ್ತಾರೆ, ರಜೋಗುಣದಲ್ಲಿರೋರು ಈ ಒಂದು ಭೂಮಿ ಮೇಲೆನೆ ಹುಡ್ತಾರೆ, ಮತ್ತೆ ತಮೋ ಗುಣದಲ್ಲಿರೋರು ಅವರು ಕೆಳಗಿನ ಲೋಕಕ್ಕೆ ಹುಡ್ತಾರೆ ಅಥವಾ ಪ್ರಾಣಿಗಳಾಗಿ ಹುಡ್ತಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಈಗ ನಮ್ಗೆ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ,
ನಮ್ಗಿರುವಂತಹ ಜ್ಞಾನವೂ ಸಹ ಈ 3 ಗುಣದಲ್ಲಿ ಇರುತ್ತೆ. ಸತ್ವ ರಜೋ ತಮೋ ಗುಣದಲ್ಲಿ ಇರುತ್ತೆ. ಮತ್ತೆ ನಾವು ಮಾಡುವಂತಹ ಕರ್ಮವೂ ಸಹ ಈ 3 ಗುಣದಲ್ಲಿ ಇರುತ್ತೆ. ಕರ್ತೃ ಅಂದ್ರೆ ನಾವೂನು ಸಹ ಈ 3 ಗುಣದಲ್ಲಿ ಇರ್ತೀವಿ. ತಿಳುವಳಿಕೆ ನಮ್ಗೆ ಆ ತಿಳುವಳಿಕೆ ಅಂತ ಹೇಳ್ತೀವಲ್ಲ ನಮ್ಮ ತಿಳುವಳಿಕೆನೂ ಸಹ ಈ 3 ಗುಣದಲ್ಲಿ ಇರುತ್ತೆ. ಮತ್ತೆ ನಾವು ಮಾಡುವಂತಹ ಸಂಕಲ್ಪವೂ ಸಹ 3 ಗುಣದಲ್ಲಿ ಇರುತ್ತೆ. ಮತ್ತೆ ಸುಖ ಪಡ್ತೀವಲ್ಲ ಅದನ್ನು ಸಹ ಈ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದಾರೆ. ಸತ್ವ ರಜೋ ತಮೋ ಗುಣದಲ್ಲೂ ಸಹ ಇರುತ್ತೆ, ತಮೋ ಗುಣದಲ್ಲಿ ಇರುತ್ತೆ ಈ ಸುಖ ಅನ್ನೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾನು ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಸಮಯ ಆಗುತ್ತೆ. ಬ್ರೀಫ್ ಆಗಿ ನಾನು ಇಲ್ಲಿ ಹೇಳ್ಕೊಂತಾ ಹೋಗ್ತೀನಿ. ನೋಡಿ ಇಲ್ಲಿ ಇಲ್ಲಿ ಫಸ್ಟ್ ಹೇಳ್ತಾ ಇರೋದು ಸತ್ವ ಗುಣದಲ್ಲಿರುವಂತದ್ದು, ಆಮೇಲೆ ರಜೋ ಗುಣದಲ್ಲಿರುವಂತದ್ದು, ತಮೋ ಗುಣದಲ್ಲಿರೋದು ಕೊನೆಯಲ್ಲಿ ಹೇಳ್ತಾ ಇದಾರೆ. ಸೊ ನೀವು ಸತ್ವ ಗುಣದಲ್ಲಿದ್ರೆ ನಿಮ್ಗೆ 3 ಮಾರ್ಕ್ಸ್ ಕೊಟ್ಕೋಬಹುದು, ಇಲ್ಲ ರಜೋಗುಣ ಅಂದ್ರೆ 2, ತಮೋ ಗುಣ ಅಂತಂದ್ರೆ 1 ಮಾರ್ಕ್ ಅನ್ನ ಕೊಡ್ಲಿಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳ್ತಿದ್ದಾರೆ. ನೋಡಿ ಇಲ್ಲಿ ಜ್ಞಾನ, ಎಂತಹ ಜ್ಞಾನ ಇಲ್ಲಿ ಸಾತ್ವಿಕ ಗುಣದಲ್ಲಿ ಇರುತ್ತೆ ಅಂತಂದ್ರೆ ಅವ್ರು ಎಲ್ಲ ಜೀವರಾಶಿಗಳನ್ನ ನೋಡ್ತಾರೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಆ ಜೀವರಾಶಿಗಳೆಲ್ಲನೂ ಸಹ ಭೌತಿಕವಾಗಿ ಮಾತ್ರ ಬೇರೆ, ಯಾಕಂದ್ರೆ ಅವ್ರು ಬೇರೆ ಬೇರೆ ದೇಹಗಳನ್ನ ಹೊಂದಿದ್ದಾರೆ. ಆದ್ರೆ ಆ ಆತ್ಮ ಅಂತ ಏನಿದೆ ಆ ಜೀವಿಯ ಒಳಗಡೆ ಅವೆಲ್ಲವೂ ಸಹ ಆಧ್ಯಾತ್ಮಿಕವಾಗಿ ಒಂದೇ ಅಂತ ಅರ್ಥ ಮಾಡ್ಕೊಂಡಿರೋರು ಅವರು ಸತ್ವ ಗುಣದಲ್ಲಿ ಇರುತ್ತೆ ಅವರ ಜ್ಞಾನ. ಅದೇ ರಜೋಗುಣದಲ್ಲಿರೋರು ಯಾವ ತರ ಇರ್ತಾರೆ ಅಂತಂದ್ರೆ ನಾಯಿಯನ್ನ ನೋಡಿದ್ರೆ ನಾಯಿ, ಬೆಕ್ಕನ್ನ ನೋಡಿದ್ರೆ ಬೆಕ್ಕು, ಮನುಷ್ಯನನ್ನ ನೋಡಿದ್ರೆ ಮನುಷ್ಯ ಅಂತ ಅನ್ಕೋತಾರೆ. ಸೊ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ ಈ ದೇಹ ಮತ್ತೆ ಆತ್ಮ ಅನ್ನೋದು ಆ ಜ್ಞಾನ ಗೊತ್ತಿಲ್ಲ. ಅದಕ್ಕೆ ಅಂತಹ ಜ್ಞಾನ ಬಂದು ರಜೋಗುಣದ ಜ್ಞಾನ. ಮತ್ತೆ ಇಲ್ಲಿ ತಮೋಗುಣದ ಜ್ಞಾನ ಯಾವ ತರ ಇರುತ್ತೆ, ಅವ್ರು ಅಷ್ಟೊಂದು ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ಅವ್ರು ಅಜ್ಞಾನದಲ್ಲಿ ಇರ್ತಾರೆ ಅಲ್ವಾ, ಅವರು ಭ್ರಾಂತಿಯಲ್ಲಿ ಇರ್ತಾರೆ, ಸೋಮಾರಿಗಳಾಗಿರ್ತಾರೆ. ಇಷ್ಟೆಲ್ಲ ವಿಶ್ಲೇಷಣೆನೂ ಸಹ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಲ್ವಾ. ಸೇಮ್ ಪ್ರಾಣಿಗಳ ತರನೇ, ಪ್ರಾಣಿಗಳು ಏನಕ್ಕೆ ಬದುಕ್ತಾರೆ, ಆಹಾರ ನಿದ್ರಾ ಭಯ ಮೈಥುನ, ಅದೇ ತರನೇ ಈ ತಮೋಗುಣದಲ್ಲಿರೋರು ಇರ್ತಾರೆ. ಅದಕ್ಕಿಂತ ಹೆಚ್ಚವರು ಏನೂ ಆಲೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅಂತಹ ಜ್ಞಾನ ತಮೋಗುಣದಲ್ಲಿರುವಂತಹ ಜ್ಞಾನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕರ್ಮ, ನಾವು ಮಾಡುವಂತಹ ಕರ್ಮ ಅದರ ಆಧಾರವಾಗಿ ಈ 3 ರೀತಿಯ ವ್ಯಕ್ತಿಗಳು ಮಾಡುವಂತಹ ಕರ್ಮಗಳು ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡೋಣ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ನೋಡಿ ಸಾತ್ವಿಕ ಕರ್ಮ ಯಾವ ತರ ಇರುತ್ತೆ, ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ರ ಹಾಗೆ ಯಜ್ಞ ದಾನ ತಪವನ್ನ ಹೇಗೆ ಸತ್ವಗುಣದಲ್ಲಿ ಮಾಡ್ಬೇಕು ಅಂದ್ರೆ ಕೃಷ್ಣ ಏನ್ ಹೇಳಿದ್ರು, ನಮ್ಮ ಧರ್ಮ ಗ್ರಂಥಗಳ ಆದೇಶಕ್ಕೆ ಅನುಗುಣವಾಗಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿರೋದನ್ನೇ ಅವ್ರು ಮಾಡೋದು ಸತ್ವಗುಣದವರು. ಯಾಕಂದ್ರೆ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಗುಣತ್ರಯ ವಿಭಾಗ ಯೋಗದಲ್ಲಿ ಏನನ್ನ ತಿಳ್ಕೊಂಡ್ವಿ ನಾವು, ಸತ್ವಗುಣದಲ್ಲಿರೋರು ಅವರು ಪಾಪವನ್ನ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರದು ಅಂತ ಗೊತ್ತಿರುತ್ತೆ. ಅವರು ಜ್ಞಾನವಂತರು ಅಲ್ವಾ, ಅದಕ್ಕೆ ಅವರು ಸುಖವಾಗಿ ಇರ್ತಾರೆ ಯಾವಾಗ್ಲೂ. ಪಾಪ ಮಾಡಿದ್ರೆ ಅಷ್ಟೇ ನಮ್ಗೆ ಪಾಪಕ್ಕೋಸ್ಕರ ನಾವು ಪಾಪದ ಫಲವನ್ನ ನಾವು ಅನುಭವಿಸ್ಬೇಕಾಗತ್ತೆ, ಅದಕ್ಕೆ ಅಂತಹ ಕರ್ಮದ ಫಲವಾಗಿ ಅಲ್ವಾ. ಆದ್ರೆ ಇಲ್ಲಿ ಸತ್ವಗುಣದವರು ಜ್ಞಾನ ಇರೋದ್ರಿಂದ ಏನನ್ನ ಮಾಡ್ಬೇಕು ಏನನ್ನ ಮಾಡಬಾರ್ದು ಅಂತ ಅವ್ರಿಗೆ ಗೊತ್ತು ಅಲ್ವಾ. ಅದಕ್ಕೆ ಅವ್ರು ನೋಡಿ ಇವಾಗ ಹೆಂಗ್ ಮಾಡ್ತಾ ಇದಾರೆ, ಅವರ ಕರ್ಮವನ್ನ ಅವರು ನಮ್ಮ ಧರ್ಮ ಗ್ರಂಥದಲ್ಲಿ ಹೇಗೆ ಹೇಳಿದ್ರು ಹಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಕರ್ತವ್ಯ ಅಂತ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲ ಅವ್ರಿಗೆ. ನಾನು ಮನುಷ್ಯನಾಗಿ ಹುಟ್ಟಿದೀನಿ, ಈಗ ಬೇರೆಯವ್ರಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು. ಇವಾಗ ನಾವೇನಾದ್ರೂ ಒಬ್ಬ ಕುರುಡು ಮನುಷ್ಯನನ್ನ ನಾನು ಆ ರೋಡನ್ನ ದಾಟ್ಸಿದ್ರೆ, ಸೊ ನನ್ನ ಕರ್ತವ್ಯ ಅದು, ಮನುಷ್ಯನಾಗಿ ಹುಟ್ಟಿ ಮತ್ತೆ ನನಗೆ ಕಣ್ಣುಗಳನ್ನ ಕೊಟ್ಟಿದ್ದಾನೆ ಭಗವಂತ, ಅದಕ್ಕೆ ನಾನು ಅವನನ್ನ ದಾಟಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಯಾವ ತರ ಅಂತಹ ಕರ್ಮವನ್ನ ಸಾತ್ವಿಕ ಗುಣದಲ್ಲಿರೋರು ಮಾಡ್ತಾರೆ. ರಜೋ ಗುಣದಲ್ಲಿರೋರು ಯಾವ ತರ ಮಾಡ್ತಾರೆ ಅಂತಂದ್ರೆ, ಅವನನ್ನ ದಾಟ್ಸಿದ್ರೆ ನನಗೆ ಪುಣ್ಯ ಬರುತ್ತೆ, ಅಥವಾ ಎಲ್ಲರೂ ನನ್ನನ್ನ ಬೇಷ್ ಎಂತಹ ನೀನು ಏನು ಸಹಾಯ ಮಾಡ್ತೀಯ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಎಲ್ಲರಿಂದ ಹೊಗಳಿಸ್ಕೊಡ್ಲಿಕ್ಕೋಸ್ಕರ ಅವ್ರು ಮಾಡ್ತಾರೆ. ತಮೋ ಗುಣದಲ್ಲಿರೋರು ಏನು ಯೋಚನೆ ಮಾಡೋದಿಲ್ಲ ಅಲ್ವಾ, ಅವ್ರದೇ ಲೋಕ, ಅವ್ರ ಪಾಡಿಗೆ ಅವರು ಇರ್ತಾರೆ. ಇನ್ನ ಬೇಕಾದ್ರೆ ತೊಂದರೆ ಕೊಡ್ಬೋದು ಅವ್ರಿಗೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ, ಮೋಹವಿಲ್ಲದೆ ರಾಗ ದ್ವೇಷಗಳಿಲ್ಲದೆ ನಿಯತವಾಗಿ ಕರ್ಮ ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮವನ್ನ ಸಾತ್ವಿಕ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಜಸಿಕ ಗುಣದಲ್ಲಿರೋರು ಯಾವ ತರ ಕರ್ಮ ಮಾಡ್ತಾರೆ ಅಂತಂದ್ರೆ, ಏನೇ ಒಂದ್ ಕರ್ಮ ಮಾಡ್ಲಿ ನನ್ಗೇನಾದ್ರೂ ಸಿಗುತ್ತಾ, ನನ್ನವ್ರಿಗೇನಾದ್ರೂ ಸಿಗುತ್ತಾ, ನನ್ ಮನೆಯವ್ರಿಗೇನಾದ್ರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಅಹಂ ಮಮ, ಅಹಂಕಾರ ಮಮಕಾರ. ಸೊ ಅದ್ರಲ್ಲೇ ಅವ್ರು ಮಾಡೋದು ಅಲ್ವಾ. ನಾವು ನೋಡಿದೀವಿ ಎಷ್ಟೊಂದ್ ಜನ ನಮ್ಮಿಂದ ಏನೋ ಅವ್ರಿಗೆ ಯೂಸ್ ಇಲ್ಲ ಅಂದ್ರೆ ಅವ್ರು ನಮ್ಮನ್ನ ಮಾತಾಡ್ಸಕ್ಕೂ ಬರೋದಿಲ್ಲ, ನೋಡೋದಕ್ಕೂ ಬರೋದಿಲ್ಲ ಅಲ್ವಾ. ಸೊ ಏನಾದ್ರೂ ನಮ್ಮಿಂದ ಅವ್ರಿಗೆ ಬೆನಿಫಿಟ್ ಇದ್ರೆ ಮಾತ್ರನೇ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಇಂತಹ ಒಂದು ಕರ್ಮವನ್ನ ರಾಜಸ ಕರ್ಮ ಅಂತ ಕರೀತಾರೆ. ತಮೋಗುಣದಲ್ಲಿರೋರು ನೋಡಿ ಮಾಯಾವಶನಾಗಿ ಧರ್ಮ ಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನ ತಾಮಸ ಕರ್ಮ ಎಂದು ಕರೆಯುತ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಧರ್ಮ ಗ್ರಂಥದಲ್ಲಿರೋರು ಅವ್ರು ಎಲ್ಲವನ್ನ ಅಲಕ್ಷಿಸ್ತಾರೆ, ಬೇರೆಯವ್ರ ಬಗ್ಗೆ ಯೋಚನೆ ಸಹ ಮಾಡೋದಿಲ್ಲ ಅವರು. ಅವ್ರಿಗೂ ಬೇಕಾದ್ರೆ ಹಿಂಸೆ ಮಾಡ್ಕೋಬಹುದು ಅವರು. ಸೊ ಇಂತಹ ಒಂದು ಕರ್ಮವನ್ನ
ತಾಮಸಿಕ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಕರ್ತ ಅಂದ್ರೆ ಈ ಕೆಲಸವನ್ನ ಮಾಡುವಂತಹ ವ್ಯಕ್ತಿ ಅವನು ಯಾವ ತರ ಇರ್ತಾನೆ ಈ ಮೂರು ಗುಣದಲ್ಲಿದ್ದಾಗ ಅಂತಂದ್ರೆ ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಹಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ ಅಲ್ವಾ. ನೀವೇ ಯೋಚನೆ ಮಾಡಿ, ಯಾವುದೇ ಒಂದು ಕೆಲಸ ಮಾಡಿದಾಗ ನಮ್ಗೆ ಫಲದ ಮೇಲೆ ಆಸೆನೇ ಇರಬಾರ್ದು ಅಂದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಇರುತ್ತಾ ಅಲ್ವಾ? ಯಾಕಪ್ಪ ಮಾಡ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಏನೋ ಒಂದ್ ಸಿಕ್ಕಿದ್ರೆ ಅಷ್ಟೇ ನಾವು ಉತ್ಸಾಹವಾಗಿ ಯಾವ್ದಾದ್ರು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನೋಡಿ, ಇಲ್ಲಿ ಸತ್ವಗುಣದಲ್ಲಿರೋರು ಅವರು ಇವಾಗ ಫಲಾಪೇಕ್ಷೆ ಎಲ್ಲನೇ ಮಾಡ್ತಾ ಇದಾರೆ, ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇದಾರೆ, ಆದ್ರೆ ಉತ್ಸಾಹದಿಂದ ಮಾಡ್ತಾ ಇದಾರೆ ಅಲ್ವಾ. ಇನ್ ಎಷ್ಟು ಅವರು ಮನಸ್ಥಿತಿ ಅವ್ರದ್ದು ಶುದ್ಧವಾಗಿದ್ರೆ ಆತರ ಮಾಡ್ಲಿಕ್ಕೆ ಸಾಧ್ಯ. ದೃಢ ನಿಶ್ಚಯದಿಂದ ಮಾಡ್ತಾ ಇದಾರೆ, ಅವರು ಉತ್ಸಾಹದಿಂದ ಮಾಡ್ತಾ ಇದಾರೆ. ಮತ್ತೆ ಅಲ್ಲಿಗೆ ಜಯ ಸಿಗುತ್ತಾ ಅಪಜಯ ಸಿಗುತ್ತೋ ಅದ್ರ ಬಗ್ಗೆ ಯೋಚನೆ ಇಲ್ಲ, ಇದು ನನ್ನ ಕರ್ತವ್ಯ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಕರ್ಮದ ಜಯ ಅಪಜಯಗಳನ್ನ ಅವ್ರು ಯೋಚನೆ ಮಾಡ್ದಲೇ ಅವ್ರು ಮಾಡ್ತಾ ಇದಾರೆ. ಇವಾಗ ಅರ್ಜುನ ಮಾಡಿದ್ದು ಅದನ್ನೇ ಅಲ್ವಾ. ಆ ಯುದ್ಧ ಮಾಡಿದಾಗ ಯಾವುದೇ ಒಂದು ಕ್ಷಣದಲ್ಲಿ ಅವನು ಸಾವನ್ನ ಅಪ್ಪಬಹುದು, ಒಂದು ಬಾಣ ಬಿದ್ರೇನು ಅಲ್ವಾ. ಅವನು ಅದನ್ನು ಯೋಚನೆ ಮಾಡ್ತಿಲ್ಲ. ಮತ್ತೆ ಇಲ್ಲಿ ಜಯ ಸಿಗುತ್ತಾ ಅಪಜಯ ಸಿಗುತ್ತಾ ಅದನ್ನು ಯೋಚನೆ ಮಾಡ್ತಿಲ್ಲ, ಅವನು ಯುದ್ಧವನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಸೊ ಅವ್ರು ಮೂರು ಗುಣಗಳನ್ನು ಅವರು ಮೀರಿ ಇರ್ತಾರೆ. ಅಂದ್ರೆ ಸತ್ವಗುಣದಲ್ಲೇ ನಾವು ಮುಂದುವರೆದ್ರೆ ನಾವು ಮೂರು ಗುಣಗಳನ್ನ ನಾವು ಮೀರುವಂತಹ ಸ್ಥಾನಕ್ಕೆ ನಾವು ಬರ್ತೀವಿ. ಸೊ ಇಂತಹ ಒಂದು ಕರ್ತನನ್ನ ಸಾತ್ವಿಕ ಕರ್ತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ರಾಜಸಿಕ ಸ್ವಭಾವದಲ್ಲಿರೋರು ಯಾವ ತರ ಮಾಡ್ತಾ ಇದ್ದಾರೆ ಕರ್ಮವನ್ನ, ಅಂದ್ರೆ ಆ ಕರ್ತ ಯಾವ ತರ ಮಾಡ್ತಾ ಇದ್ದಾರೆ, ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟುಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯ ಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳುತ್ತಾರೆ ಅಲ್ವಾ. ಏನೇ ಕೆಲಸ ಮಾಡಿದ್ರು ಸಹ ಅದರ ಫಲವನ್ನ ಸವಿಬೇಕು. ಅಲ್ಲಿ ಏನು ಸಿಕ್ತಿಲ್ಲ ಅಂದ್ರೆ ಅವ್ರು ಕೆಲ್ಸನೂ ಮಾಡಕ್ ಹೋಗಲ್ಲ. ನೋಡಿ, ಇಲ್ಲಿ ಕೆಲ್ಸ ಅಂದ್ರೆ ಏನು ಫಲ ಸಿಗ್ಲಿಲ್ಲ ಅಂದ್ರೂ ಅವನು ಕರ್ತವ್ಯ ಅಂತ ಮಾಡ್ತಾ ಇದ್ದಾನೆ, ಉತ್ಸಾಹದಿಂದ ಮಾಡ್ತಾ ಇದ್ದಾನೆ, ದೃಢ ನಿಶ್ಚಯದಿಂದ ಮಾಡ್ತಾ ಇದ್ದಾನೆ. ಆದ್ರೆ ಇಲ್ಲಿ ಅವ್ನ್ ಏನಾದ್ರೂ ಫಲ ಸಿಕ್ಕಿದ್ರೆ ಮಾತ್ರನೇ ಮಾಡುದು, ಇಲ್ಲಾಂದ್ರೆ ಹೇಗಾದ್ರೂ ಮಾಡಿ ಅವನು ಫಲ ಬರೋ ತರ ಮಾಡ್ಕೋತಾನೆ ಅವ್ನ್ ಕೆಲ್ಸ ಮಾಡ್ಕೊಂಡ್ರೆ. ಮತ್ತೆ ಅವನು ಲೋಭಿ, ಇನ್ನ ಬಂದ್ರು ಇನ್ನ ಹೆಚ್ಚೆಚ್ಚು ಬೇಕು ಅನ್ನೋ ಒಂದು ಮನಸ್ಥಿತಿ. ಅಸೂಯ ಪರ, ಪಕ್ಕದ ಮನೆಯವ್ರ ಹತ್ರ ಏನಾದ್ರು 2 ಕಾರ್ ಇದ್ರೆ ನನ್ ಮನೆ ಮುಂದೆ 4 ಕಾರ್ ಇರ್ಬೇಕು ಅಂತ ಅಸೂಯ ಪರ. ಕೊಳಕ ಅಂದ್ರೆ ಮನಸ್ಸು ಆತರ ಕೊಳಕ ತರದಿಂದ ಇರುತ್ತೆ. ಮತ್ತೆ ಸುಖ ದುಃಖದಿಂದ ವಿಚಲಿತನಾಗುವನು ಅಲ್ವಾ. ಇವಾಗ ಅವ್ನ್ಗ್ ಅನ್ಕೊಂಡಿದ್ದು ಸಿಕ್ಕಿದ್ರೆ ಸುಖ, ಅವ್ನಿಗೆ ಅನ್ಕೊಂಡಿದ್ದು ಸಿಗ್ತಾ ಇಲ್ಲ ಅಂದ್ರೆ ದುಃಖ. ಸೊ ಇಂತಹ ಮನುಷ್ಯ ರಾಜಸ ಸ್ವಭಾವದವನು. ಮತ್ತೆ ತಾಮಸ ಗುಣದಲ್ಲಿರೋರು ಯಾವ ತರ ಇರ್ತಾರೆ, ನಮ್ಮ ಧರ್ಮ ಗ್ರಂಥದಲ್ಲಿ ಏನನ್ನ ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಅವ್ರು ಮಾಡೋದು. ಇವಾಗ ನಾವು ನೋಡಿರೋ ಹಾಗೇನೆ ಇವಾಗ ಸ್ಮೋಕ್ ಮಾಡ್ಬೇಡಿ ಅಂತಾನೆ ಅದ್ರ ಮೇಲೆನೆ ಬರ್ದ್ಬಿಟ್ಟಿದ್ದಾರೆ ಗೌರ್ಮೆಂಟ್ ಅವರು, ಆದ್ರೆ ಸ್ಮೋಕ್ ಮಾಡ್ತಾರೆ ಅಲ್ವಾ. ಆಲ್ಕೋಹಾಲ್ ಅದನ್ನು ಸಹ ಏನು ಆರೋಗ್ಯಕ್ಕೆ ಅದು ಹಾನಿಕರ ಅಂದ್ರೂ ಸಹ ಅದನ್ನೇ ಅವರು ಕುಡಿತಾರೆ ಅಲ್ವಾ. ಏನನ್ನ ಮಾಡ್ಬೇಡಿ ಅಂತ ಹೇಳಿದ್ರು ಅದನ್ನೇ ಮಾಡ್ತಾರೆ ಅವರು. ಸೊ ನಮ್ಮ ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿನೇ ಅವ್ರು ಕೆಲಸ ಮಾಡೋದು. ಮತ್ತೆ ಪ್ರಾಪಂಚಿಕ ಮನೋಧರ್ಮದವನು ಅಲ್ವಾ. ಪ್ರಾಪಂಚಿಕ ಮನೋಧರ್ಮ ಅಂದ್ರೆ ಆಧ್ಯಾತ್ಮಿಕವಾಗಿ ಏನೋ ಒಂದು ಲೋಕ ಇದೆ, ದೇವ್ರಂತ ಇದಾರೆ ಅಂತಾನೂ ಸಹ ಅವ್ರು ಯೋಚನೆ ಮಾಡೋದಿಲ್ಲ. ಹಠ ಮಾರಿ ಮೋಸ ಮಾಡೋದು, ಬೇರೆಯವರಿಗೆ ಅವಮಾನ ಮಾಡೋದ್ರಲ್ಲಿ ನಿಪುಣ, ಸೋಮಾರಿ, ಸದಾ ವಿಷಾದದಲ್ಲಿ ಇರ್ತಾನೆ. ಅಯ್ಯೋ ನಾನ್ ಯಾಕಾದ್ರೂ ಹುಟ್ಟದ್ನಪ್ಪ, ಯಾಕೆ ಭಗವಂತ ಈಗ ನನ್ಗೊಂದ್ ಜನ್ಮ ಕೊಟ್ಟಿದ್ದಾನೆ ಅಂತ ಅನ್ಕೊಂಡು ಯಾವಾಗ್ಲೂ ವಿಷಾದ. ಅವ್ರು ಯೋಚನೆ ಮಾಡೋದಿಲ್ಲ ಅಲ್ವಾ. ಭಗವಂತ ಕೊಟ್ಟಿರೋ ಈ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅವೆಲ್ಲ ಎಷ್ಟು ಬೆಲೆ ಬಾಳುತ್ತೆ ಅಂತ ನಾವು ಕಥೆಗಳನ್ನು ಸಹ ನಾವು ಕೇಳಿದೀವಿ ಅಲ್ವಾ. ಒಬ್ಬ ವ್ಯಕ್ತಿ ಅವನು ಅಳಿತಾ ಇರ್ತಾನೆ ಭಗವಂತನನ್ನ, ಯಾಕಾದ್ರೂ ಹುಟ್ಟಿಸಿದ್ನೋ ನನ್ಗೇನು ಕೊಟ್ಟಿಲ್ಲ ಭಗವಂತ, ನನ್ನ ಈ ತರ ವಿಕಾರಿಯಾಗಿ ಹುಟ್ಟಿಸಿದಾನೆ ಅಂತ. ಆಗ ಇದನ್ನ ಒಬ್ಬ ಸನ್ಯಾಸಿ ಕೇಳಿಸ್ಕೊಂಡು, ಸರಿ ಒಂದ್ ಕೆಲ್ಸ ಮಾಡು, ನಿನಗೆ ಕೈ ಇದೆಯಲ್ಲ, ಭಗವಂತ ಕೈ ಕೊಟ್ಟಿದ್ದಾನೆ, ಅದನ್ನ ಕೊಟ್ಬಿಡು, ನಾನ್ ನಿನ್ಗೆ 1 ಕೋಟಿ ಕೊಡ್ತೀನಿ ಅಂತ ಹೇಳಿದಾಗ, ಅಯ್ಯಯ್ಯಪ್ಪ ನನಗದನ್ನ ಕೊಡಕ್ ಆಗಲ್ಲ ಅಂತ. ಕಣ್ಣಿದೆಯಲ್ಲ ಕಣ್ಣನ್ ಕೊಡು, ನಾನ್ 1 ಕೋಟಿ ಕೊಡ್ತೀನಿ ಅಂತಂದ್ರೆ, ಅಯ್ಯೋ ಕಣ್ ಕೊಡಕ್ ಆಗಲ್ಲ ಅಂತ. ಅಂದ್ರೆ ಅವಾಗ ಅವ್ನಿಗೆ ಅರ್ಥ ಆಗುತ್ತೆ ಇಂತಹ ಅಮೂಲ್ಯವಾದ ದೇಹವನ್ನ ನನ್ಗೆ ಭಗವಂತ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ವಾ. ಆದ್ರೆ ಇವ್ರು ಯಾವಾಗ್ಲೂ ವಿಷಾದದಲ್ಲಿ ಇರ್ತಾರೆ. ಭಗವಂತ ಕೊಟ್ಟಿರೋದನ್ನ ಉಪಯೋಗಿಸ್ಕೊಂಡು ಅವರು ಒಂದು ಜೀವನದ ಯಶಸ್ಸನ್ನ ಪಡಿಬೇಕು ಅಂತ ಅವ್ರು ಯೋಚನೆ ಮಾಡೋದಿಲ್ಲ. ಮತ್ತೆ ಮಾಡ್ಬೇಕಾಗಿರುವಂತ ಕೆಲಸವನ್ನ ಮುಂದಕ್ಕೆ ಹಾಕ್ತಾ ಇರ್ತಾರೆ. ನಾವ್ ನೋಡಿದೀವಲ್ವಾ, ಎಷ್ಟೊಂದ್ ಜನ ನಮ್ಮ ಜೊತೆ ಕೆಲಸ ಮಾಡೋರು ಅಷ್ಟೇ, ಇವತ್ತು ನಾಳೆ ಅಂತ ಹೇಳ್ಬಿಟ್ಟು ತಳ್ಳೇ ಬಿಡ್ತಾರೆ, ಅವರು ಜೀವನನೇ ಮುಗಿಸ್ಬಿಡ್ತಾರೆ. ಇಂತಹ ಕರ್ತನನ್ನ ತಾಮಸ ಗುಣದ ಕರ್ತ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಮ ತಿಳುವಳಿಕೆನೂ ಸಹ ನೋಡಿ, ಇವಾಗ ನಾವೆಲ್ಲನೂ ಎಲ್ಲರೂ ಒಂದೇ ಕ್ಲಾಸ್ ಅನ್ನ ಕೇಳ್ತಾ ಇದೀವಿ, ಆದ್ರೆ ಒಬ್ಬೊಬ್ರು ಒಂದೊಂದ್ ತರ ಅರ್ಥ ಮಾಡ್ಕೊತಾ ಇದೀವಿ ಅಲ್ವಾ. ನಮ್ಮ ತಿಳುವಳಿಕೆನೂ ಸಹ ಈ 3 ಗುಣದಲ್ಲಿ ಇರುತ್ತೆ. ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ, ಏನನ್ನ ಮಾಡಲೇಬೇಕು, ಏನನ್ನ ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು, ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ, ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿಯು ಸಾತ್ವಿಕ ಗುಣದಲ್ಲಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಪ್ರಾರ್ಥನೆ, ಧರ್ಮಗಳ ನಡುವೆ ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ಪ್ರಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ರೆ, ಇವಾಗ ನಾವು ಒಂದು ಪಾರ್ಟಿಗೆ ಹೋಗಿರ್ತೀವಿ, ಪಾರ್ಟಿಯಲ್ಲಿ ಅಲ್ಲಿ ಡ್ರಿಂಕ್ಸ್ ಇರುತ್ತೆ, ಎಳ್ನೀರು ಅಥವಾ ಜ್ಯೂಸ್ ಇರುತ್ತೆ ಅಲ್ವಾ. ಸತ್ವಗುಣದಲ್ಲಿರೋರು ಅವ್ರಿಗೆ ಗೊತ್ತು ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು
ಅಲ್ವಾ, ಯಾವ್ದು ನಮ್ಮನ್ನ ಬಂಧಿಸುತ್ತೆ, ಯಾವ್ದು ನಮಗೆ ಬಂಧಿಸೋದಿಲ್ಲ, ಯಾವ್ದಕ್ ನಾವು ಭಯ ಪಡ್ಬೇಕು, ಯಾವ್ದಕ್ ಭಯ ಪಡಬಾರ್ದು ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಡೈರೆಕ್ಟ್ ಆಗಿ ಹೋಗ್ತಾರೆ, ಜ್ಯೂಸ್ ಅನ್ನ ತಗೋತಾರೆ, ಕುಡಿತಾರೆ. ತಮೋಗುಣದಲ್ಲಿರೋರು ಅವ್ರು ಏನ್ ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನೇ ಮಾಡೋದು. ಅದಕ್ಕೋಸ್ಕರ ಅವರು ಆಲ್ಕೋಹಾಲ್ ಅಲ್ವಾ, ಪಾರ್ಟಿಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಹಣ ಕೊಡೋ ಹಂಗಿಲ್ಲ, ಅಲ್ಲಿ ಮಜಾ ಮೋಜು ಮಸ್ತಿ ಮಾಡ್ಬೋದು ಅಲ್ವಾ. ಅದಕ್ಕೆ ನೇರವಾಗಿ ಹೋಗ್ತಾರೆ, ಆಲ್ಕೋಹಾಲ್ ಅನ್ನ ತಗೋತಾರೆ, ಕುಡಿತಾರೆ. ಆದ್ರೆ ಇಲ್ಲಿ ರಾಜಸಿಕ ಗುಣದಲ್ಲಿರೋರ್ಗೆ ಕಷ್ಟ. ಅವ್ರಿಗೇನಂದ್ರೆ ಒಂದ್ ಸ್ವಲ್ಪ ಗೊತ್ತಾಗ್ತಾ ಇದೆ ಅವ್ರಿಗೆ, ಇಲ್ಲಿ ಏನು ಆಲ್ಕೋಹಾಲ್ ಕುಡಿದ್ರೆ ಅದು ತೊಂದರೆ ಕೊಡುತ್ತೆ, ಜ್ಯೂಸ್ ಅನ್ನ ಕುಡಿಬೇಕು. ಆದ್ರೂ ಸಹ ಆಲ್ಕೋಹಾಲ್ ಅವ್ರು ಇವಾಗ ಯಾವಾಗ್ಲೂ ಎಲ್ಲವನ್ನ ಅನುಭವಿಸ್ಬೇಕು ಅಲ್ವಾ, ಮ್ಯಾಕ್ಸಿಮಮ್ ಅವ್ರಿಗೆ ಆ ಫಲವನ್ನ ಅವ್ರು ನಿರೀಕ್ಷೆ ಮಾಡ್ತಾ ಇರ್ತಾರೆ. ಇಲ್ಲಿ ಇಷ್ಟು ಕಾಸ್ಟ್ಲಿ ಆಗಿರುವಂತಹ ಒಂದು ಡ್ರಿಂಕ್ಸ್ ಸಿಗ್ತಾ ಇದೆ, ಇದನ್ನ ಯಾರಾದ್ರೂ ಬಿಡ್ತಾರಾ, ಇದನ್ನ ಮಿಸ್ ಮಾಡ್ಕೋತಾರ, ನಾನು ಇವಾಗ ಆಲ್ಕೋಹಾಲ್ ಅನ್ನ ಕುಡಿಬೇಕು ಅಥವಾ ಎಳ್ಳಿನೆಲ್ಲ ಕುಡಿಬೇಕು ಅಂತ ಹೇಳ್ಬಿಟ್ಟು ಅವ್ರು ದ್ವಂದ್ವತೆಯಲ್ಲಿ ಇರ್ತಾರೆ ಅಲ್ವಾ. ಸೊ ಕೊನೆಗೆ ಅವ್ರಿಗೇನು ಅಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತನಾದ್ರೂ ಅವ್ರಿಗೆ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ತಾಮಸ ಗುಣದಲ್ಲಿರೋರಿಗೆ ಗೊತ್ತೂ ಆಗ್ತಿಲ್ಲ, ಅವ್ರು ನೇರವಾಗಿ ಹೋದ್ರು, ಡ್ರಿಂಕ್ಸ್ ತಗೊಂಡ್ರು, ಕುಡಿದ್ರು. ಇವ್ರಿಗೆ ಇಲ್ಲಿ ತೊಯ್ದಾಟ ಆಗ್ತಿದೆ. ಕೊನೆಗೆ ಅವರ ಮನಸ್ಸು ಯಾವ ಕಡೆ ವಾಲುತ್ತೋ ಅದನ್ನ ಅವರು ತಗೋತಾರೆ ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ತಿಳುವಳಿಕೆನೂ ಸಹ ಇಲ್ಲಿ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ದೃಢ ಸಂಕಲ್ಪನೂ ಸಹ 3 ಗುಣದಲ್ಲಿ ಇರುತ್ತೆ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ನೋಡಿ, ನಿಮ್ಗೆಲ್ಲರಿಗೂ ಸಹ 18 days ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಸಂಕಲ್ಪ ಇದೆ, ದೃಢ ಸಂಕಲ್ಪ. ಆದ್ರೆ ಎಷ್ಟೋ ಜನ ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಿದ್ರಿ ಅಲ್ವಾ, 60-70 ಜನ ಅಥವಾ ಎಷ್ಟು ಜನ ಇದ್ರು ಗೊತ್ತಿಲ್ಲ, ಅಷ್ಟು ಜನ ಇದ್ರು. ಆದ್ರೆ ಕೊನೆಗೆ ಎಲ್ಲರೂ ಬಿಟ್ಟು ಹೋದ್ರು. ಕೊನೆಗೆ ಇವಾಗ ನೀವಷ್ಟು ಜನಗಳು ಮಾತ್ರನೇ ಇದ್ದೀರಾ ಅಲ್ವಾ. ನಿಮ್ಗೆ ದೃಢ ಸಂಕಲ್ಪ ಇದೆ, ಮುರಿಯಲಾಗದ ಸಂಕಲ್ಪ. ನೀವು ಯಾವ್ದೇ ಒಂದು ಕಾರಣ ಕೊಟ್ಟು ಬೇಕಾದ್ರೆ ಬಿಡ್ಬೋದಾಗಿತ್ತು ಕ್ಲಾಸ್ ಅನ್ನ, ಆದ್ರೆ ನೀವು ಇದನ್ನ ಅಟೆಂಡ್ ಮಾಡ್ಕೊಂಡ್ ಬಂದ್ರಿ ಅಲ್ವಾ. ನಿಮ್ಗೆ ಏನೇ ಬೇರೆ ಕೆಲ್ಸಗಳಿದ್ರು ಇಂದ್ರಿಯಗಳನ್ನ ನೀವು ನಿಗ್ರಹಿಸಿ ಇಲ್ಲಿ ಕುತ್ಕೊಂಡು ನೀವು ಕೇಳ್ತಾ ಇದ್ದೀರಾ. ಇದು ಮುರಿಯಲಾಗದಂತಹ ಸಂಕಲ್ಪ. ಇಂತಹ ಸಂಕಲ್ಪ ಸಾತ್ವಿಕವಾದದ್ದು. ಮತ್ತೆ ಇಲ್ಲಿ ರಾಜಸಿಕ ಸಂಕಲ್ಪ ಯಾವ ತರ ಇರುತ್ತೆ, ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮ ಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು ಅಲ್ವಾ. ಸೊ ಇಲ್ಲೇನಾಗುತ್ತೆ, ನಮ್ಗೆ ಎಂತದಕ್ಕೆ ಸಂಕಲ್ಪ ಮಾಡ್ತೀವಿ ಅಂತಂದ್ರೆ, ದೃಢ ಸಂಕಲ್ಪ ಮಾಡ್ತೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದು ನಮ್ಮ ಇಂದ್ರಿಯಾಪೇಕ್ಷೆಯಲ್ಲಿ ನೆರವೇರ್ಬೇಕು, ಅಂತಹ ಒಂದು ಫಲ ಸಿಗೋದಕ್ ಮಾತ್ರನೇ ಇಲ್ಲಿ ರಾಜಸಿಕ ಗುಣದಲ್ಲಿರೋರು ದೃಢ ಸಂಕಲ್ಪವನ್ನ ಅವ್ರು ಮಾಡ್ಕೋತಾರೆ. ಅದೇ ತಮೋ ಗುಣದಲ್ಲಿರೋರು ಅವ್ರು ಎಂತಹ ಸಂಕಲ್ಪವನ್ನ ಮಾಡ್ಕೊಳೋದಿಲ್ಲ. ಅವ್ರು ಮಾಡ್ಕೊಳೋಂತ ಸಂಕಲ್ಪ ಮೂರ್ಖ ಸಂಕಲ್ಪ ಅಲ್ವಾ. ಒಳ್ಳೇದಕ್ಕೆ ಅವ್ರು ಸಂಕಲ್ಪ ಮಾಡ್ಕೊಳೋದೇ ಇಲ್ಲ. ಇವಾಗ ಕುಡಿಬಾರ್ದು ಅಂತಂದ್ರೆ ಇಲ್ಲ, ನಾನು ಕುಡಿಲೇಬೇಕು ಡೈಲಿ ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೋತಾರೆ. ನಾನು ಸ್ಮೋಕ್ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೋತಾರೆ. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು ಅಲ್ವಾ. ಹಗಲು ಕನಸು ಕಾಣ್ತಾರೆ ಅಲ್ವಾ. ನಾವು ಎಷ್ಟೊಂದು ಕಥೆಗಳನ್ನ ನಾವು ಕೇಳಿದೀವಿ ಹಗಲು ಕನಸಿನ ಮೇಲೆ ಅಲ್ವಾ. ಸೊ ಅಂತಹ ಕನಸುಗಳನ್ನ ಕಾಣ್ಕೊಂಡು ಅವರು ಹೋಗ್ತಾರೆ. ಮತ್ತೆ ಯಾವಾಗ್ಲೂ ಭಯದಲ್ಲಿ ಇರ್ತಾರೆ, ಯಾಕಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅಂದ್ರೆ ಅವ್ರು ಭಯದಲ್ಲಿ ಇರ್ತಾರೆ ಅಂತಾನೆ ಅರ್ಥ. ಅದಕ್ಕೇನೆ ನಮ್ಗೆ ಇಲ್ಲಿ ಭಗವದ್ಗೀತೆಗೆ ಬಂದ ತಕ್ಷಣ ನಮ್ಗೆ ಮೊದಲು ಬದಲಾವಣೆ ಆಗದೇನೆ ಅಭಯಂ ಅಂತ ಹೇಳ್ತಾರೆ ಕೃಷ್ಣ ಅಲ್ವಾ. ಅಭಯಂ ಸತ್ವ ಸಂಶುದ್ಧಿ. ಸೊ ಫಸ್ಟ್ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿತಿದ್ದಾರೆ ಅಂತಂದ್ರೆ ಅವ್ರಿಗೆ ಭಯ ಅನ್ನೋದು ಹೋಗುತ್ತೆ. ಯಾಕಂದ್ರೆ ಅವರು ಜ್ಞಾನದಲ್ಲಿ ಇರ್ತಾರೆ. ಜ್ಞಾನದಲ್ಲಿ ಇದ್ದಾಗ ಅಲ್ಲಿ ಕತ್ತನ್ನೋದಿಲ್ಲ ಅಲ್ವಾ. ಅಲ್ಲಿ ಬೆಳಕು ಇದ್ದಾಗ, ಸೂರ್ಯನ ಬೆಳಕಿದ್ದಾಗ ನಮ್ಗೆಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಆಗ ನಮ್ಗೆ ಭಯ ಆಗೋದಿಲ್ಲ ಅಲ್ವಾ. ನಾವಿವಾಗ ಕತ್ತಲು ಕೋಣೆಯಲ್ಲಿದ್ರೆ ಒಂದು ಶಬ್ದ ಬಂದ್ರೂ ಸಹ ನಮ್ಗೆ ಭಯ, ಅಂದ್ರೆ ನನ್ಗೆ ಇವಾಗ ಏನಾದ್ರು ಹಾನಿ ಆಗುತ್ತಾ, ನನ್ಗೆ ಇವಾಗ ಪ್ರಾಣನೇ ಹೊಟ್ಟೋಗುತ್ತಾ ಅಂತ ಅಲ್ವಾ. ಅದೇ ನಮ್ಗೆ ಒಂದು ಚಿಕ್ಕ ಒಂದು ಬೆಳಕಿನ ಕಿರಣ ಆ ಒಂದು ಕತ್ತಲು ಕೋಣೆಗೆ ಬಂದಿದ ತಕ್ಷಣ, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿದ ತಕ್ಷಣ ನಮ್ಗೆ ಭಯ ಹೊಟ್ಟೋಗುತ್ತೆ. ಅಯ್ಯೋ ನಾನು ಎದುರ್ಕೊಂಡ್ಬಿಟ್ಟಿದ್ದೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಸೊ ಆದ್ರೆ ಇಲ್ಲಿ ಇವ್ರು ಯಾವಾಗ್ಲೂ ಭಯದಲ್ಲಿ ಇರ್ತಾರೆ, ಯಾಕಂದ್ರೆ ಅಜ್ಞಾನದಲ್ಲಿದ್ದಾರೆ. ಯಾವಾಗ್ಲೂ ಶೋಕಿಸ್ತಾ ಇರ್ತಾರೆ, ಮಾಯೆಗೆ ಒಳಗಾಗಿರ್ತಾರೆ, ಭ್ರಮೆಗೆ ಒಳಗಾಗಿರ್ತಾರೆ. ಈ ಮನುಷ್ಯ ಜನ್ಮ ಯಾಕೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಅಲ್ವಾ. ಇಂತಹ ಸಂಕಲ್ಪ ತಾಮಸಿಕವಾದಂತಹ ಸಂಕಲ್ಪ ಅಂತ ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ನಮ್ಗೆ ಇಲ್ಲಿ ನಾವು ಪಡುವಂತಹ ಸುಖವೂ ಸಹ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸುಖ ಅಂದ್ರೇನೆ ಅದೊಂದು ಸಮಥಿಂಗ್ ಹೈಯೆಸ್ಟ್ ಅಲ್ವಾ. ಅದ್ರಲ್ಲೂ ಈ ತರ ಗುಣಗಳ ಅಂತ ಅನ್ಸುತ್ತೆ ಅಲ್ವಾ. ಹೌದಲ್ವಾ. ಇವಾಗ ನೋಡಿ, ನಾವು ಸಹ ಇವಾಗ ಒಬ್ಬೊಬ್ರಿಗೆ ಏನ್ ಮಾಡ್ತೀವಿ, ಬೇರೆಯವ್ರಿಗೆ ತೊಂದರೆ ಆದಾಗ ನಾವು ಸಂತೋಷ ಪಡ್ತೀವಿ, ವಾಹ ಅಂತ ಹೇಳ್ಬಿಟ್ಟು ಅಲ್ವಾ. ಕೆಳಗಡೆ ಬಿದ್ರೆ, ಯಾರಾದ್ರೂ ಎಡವು ಬಿದ್ರೆ ಅಂತ ನಾವು ನಕ್ಕೆ ನಗ್ತೀವಿ, ಅದ್ ಹೆಂಗೋ ನಗು ಬರುತ್ತೆ ಅಲ್ವಾ. ಅವರಲ್ಲಿ ತೊಂದರೆಗೆ ಒಳಗಾಗ್ತಿದಾರೆ, ಆದ್ರೆ ನಾವಿಲ್ಲಿ ನಗ್ತಾ ಇದೀವಿ. ಬೇರೆಯವ್ರಿಗೆ ಚಿವುಟ್ ಬಿಟ್ಟು ಅವ್ರು ವಾಪಾ ಅಂತಂದಾಗ ನಮ್ಗೆ ಸಂತೋಷ ಆಗತ್ತೆ ಅಲ್ವಾ. ಅಂದ್ರೆ ಅದು ನಿಜ, ಅದು ಅಂದ್ರೆ ಸುಖ ಅಂದ್ರೆ ನಾವಲ್ಲಿ ಖುಷಿ ಪಡ್ತಾ ಇದೀವಿ, ಆದ್ರೆ ಅದು ನಿಜವಾದ ಟೇಸ್ಟ್ ಅಲ್ಲ ಅಲ್ವಾ, ನಿಜವಾದ ಸಂತೋಷ ಅಲ್ಲ. ಅದೇ ತರನಲ್ಲಿ ಕೃಷ್ಣ ಹೇಳ್ತಾ ಇದ್ರೆ 3 ತರದ ಸುಖ, ಸತ್ವಗುಣದ ಸುಖ, ರಜೋಗುಣದ ಸುಖ ಮತ್ತೆ ತಮೋಗುಣದ ಸುಖ. ನೋಡಿ, ಇವಾಗ ನಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಏನಂತ ಹೇಳ್ತಾರೆ, 4:30 ಗಂಟೆಗೆ ಎದ್ದು ನಾವ್ ಎದ್ದೊಳ್ಬೇಕು ಅಂತ ಹೇಳ್ತಾರೆ ಅಲ್ವಾ. ನಮ್ಗೆ 4 ಗಂಟೆಗೆ ಎದ್ದೊಳ್ಬೇಕಂದ್ರೆ ತುಂಬಾ ಕಷ್ಟವಾಗಿರೋದು ಅಲ್ವಾ. ಆದ್ರೂನು ಸಹ ಅಲ್ಲಿ ತುಂಬಾ ಕಷ್ಟ.
ಆದ್ರೆ ನಾವ್ ಅದನ್ನ ನಾವು ಮಾಡಿದ್ರೆ ಏನಾಗುತ್ತೆ, ಆ ಕಷ್ಟಕರವಾದಂತಹ ಕೆಲಸವನ್ನ ಮಾಡಿದ್ರೆ ನಮ್ಗೆ ನಿಜವಾದಂತಹ ಸುಖ ಸಿಗುತ್ತೆ ಅಲ್ವಾ, ನಮ್ಮ ಮನುಷ್ಯ ಜನ್ಮ ಸಾರ್ಥಕತೆ ಆಗತ್ತೆ. ಸೊ ಇಂತಹ ಒಂದು ಸುಖವನ್ನ ಸಾತ್ವಿಕ ಸುಖ ಅಂತ ಹೇಳ್ತಾರೆ. ರಾಜಸಿಕ ಸುಖದಲ್ಲಿ ಏನು ಅಂತಂತಂದ್ರೆ ಅವಾಗ ಅವ್ರಿಗೆ ಏನು ಸುಖ ಇರುತ್ತೆ ಅಂತಂದ್ರೆ, ಇವಾಗ ನನಗೆ ನಾನ್ 4:15 ಗಂಟೆಗೆ ಎದ್ದೇಳೋದಪ್ಪ, ಚೆನ್ನಾಗಿ ನಿದ್ದೆ ಮಾಡ್ತೀನಿ ಅಂತ. ಸೊ ಅಂದ್ರೆ ಅವ್ರಿಗೆ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಸುಖ ಇದೆ, ಆದ್ರೆ ಕೊನೆಗೆ ಅದೇ ತರ ಜೀವನ ಮಾಡಿದ್ರೆ ಏನಾಗುತ್ತೆ, ಅವರ ಮನುಷ್ಯ ಜನ್ಮ ವ್ಯರ್ಥ ಆಗುತ್ತೆ, ಅಂದ್ರೆ ಕೊನೆಗೆ ಅದು ದುಃಖದಲ್ಲಿ ಕೊನೆಗೊಳ್ಳುತ್ತೆ. ಅದೇ ತಮೋಗುಣದಲ್ಲಿರೋರು ಮೊದಲು ದುಃಖ, ಕೊನೆಯಲ್ಲೂ ದುಃಖ, ಆದ್ರೆ ಅವರು ಭ್ರಮೆಗೆ ಒಳಗಾಗಿರೋದ್ರಿಂದ ಅದನ್ನೇ ಸುಖ ಅಂತ ಅನ್ಕೋತಾರೆ. ನೋಡಿ, ಇವಾಗ ಸ್ಮೋಕ್ ಮಾಡೋದು ಅದೆಷ್ಟು ಕೆಟ್ಟ ಸ್ಮೆಲ್ ಅಲ್ವಾ, ಅಥವಾ ಆಲ್ಕೋಹಾಲ್ ಅಥವಾ ಡ್ರಗ್ ತಗೋತಾರೆ, ಡ್ರಗ್ ಅಡಿಕ್ಟ್ಸ್, ಅದು ಇಂಜೆಕ್ಷನ್ ಚುಚ್ಕೋಬೇಕು, ಅದೆಷ್ಟು ನೋವು ಕೊಡ್ತಾ ಇದೆ ಅಲ್ವಾ. ಅದು ಮೊದಲಲ್ಲೂ ಸಹ ಅದು ದುಃಖ ಕೊಡ್ತಾ ಇದೆ, ಕೊನೆಗೂ ಸಹ ಅದು ಅವರ ದೇಹಕ್ಕೆ, ಅವರ ಜೀವನಕ್ಕೆ ಅದು ಹಾನಿಯನ್ನ ಉಂಟು ಮಾಡುತ್ತೆ. ಅಂದ್ರೆ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಸತ್ವಗುಣದ ಸುಖ ಆರಂಭದಲ್ಲಿ ಅದು ದುಃಖವನ್ನ ಕೊಡುತ್ತೆ, ಆದ್ರೆ ಅದು ಕೊನೆಯಲ್ಲಿ ಸುಖವನ್ನೇ ಕೊಡೋದು ಅಲ್ಲ. ನಮ್ಗೆ 4:15 ಗಂಟೆಗೆ ಎದ್ದೇಳೋಕೆ ಇಷ್ಟ ಇಲ್ಲ, ಆದ್ರೆ ಕೊನೆಗೆ ಅದು ನಮ್ಗೆ ಸುಖವನ್ನ ತಂದ್ಕೊಡುತ್ತೆ. ರಜೋಗುಣದ ಸುಖ ಯಾವ ತರ ಇರುತ್ತೆ, ಮೊದಲಲ್ಲಿ ಅದು ಸುಖ, ಆದ್ರೆ ಅದು ಕೊನೆಗೆ ಅದು ದುಃಖದಲ್ಲಿ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಇವಾಗ ನಮ್ಗೆ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೋಬಹುದು. ವಿದ್ಯಾರ್ಥಿಗಳು ಇವಾಗ ಏನು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ರೆ ಅವ್ರಿಗೆ ಓದ್ಕೊಳ್ಲಿಕ್ಕೆ ಸಮಯನೇ ಇಲ್ಲ, ಅವಾಗ ಎಕ್ಸಾಮ್ ಅಲ್ಲಿ ಏನ್ ಬರೀತಾರೆ ಅಲ್ವಾ. ಅವಾಗ ನಿದ್ದೆ ಮಾಡಿದಾಗ ಸುಖ, ಆದ್ರೆ ಕೊನೆಗೆ ಅಲ್ಲಿ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಬರ್ದಲ್ಲ ಇದ್ದಾಗ ದುಃಖ ಅಲ್ವಾ. ಅದು ರಾಜಸಿಕ ಸುಖ. ತಮೋಗುಣದ ಸುಖ, ನಾನು ಇದಕ್ಕೆ ಮುಂಚೆ ಕೊಟ್ಟಿರೋ ಎಕ್ಸಾಂಪಲ್ ತರ, ಇವಾಗ ನಾವು ಡ್ರಗ್ಗೋ ಅಥವಾ ಸ್ಮೋಕೋ ಅದೆಲ್ಲ ಮಾಡಿದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲೂ ಅದು ದುಃಖನೇ, ಕೊನೆಗೂ ದುಃಖನೇ, ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ, ಅವ್ರು ಅದನ್ನೇ ಸುಖ ಅನ್ಕೊಂಡಿದ್ದಾರೆ ಅಲ್ವಾ. ಆ ಸಿಗರೇಟ್ ಸ್ಮೆಲ್ಲೇನೆ ಅವ್ರು ಸುಖ ಅನ್ಕೋತಾ ಇದ್ದಾರೆ. ಇವಾಗ ಹಂದಿ ಅದು ಮಲವನ್ನ ತಿನ್ನುತ್ತೆ, ಅದೇ ಸುಖ ಅನ್ಕೊಳುತ್ತೆ ಅಲ್ವಾ. ಅದ್ ನಿಜವಾದ ಸುಖನ ಅದು ಅಲ್ವಾ, ಇಲ್ಲ. ಸೊ ಅದೇ ತರನಲ್ಲಿ ತಮೋಗುಣದ ಸುಖ, ಅವರು ಭ್ರಮೆಗೆ ಒಳಗಾಗಿ ಯಾವ್ದು ಸುಖವಲ್ವೋ ಅದನ್ನೇ ಸುಖ ಅನ್ಕೋತಾ ಇದ್ದಾರೆ, ದುಃಖವನ್ನ ಕೊಡುವಂತದನ್ನ ಸುಖ ಅನ್ಕೋತಾ ಇದ್ದಾರೆ. ಸೊ ಕೃಷ್ಣ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನೇ ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ನೋಡಿ, ನಾವ್ ಯಾವ್ದಾದ್ರು ಒಂದು ಸುಖವನ್ನ ಪಟ್ರೆ ಅದು ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗ್ಬೇಕು, ಅದು ನಿಜವಾದಂತಹ ಸುಖ. ಅದು ಪ್ರಾರಂಭದಲ್ಲಿ ವಿಷ ತರ ಇರುತ್ತೆ, ಆದ್ರೆ ಕೊನೆಗೆ ಅದು ಅಮೃತ ತರ ಆಗತ್ತೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದನ್ನು ರಾಜಸ ಗುಣದ ಸುಖ ಎಂದು ಹೇಳಲಾಗುತ್ತದೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ, ಮೊದಲಿನಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ನೋಡಿ, ಇದು ಮಾಯೆಯಿಂದ ಉದ್ಭವ ಆಗ್ತಿದೆ, ಅವರು ಆತರ ಭ್ರಮೆಗೆ ಒಳಗಾಗಿ ಆ ದುಃಖವನ್ನೇ ಸುಖ ಅಂತ ಅನ್ಕೋತಾ ಇದ್ದಾರೆ. ಅದು ಭ್ರಾಂತಿ, ಅದು ಮೊದಲಿಂದ ಕೊನೆ ತನಕನೂ ಅದು ಭ್ರಾಂತಿಯಲ್ಲಿ ಇರುವಂತಹ ಸುಖ ಅದು. ಸೊ ಈಗ ನೋಡಿ, ನಮ್ಗೆ 18 ತನಕ ಇದೀವಿ ಅಂತಂದ್ರೆ ಗ್ರೇಟ್, ಬರೀ 6 ಮಾರ್ಕ್ಸ್ ಬಂತಂತಂದ್ರೆ ನಾಟ್ ಸೋ ಗ್ರೇಟ್. 12 ಬಂದ್ರೆ ನಾವು ಪಿಕಪ್ ಆಗ್ಬೋದು, ನಾವು ಪ್ರಯತ್ನ ಪಟ್ರೆ ನಾವು ಆ ಸತ್ವಗುಣಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ 18 ಮಾರ್ಕ್ಸ್ ಬಂದ್ರೆ ಹೈಯೆಸ್ಟ್. ಅದೇ ತರ ನೋಡಿ, ಇಲ್ಲಿ ಏನನ್ನ ಹೇಳ್ತಿದ್ರೆ, ನಾವು ಜಾತಿ ಅಂತ ನಾವ್ ಏನ್ ಮಾಡ್ಕೊಂಡ್ಬಿಟ್ಟಿದೀವಿ, ಅದನ್ನ ಜಾತಿ ಅಲ್ಲ, ಅದನ್ನ ವರ್ಣ ಅಂತ ಕರಿಬೇಕು ಅಲ್ವಾ. ಕೃಷ್ಣನು ಸಹ 4ನೇ ಅಧ್ಯಾಯದಲ್ಲಿ ಅದೇ ಹೇಳ್ತಾರೆ ಅಲ್ವಾ. ಸೊ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ, ನಾನ್ ಅದನ್ನ ಸೃಷ್ಟಿ ಮಾಡಿರೋದು. ಚಾತುರ್ವರ್ಣ, ವರ್ಣಗಳು ಯಾವ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅದನ್ನ ಅವರವರ ಕರ್ಮ ಮತ್ತೆ ಗುಣಗಳ ಅನುಸಾರವಾಗಿ ನಾನು ಈ 4 ವಿಧವಾದಂತಹ ವ್ಯಕ್ತಿಗಳನ್ನ ನಾನು ಸೃಷ್ಟಿ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಕೃಷ್ಣ ಅಲ್ವಾ. ನೋಡಿ, ಬ್ರಾಹ್ಮಣರು ಅವರು ಸತ್ವಗುಣದಲ್ಲಿ ಇರ್ತಾರೆ, ಕ್ಷತ್ರಿಯರು ಅವರು ರಜೋಗುಣದಲ್ಲಿ ಇರ್ತಾರೆ, ವೈಶ್ಯರು ಅವರಲ್ಲಿ ರಜೋಗುಣ ಮತ್ತೆ ತಮೋಗುಣ ಎರಡನ್ನೂ ಸಹ ಇರುತ್ತೆ, ಶೂದ್ರರಲ್ಲಿ ತಮೋಗುಣ ಅದು ಹೆಚ್ಚಾಗಿರುತ್ತೆ. ಸೊ ಈ ತರ ಈವನ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಸಹ ಈ 3 ಗುಣದಲ್ಲಿ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಬ್ರಾಹ್ಮಣ ಅಂತಂದ್ರೆ ಇವಾಗ ನಾವೇನಂತ ಅನ್ಕೊಂಡ್ಬಿಟ್ಟಿದೀವಿ, ಈಗ ಅವರ ತಂದೆ ಏನಾದ್ರು ಬ್ರಾಹ್ಮಣ ಇದ್ರೆ ಅವ್ರಿಗೇನಾದ್ರು ಒಂದು ಮಗು ಹುಟ್ಟಿದ್ರೆ ಆ ಮಗುವನ್ನ ನಾವು ಬ್ರಾಹ್ಮಣ ಅನ್ಕೋತೀವಿ. ಅದೇ ತರ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದ್ರೆ ಹುಟ್ಟಿನಿಂದ ಅವ್ರನ್ನ ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಪರಿಗಣಿಸ್ತಾ ಇದೀವಿ. ನೀವು ಅದೇ ತರ ಹುಟ್ಟಿನಿಂದ ನೀವು ಒಬ್ಬ ವ್ಯಕ್ತಿಯನ್ನ ನೀವು ಬ್ರಾಹ್ಮಣ, ಶೂದ್ರ, ವೈಶ್ಯ ಅಂತ ಪರಿಗಣಿಸಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನಾನ್ ಡಾಕ್ಟರ್, ಇವಾಗ ನನ್ನ ಸರ್ಜನ್ ಅಂತಾನೆ ಇಟ್ಕೊಳ್ಳಿ ನನ್ನನ್ನ. ಇವಾಗ ನನ್ನ ಮಗು ಅವಳು ಇವಾಗ ಹುಟ್ಟಿದಾಳೆ ಅಲ್ವಾ, ಅವಳನ್ನ ನೀವು ಡಾಕ್ಟರ್ ಅಂತ ಅನ್ಕೋತೀರಾ? ಅಥವಾ ಅವಳು ಇವಾಗ ಒಂದು 15 ವರ್ಷನೇ ಅನ್ಕೊಳ್ಳಿ, ಅವಳ ಹತ್ರ ಹೋಗಿ ನೀವು ಒಂದ್ ಸರ್ಜರಿ ಮಾಡಿಸ್ಕೊಂಡ್ಬಿಡ್ತೀರಾ? ಯಾಕಂದ್ರೆ ಡಾಕ್ಟರ್ ಮಗುನು ಡಾಕ್ಟರೇ ತಾನೆ, ಅಥವಾ ಲಾಯರ್ ಮಗುನು ಲಾಯರೇ, ಆತರ ನಾವು ಒಪ್ಕೋತೀವ? ಇಲ್ಲ ಅಲ್ವಾ. ಇವಾಗ ನಾವು ಮನೆಗ್ ಬಂದ್ರು ಇವಾಗ ನಾನ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ನನ್ ಮಗು ಬಂದ್ರೆ, ಇಲ್ಲ ನನ್ಗೆ ಅಮ್ಮನ ಕಲಿ ಅಂತ ಕರಿತೀರಾ ಅಲ್ವಾ. ಅದೇ ತರನೇ ಇವಾಗ ಬ್ರಾಹ್ಮಣನ ಮಗು ಬ್ರಾಹ್ಮಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬ್ರಾಹ್ಮಣ ಆಗ್ಬೇಕಂತಂದ್ರೆ ಏನು ಗುಣಗಳಿರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ.
ಶಮೋದಮಸ್ತಪಸ್, ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕಗಳು, ಇದನ್ನ ನೀವು ಕೈ ಇಟ್ಕೋಬೇಕಾಗತ್ತೆ. ಶಮೋದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನ ಮಾಡುತ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಷ್ಟು ಗುಣಗಳಿದೆ? ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ, ಆಸ್ತಿಕ್ಯ ಅಲ್ವಾ? ಮಾತಾಜಿ ಸ್ಲೈಡ್ ಅದು ಬಂದಿಲ್ಲ. ಸ್ಲೈಡ್ ಬಂದಿಲ್ವಾ ಮಾತಾಜಿ? ಶ್ಲೋಕಗಳು ಮಾತ್ರ ಇದೆ ಮಾತಾಜಿ, ಅನುವಾದ ಇಲ್ವಾ? ಇಲ್ಲ ಮಾತಾಜಿ. ಈಗ ಮೂವಿ ಆಗ್ತಿಲ್ವಾ? ನಿಮಗೆ ಕಾಣಿಸ್ತಾ ಇಲ್ವಾ? ಏನಾಯ್ತು? ಶ್ಲೋಕ ಅಷ್ಟೇ, ಸಂತೋಷ ಅಂತ ಇದೆಲ್ಲ, ಶ್ಲೋಕ ಮಾತ್ರ ಡಿಸ್ಪ್ಲೇ ಓಕೆ ಆಗಿದೆ. ಮಾತಾಡಿ ಇನ್ನೊಂದ್ಸತಿ ಟ್ರೈ ಮಾಡಿ. ಬರ್ತಾ ಇಲ್ಲ ಮಾತಾಜಿ. ಕಾಣಿಸ್ತಾ ಇದೆಯಾ ಈಗ? ಕಾಣಿಸ್ತಿದೆ ಮಾತಾಜಿ. ಹಾ, ಓಕೆ. ಸೊ ಇಲ್ಲಿ ನಮ್ಗೆ ನೋಡಿ, ಈ ಎಲ್ಲಾ ಗುಣಗಳು ಇರ್ಬೇಕು. ಈ ಎಲ್ಲಾ ಗುಣಗಳಿದ್ರೆ ಮಾತ್ರನೇ ಬ್ರಾಹ್ಮಣರು. ನಾನು ಹುಟ್ಟಿನಿಂದ ನಾನು ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಯಾರು ತಮ್ಮನ್ನ ತಾವು ಡಿಕ್ಲೇರ್ ಮಾಡ್ಕೊಳೋ ಹಾಗಿಲ್ಲ. ಈ ಗುಣಗಳಿದ್ರೆ ಮಾತ್ರ ಅವ್ರನ್ನ ಬ್ರಾಹ್ಮಣ ಅಂತ ಹೇಳ್ಬಿಟ್ಟು ಕರೀತಾರೆ. ಅದೇ ತರ ಇಲ್ಲಿ ಕ್ಷತ್ರಿಯರು ಅಂದ್ರೆ ಏನಿರ್ಬೇಕು ಅವ್ರಿಗೆ? ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ ಮತ್ತು ನಾಯಕತ್ವ, ಇವು ಕ್ಷತ್ರಿಯರಿಗೆ ಕೆಲಸ ಮಾಡಲು ಬೇಕಾಗಿರುವಂತಹ ಸಹಜ ಗುಣಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ವೈಶ್ಯ ಮತ್ತೆ ಶೂದ್ರ ಅಂದ್ರೆ ಯಾರು ಅಂತಂದ್ರೆ, ಇಲ್ಲಿ ವೈಶ್ಯರಂದ್ರೆ ಮೂರನ್ನ ಹೇಳ್ತಾ ಇದ್ದಾರೆ. ಕೃಷಿ, ಗೋರಕ್ಷ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವಜಂ, ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಇತರರ ಅಂದ್ರೆ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ, ಇವು ವೈಶ್ಯರಿಗೆ ಸಹಜವಾದ ಕೆಲಸ. ನೋಡಿ, ಮೂರು ಹೇಳ್ತಾ ಇದ್ದಾರೆ: ಕೃಷಿ, ಗೋರಕ್ಷ ಮತ್ತೆ ವಾಣಿಜ್ಯ. ಮತ್ತೆ ವೈಶ್ಯರಿಗೆ ಶೂದ್ರರಿಗೆ ಯಾವ್ದು ಕೆಲಸ ಹೇಳ್ತಾ ಇದ್ದಾರೆ? ಶ್ರಮ ಮತ್ತು ಸೇವೆ, ಇವು ಶೂದ್ರರಿಗೆ ಸಹಜವಾದದ್ದು. ದೇಹವನ್ನ ಉಪಯೋಗಿಸ್ಕೊಂಡು ಮಾಡುವಂತಹ ಕೆಲಸ. ಮತ್ತೆ ಈ ಮೂರು ವರ್ಗದವರಿಗೆ ಅವರು ಪರಿಚರ್ಯಕವನ್ನ ಮಾಡ್ತಾರೆ. ಅಂದ್ರೆ ಪರಿಚರ್ಯ ಏನ್ ಹೇಳ್ತಾರೆ, ಅವ್ರಿಗೆ ಸೇವೆಯನ್ನ ಮಾಡ್ತಾರೆ. ಅದು ಶೂದ್ರರ ಗುಣಲಕ್ಷಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ವೈಶ್ಯರಾದ್ರೆ ಇಲ್ಲಿ ಮೂರು ಕೆಲಸ. ಮತ್ತೆ ಇಲ್ಲಿ ಗುಣಗಳ ಮೇಲೆ ಬ್ರಾಹ್ಮಣರು ಮತ್ತೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರನ್ನ ಅವರು ವಿಭಾಗಿಸ್ತಾ ಇದ್ದಾರೆ. ಗುಣದ ಮೇಲೆ ಬ್ರಾಹ್ಮಣ, ಕ್ಷತ್ರಿಯ, ಮತ್ತೆ ಪೂರ್ತಿಯಾಗಿ ಕೆಲಸದ ಮೇಲೆ ವೈಶ್ಯ ಮತ್ತೆ ಶೂದ್ರರನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ? ಗುಣಕರ್ಮ ವಿಭಾಗಶಃ, ಅವರ ಗುಣಗಳ ಅನುಸಾರ ಮತ್ತು ಕರ್ಮದ ಅನುಸಾರ ಈ 4 ಚಾತುರ್ವರ್ಣವನ್ನ ನಾನೇ ಸೃಷ್ಟಿ ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ? ಮೇಲು ಕೀಳು ಅಂತ ಮಾಡ್ಕೊಂಡ್ಬಿಟ್ಟಿದೀವಿ, ಜಾತಿ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಜಾತಿ ಪದ್ಧತಿ ಅಂತ ಮಾಡ್ಕೊಂಡಿದೀವಿ. ಯಾರೇ ಆಗ್ಲಿ ಅವರು ಹುಟ್ಟಿದ ಮಾತ್ರಕ್ಕೇನೆ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆಗ್ಲಿಕ್ಕೆ ಆಗೋದಿಲ್ಲ. ಅವರಲ್ಲಿರುವಂತಹ ಗುಣ, ಅವರಲ್ಲಿರುವಂತಹ ಮಾಡುವಂತಹ ಕೆಲಸದ ಮೇಲೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತ ಹೇಳ್ಬಿಟ್ಟು ನಾವು ವಿಂಗಡಿಸ್ಬೇಕಾಗತ್ತೆ. ಸೊ ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನ ಪಡೆಯಬಹುದು. ಯಾಕೆ ಭಗವಂತ ಈ ತರ ಚಾತುರ್ವರ್ಣನೆ ಮಾಡಿದ್ದಾರೆ ಅಂದ್ರೆ, ನೋಡಿ, ನಮ್ಮ ಕೈಲಿರುವಂತಹ 5 ಬೆರಳುಗಳು ಸಹ ಒಂದೇ ಸಮನಾಗಿಲ್ಲ. ಅಕಸ್ಮಾತ್ ಒಂದೇ ಸಮನಾಗಿದ್ರೆ ನಾವ್ ಇವಾಗ ಎಷ್ಟು ಕೌಶಲ್ಯದಿಂದ ನಾವು ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಇವಾಗ ಬರೆಯೋದೇ ಆಗ್ಲಿ, ಏನೇ ಆಗ್ಲಿ, ಅದನ್ನ ನಾವು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಎಲ್ಲ ಬೆರಳುಗಳು ಒಂದೇ ಸಮನಾಗಿದ್ರೆ. ಅದೇ ತರ ನೋಡಿ, ಇವಾಗ ನಮ್ಮ ದೇಹವೂ ಅಷ್ಟೇನೆ. ಎಲ್ಲವೂ ಒಂದೇ ಭಾಗಗಳಿದ್ರೆ, ಎಲ್ಲ ಕಣ್ಣೇ ಇದ್ದಿದ್ರೆ ಅಥವಾ ತಲೆನೇ ಇದ್ದಿದ್ರೆ ಕೆಲಸ ಯಾವ್ದು ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದೇ ತರನೇ ಈ ಸಮಾಜದಲ್ಲಿ ಪರಿಪೂರ್ಣತೆ ಆಗ್ಬೇಕು ಅಂತಾನೆ ಇಲ್ಲಿ ಚಾತುರ್ವರ್ಣ್ಯವನ್ನ ಸೃಷ್ಟಿ ಮಾಡಿದ್ರೆ ಭಗವಂತ ಅಲ್ವಾ? ಇವಾಗ ನೋಡಿ, ಒಂದು ದೇವಸ್ಥಾನದಲ್ಲಿ ಕೆಲಸ ಆಗ್ಬೇಕು ಅಂದ್ರೆ, ಇಲ್ಲಪ್ಪ ನನಗೆ ಪ್ರೀಚಿಂಗ್ ಅಂದ್ರೆ ತುಂಬಾ ಇಷ್ಟ, ನಾನು ಇಲ್ಲಿ ಪ್ರವಚನ ಮಾಡ್ತೀನಿ ಅಂತಂದ್ರೆ, ಅಲ್ಲಿ ಯಾರು ಕಸ ಗುಡಿಸ್ತಾರೆ, ಯಾರು ಸಾರಿಸ್ತಾರೆ, ಯಾರು ಅಡ್ಗೆ ಮಾಡ್ತಾರೆ, ಭಗವಂತನಿಗೆ ನೈವೇದ್ಯ ಯಾರು ಮಾಡ್ತಾರೆ, ಭಗವಂತನಿಗೆ ಯಾರು ಡ್ರೆಸ್ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಎಲ್ಲಾ ಕೆಲಸ ಮಾಡೋರು ಇದ್ರೆ ಅಷ್ಟೇ ಅಲ್ಲಿ ಒಂದು ಕಾರ್ಯ ಅನ್ನೋದು ಪರಿಪೂರ್ಣವಾಗಿ ನಡೆಯುತ್ತೆ. ಅದಕ್ಕೇನೆ ಅಲ್ಲಿ ಬ್ರಾಹ್ಮಣ ಇರಬೇಕು, ಕ್ಷತ್ರಿಯ ಇರಬೇಕು, ವೈಶ್ಯ, ಶೂದ್ರ ಎಲ್ಲರೂ ಇರಬೇಕು. ಅವಾಗಷ್ಟೇ ಅಲ್ಲಿ ಒಂದು ಕೆಲಸ ಪರಿಪೂರ್ಣವಾಗುತ್ತೆ. ಸೊ ಅದೇ ತರನೇ ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಭಗವಂತನ ಕೈಂಕರ್ಯವನ್ನ ಮಾಡ್ಕೊಂಡು ಭಗವಂತನ ಲೋಕಕ್ಕೆ ಎಲ್ಲರೂ ಹೋಗ್ಬೇಕು ಅನ್ನೋದೇ ಭಗವಂತನ ಇಚ್ಛೆ ಆಗಿದೆ. ಅಯ್ಯೋ ಇವನು ಶೂದ್ರನಾಗಿ ಹುಟ್ಟಿರೋದಕ್ಕೆ ಅವನು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಬರೇ ಕಸ ಗುಡ್ಸಿ ಸಾರ್ಸಿನೇ ಒಂದು ದೇವಸ್ಥಾನವನ್ನು ಶುಭ್ರ ಮಾಡಿನೇ ಒಬ್ಬ ವ್ಯಕ್ತಿ ಭಗವಂತನ ಬಳಿಗೆ ಹೋಗ್ಬೋದು. ಅದಕ್ಕೆ ನಾವು ಮುಂದೆ ಎಷ್ಟೊಂದು ನಿದರ್ಶನಗಳನ್ನ ನಾವು ತಿಳ್ಕೊಂತ ಹೋಗ್ತೀವಿ. ಸೊ ನಾವು ಪ್ರವಚನ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಬಳಿಗೆ ಹೋಗ್ತೀವಿ ಅಂತ ಇಲ್ಲ.
ಭಗವಂತನಿಗೆ ಅಲಂಕಾರ ಮಾಡಿದ್ರೆ ಅಷ್ಟೇ ನಾವು ಭಗವಂತನ ಬಳಿಗೆ ಹೋಗ್ತೀವಿ ಅಂತ ಇಲ್ಲ. ಸೊ ಎಲ್ಲರಿಗೂ ಸಹ ಇವಾಗ ನಮ್ಮ ಒಂದು ಭೌತಿಕವಾಗಿ ನೋಡ್ಕೊಂಡ್ರೆ ಸೊ ನಾವ್ ಇವಾಗ ಒಬ್ಬೊಬ್ಬರಿಗೆ ಬೇರೆ ಬೇರೆ ತರ ಸಂಬಳ ಕೊಟ್ಕೊಂಡು ನಾವು ಹೋಗ್ಬೋದು. ಆದ್ರೆ ಭಗವಂತನ ಲೆಕ್ಕಾಚಾರದಲ್ಲಿ ಎಲ್ಲ ಕೆಲ್ಸಕ್ಕೂ ಭಗವಂತನಿಗೋಸ್ಕರ ಮಾಡ್ತಿದಾರೆ ಅಂದ್ರೆ ಅದು ಎಲ್ಲ ಕೆಲ್ಸಕ್ಕೂ ಸೇಮ್ ಮಾರ್ಕ್ಸ್. ಎಲ್ಲಿ ವ್ಯತ್ಯಾಸ ಆಗುತ್ತೆ ಅಂದ್ರೆ ನಮ್ಮ ಆ ಒಂದು ಪ್ರಜ್ಞೆಯಲ್ಲಿ ವ್ಯತ್ಯಾಸ ಆಗತ್ತೆ. ಸೊ ಅದಕ್ಕೋಸ್ಕರ ಭಗವಂತ ಏನ್ ಹೇಳ್ತಾರೆ, ಯೇ ಯತಾಮಾಂ ಪ್ರಪದ್ಯಂತೆ ತಾಂ ಸತೈವ ಭಜಾಮ್ಯಹಂ. ನಾನು ಯಾವ ಒಂದು ಡಿಗ್ರಿಯಲ್ಲಿ ನಾವು ಭಗವಂತನಿಗೆ ಶರಣಾಗ್ತೀವೋ ಅಷ್ಟು ಡಿಗ್ರಿಯಲ್ಲಿ ಅವ್ರು ನಮ್ಗೆ ಪ್ರತಿಸ್ಪಂದನೆ ಮಾಡ್ತಾರೆ ಅಲ್ವಾ. ಸೊ ನಾವು ಆ ಕಥೆನ ನೀವು ಕೇಳಿರ್ಬಹುದು. ಒಂದ್ಸತಿ ಒಬ್ಬ ಮುನಿ ಹೆಸರು ನನ್ ಮರ್ತೋಗಿದ್ನಿ. ಸೊ ಗೌತಮ ಋಷಿ ಆತರ ಋಷಿಗಳು ಅವರು ಒಂದು ದೇವಸ್ಥಾನವನ್ನ ಕಟ್ಟಿಸಿದಾಗ ಎಷ್ಟೊಂದು ಕೂಲಿ ಕಾರ್ಮಿಕರೆಲ್ಲರನ್ನು ಸಹ ಕೆಲಸ ಮಾಡ್ತಾರೆ. ಸೊ ಅವ್ರಿಗೆ ಎಲ್ಲ ಸಂಬಳ ಕೊಡ್ಬೇಕು ಅಲ್ವಾ, ಕೂಲಿ ಕಾರ್ಮಿಕರೆಲ್ಲ ಬಂದವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರ ಕೆಳಗಡೆ ಇರುವಂತಹ ಅವರ ಏನು ಇಬ್ರು ಸನ್ಯಾಸಿಗಳಿಗೆ ಹೇಳ್ತಾರೆ, ಋಷಿ ಮುನಿಗಳಿಗೆ ಹೇಳ್ತಾರೆ, ನೀವು ಅವ್ರಿಗೆಲ್ಲರಿಗೂ ಸಂಬಳ ಕೊಟ್ಬಿಡಿ ಅಂತ. ಅವ್ರ ಹತ್ರ ಹಣನೇ ಇಲ್ಲ, ಹೇಗ್ ಸಂಬಳ ಕೊಡ್ಲಿಕ್ಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಎಲ್ಲರೂ ಲೈನ್ ಆಗಿ ಬನ್ನಿ ನಾವು ನಿಮ್ಗೆ ಸಂಬಳ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಎಲ್ಲರೂ ಲೈನ್ ಆಗಿ ನಿಲ್ಲಿಸ್ತಾರೆ. ಅಲ್ಲೇ ಭೂಮಿಯಲ್ಲಿ ಮಣ್ಣಿರುತ್ತೆ. ಸೊ ಆ ಮಣ್ಣನ್ನ ಎತ್ಕೊಂಡ್ಬಿಟ್ಟು ನೀವು ಬೊಗಸೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಕೈಗೂ ಸಹ ಆ ಬೊಗಸೆ ಮಣ್ಣನ್ನ ಅವ್ರು ಸುರಿತಾರೆ. ಸುರಿದಾಗ ಒಬ್ಬೊಬ್ಬರ ಕೈಯಲ್ಲಿ ಬೊಗಸೆ ತುಂಬಾನು ಸಹ ಅವ್ರಿಗೆ ಮುತ್ತು ವಜ್ರ ಮಾಣಿಕೆ ಎಲ್ಲಾನು ಬಂದ್ಬಿಡುತ್ತೆ. ಒಬ್ಬೊಬ್ಬರ ಕೈಯಲ್ಲಿ ಏನೂ ಬರೋದಿಲ್ಲ. ಒಬ್ಬೊಬ್ಬರ ಕೈಗೆ ಅವ್ರ ಮಣ್ಣನ್ನು ಸುರಿದಾಗ ಅದು ಮುತ್ತು ವಜ್ರ ಮಾಣಿಕ್ಯವಾಗಿ ಅದು ಪರಿವರ್ತನೆ ಆಗೋದೇ ಇಲ್ಲ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಜನಗಳ ಕೈಯಲ್ಲಿ ಏನಾಗುತ್ತೆ, ಸ್ವಲ್ಪ ಮಾತ್ರ ಮುತ್ತು ರತ್ನ ಮಾಣಿಕೆಗಳು ಸಿಗುತ್ತೆ. ಅಂದ್ರೆ ಏನರ್ಥ, ಎಲ್ಲರೂ ಸೇಮ್ ಕೆಲಸವನ್ನೇ ಮಾಡಿದರೆ ಆ ಒಂದು ಕಟ್ಟಡ ಕೆಲಸ ಅಂದ್ರೆ ದೇವಸ್ಥಾನ ಕಟ್ಟುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ನೋಡಿ ಇವಾಗ ಅವ್ರಿಗೆ ಫಲ ಹೆಂಗ್ ಸಿಗ್ತಾ ಇದೆ, ಅವರವರ ಆ ಪ್ರಜ್ಞೆಯ ಅನುಸಾರ, ಅವರವರ ಮನಸ್ಥಿತಿಯ ಅನುಸಾರ ಅವ್ರಿಗೆ ಅಲ್ಲಿ ಸಿಗ್ತಾ ಇದೆ ಅಲ್ವಾ. ಇವಾಗ ಎಷ್ಟೋ ಜನ ಕೆಲ್ಸಕ್ಕೆ ಬಂದಿರ್ಬೋದು, ಸೋಮಾರಿತನವಾಗಿ ಅವ್ರು ಕೆಲಸ ಮಾಡ್ದಲೇ ಇರ್ಬೋದು. ಇನ್ನ ಕೆಲವರು ಶ್ರದ್ಧೆಯಿಂದ ಅಲ್ಲಿ ಕೆಲಸ ಮಾಡಿರ್ಬೋದು ಅಲ್ವಾ. ಅವರವರ ಆ ಒಂದು ಪ್ರಜ್ಞೆಯ ಅನುಸಾರ ಅವ್ರಿಗೆ ಅಲ್ಲಿ ಫಲ ಸಿಗ್ತಾ ಇದೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ನಮ್ಮ ಕರ್ಮಾನುಸಾರ ನಮ್ಗೆ ಸಿಗುತ್ತೆ ಅಂತ ಹೇಳ್ತೀವಲ್ವಾ, ಇದನ್ನೇ ಅಲ್ವಾ. ಬೇರೆ ಏನು ಬೇಡ, ನಮ್ಮ ವಿದ್ಯಾರ್ಥಿಗಳೇ ಆಗ್ಲಿ ಅಲ್ವಾ, ಶ್ರದ್ಧೆಯಿಂದ ಕುತ್ಕೊಂಡು ಪಾಠ ಕೇಳಿಸ್ಕೊಂಡ್ರೆ ಅವರು ಎಲ್ಲ ಜ್ಞಾನವನ್ನ ಚೆನ್ನಾಗಿ ಪಡ್ಕೋತಾರೆ, ಎಕ್ಸಾಮ್ ಅಲ್ಲಿ ಬರೀಲಿಕ್ಕಾಗುತ್ತೆ, ಹೆಚ್ಚು ಮಾರ್ಕ್ಸ್ ಗಳಿಸ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಆ ಕರ್ಮವನ್ನ ನಾವು ಏನು ಅದ್ರಲ್ಲಿ ನಾವು ಡಿಫ್ರೆನ್ಸಿಯೇಷನ್ ನಾವು ಮಾಡ್ಕೊಡ್ದು ಅಲ್ವಾ. ಸೊ ಭಗವಂತನ ಆ ಒಂದು ದೃಷ್ಟಿಯಲ್ಲಿ ಎಲ್ಲಾ ಕೆಲಸಗಳು ಸಹ ಸೇಮ್ ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವು ಮುಂದೆ ನಾವು ಇವಾಗ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ನಮ್ಗೆ ಹೇಳ್ತಾರೆ, ಇವಾಗ ನಾವು ದೇವಸ್ಥಾನದ ಕಸ ಗುಡಿಸಿ ಸಾರಿಸಿ ಅದೆಲ್ಲ ಮಾಡಿದ್ರೆ ನಮ್ಮ ಮನಸ್ಸು ತುಂಬಾನೇ ಪರಿಶುದ್ಧವಾಗುತ್ತೆ ಅಂತ ಹೇಳ್ತಾರೆ. ಸೊ ಆ ಕೆಲಸಗಳನ್ನ ಮಾಡ್ಬೇಕು, ನಮ್ಮ ಅಹಂಕಾರ ಅಹಂಭಾವ ಅದೆಲ್ಲಾನು ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಮತ್ತೆ ನಮ್ಗೆ ಇನ್ನ ಒಂದು ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ನಾವ್ ಯಾವತ್ತೂ ಸಹ ಯಾರಿಗೂ ಕಂಪೇರ್ ಮಾಡ್ಕೋಬಾರ್ದು ಅನ್ನೋದಕ್ಕೆ ಇದನ್ನ ಹೇಳ್ತಾ ಇದಾರೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮೋ ಧರ್ಮಾತ್ಮ ನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಒಂದು ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಒಂದೊಂದು ಪ್ರಾಣಿಗಳು ಒಂದೊಂದ್ ತರ ಇದೆ, ಒಂದೊಂದು ಸ್ವಭಾವ. ಏನಂತಂದ್ರೆ ಈ ಒಂದು ಮರದ ಮೇಲೆ ಯಾರು ಫಸ್ಟ್ ಕುತ್ಕೋತಾರೆ ಅಂತ ನೋಡಿ. ಅಲ್ಲಿ ಮೀನು ಸಹ ಆ ಒಂದು ಸ್ಪರ್ಧೆಗಿದೆ, ಆನೆ ಇದೆ, ಕೋತಿ ಇದೆ ಸಹಜವಾಗಿ. ಮತ್ತೆ ನೋಡಿ ಪೆಂಗ್ವಿನ್ ಎಲ್ಲಾನು ಅಲ್ಲಿ ಇದ್ದಾರೆ ಅಲ್ವಾ. ಸಹಜವಾಗಿ ಕೋತಿಗೆ ಬೇಗ ಹೋಗಿ ಕುತ್ಕೊಳ್ಲಿಕ್ಕೆ ಸಾಧ್ಯ, ಆನೆಗೆ ಸಾಧ್ಯನಾ ಅಥವಾ ಮೀನಿಗೆ ಸಾಧ್ಯನಾ ಅಲ್ವಾ. ನೋಡಿ ಇದು ನಿಜವಾದಂತಹ ಒಂದು ಸ್ಪರ್ಧೆನಾ? ಇಲ್ಲ ಅಲ್ವಾ. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಿದ್ರೆ ಕೃಷ್ಣ, ನಮ್ಮ ಧರ್ಮವನ್ನ ನಾವು ಅಪರಿಪೂರ್ಣವಾಗಿ ಮಾಡಿದ್ರು ಸಹ ಪರವಾಗಿಲ್ಲ, ಅದು ಶ್ರೇಯಸ್ಕರ. ಬೇರೆಯವರ ಧರ್ಮವನ್ನ ನಾವು ಸ್ವೀಕರಿಸೋದಿಕ್ಕಿನ್ನ ಅದನ್ನ ಪರಿಪೂರ್ಣವಾಗಿ ಮಾಡೋದಿಕ್ಕಿನ್ನ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ನಮ್ಮ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ನಮ್ಗೆ ಯಾವ್ದಾದ್ರು ಒಂದು ಕರ್ತವ್ಯವನ್ನ ಕೊಟ್ಟಾಗ ಅದನ್ನ ನಾವು ಮಾಡಿದಾಗ ನಮ್ಗೆ ಯಾವುದೇ ಒಂದು ಪಾಪಕರ ಪ್ರತಿಕ್ರಿಯೆಗಳಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಗೆ ಎಕ್ಸಾಂಪಲ್ಸ್ ಸಹ ನಾವು ಕೊಟ್ಕೊಂಡು ಹೋಗ್ಬೋದು. ನನಗೆ ಇವಾಗ ಸಮಯದಲ್ಲಿ ನನಗೆ ಕೊಡ್ತಾ ಇಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋದನ್ನ ಮಾತ್ರ ಹೇಳ್ತೀನಿ. ಇವಾಗ ನೆಕ್ಸ್ಟ್ ನಾವು ಈಗ ನಮ್ಗೆ ಈ ಕರ್ಮ ಇದ್ರ ಬಗ್ಗೆ ನಮ್ಗೆ ಗೊತ್ತಾಯ್ತು, ಜ್ಞಾನ ಕರ್ಮದ ಬಗ್ಗೆ ನಮ್ಗೆ ಇಷ್ಟೊತ್ತು ಹೇಳ್ತಾ ಹೋದ್ರು ಕೃಷ್ಣ. ಈಗ ಮತ್ತೆ 3 ಗುಣಗಳ ಬಗ್ಗೆ ಹೇಳಿದ್ರು. ಈಗ ನಮ್ಗೆ ನಾವು ಭಗವಂತನ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ 3 ಹಂತದಲ್ಲಿ ನಾವು ತಿಳ್ಕೊಬಹುದು ಅಂತ ನಾವು ಕೇಳಿದೀವಿ ಅಲ್ವಾ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? 2ನೇ ಅಧ್ಯಾಯದಲ್ಲಿ ನಾವು ಹೇಳಿದೀವಿ, ಪರಮ ಸತ್ಯನನ್ನ ತಿಳ್ಕೋಬೇಕು ಅಂತಂದ್ರೆ 3 ಹಂತದಲ್ಲಿ ನಾವು ತಿಳ್ಕೊಬಹುದು ಅಂತ ಹೇಳ್ಬಿಟ್ಟು. ಯಾರಾದ್ರೂ ಹೇಳ್ತೀರಾ ಯಾವ್ದದು 3 ಹಂತಗಳು ಅಂತ ಹೇಳ್ಬಿಟ್ಟು? ಬ್ರಹ್ಮನ್ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ. ಸೊ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಲ್ವಾ, ಅದ್ರ ಬಗ್ಗೆ ಈಗ ನಮಗೆ ಮುಂದೆ ಹೇಳ್ತಾ ಹೋಗ್ತಾರೆ ಕೃಷ್ಣ. ಬಟ್ ನಾನು ಡೀಟೇಲ್ ಆಗಿ ಹೇಳಿದ್ರೆ ನಾನು ಇವತ್ತು ಮುಗಿಸ್ಲಿಕ್ಕೆ ಆಗೋದಿಲ್ಲ, ಇನ್ನು 15 ನಿಮಿಷ ಇದೆ. ಸೊ ಇವಾಗ ನಾವೇನನ್ನ ಅರ್ಥ ಮಾಡ್ಕೋಬೇಕು ಇಲ್ಲಿ ಅಂತಂದ್ರೆ ನಾನು ಜಸ್ಟ್ ಇದ್ರಲ್ಲೇ ಮಾತ್ರ ನಾನು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನಮ್ಗೆ ನಮ್ಗೆ ಏನು ಇವಾಗ ಜ್ಞಾನನೇ ಗೊತ್ತಿಲ್ಲ, ನಾವು ಪ್ರಾಣಿ ಜೀವನನೇ ನಾವು ಮಾಡೋದು. ಸೊ ಇವಾಗ ನಾವ್ ಎಷ್ಟೊಂದ್ ಜನ ಇವಾಗ ತುಂಬಾ ಮುಂದುವರೆದಿದೀವಿ ಅಂತ ನಾವ್ ಅನ್ಕೋತೀವಿ ಅಲ್ವಾ, ಎಷ್ಟು ಬಂಗ್ಲೆ ಅಂತದೆಲ್ಲ ಕಟ್ಕೊಂಡಿದ್ದಾರೆ, ಕೋಟಿ ಕೋಟಿ ಗಟ್ಲೆ ಹಣ ಸಂಪಾದನೆ ಮಾಡ್ತಾ ಇದಾರೆ ಅಂದ್ರೆ ಅವ್ರನ್ನ ಹೋಗಿ ನೀವು ಮಾತಾಡ್ಸಿದ್ರೆ ಅವ್ರು ಏನೋ ಒಂದ್ ಸ್ವಲ್ಪ ಧಾರ್ಮಿಕವಾಗಿ ಏನನ್ನೂ ಮಾಡ್ತಿಲ್ಲ ಅಂತಂದ್ರೆ ಬರೇ ಆಹಾರ, ನಿದ್ರಾ, ಭಯ, ಮೈಥುನ ಇಷ್ಟರಲ್ಲೇ ಅವರು ತಮ್ಮ ಜೀವನವನ್ನ ಅವ್ರು ತೊಡಗಿಸ್ಕೊಂಡಿದ್ದಾರೆ, ಮಾಡ್ತಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ಸಹ ಪ್ರಾಣಿ ಜೀವನ ಅಂತಾನೆ ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಅವರು ಇನ್ನೊಂದ್ ಸ್ವಲ್ಪ ಅವರು ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಿರೋದನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಕರ್ಮ ಕಾಂಡೀಯ ಅಂತ ಕರೀತಾರೆ. ಸೊ ಕರ್ಮ ಕಾಂಡೀಯಕ್ಕೆ ಹಂತಕ್ಕೆ ಬಂದಿದ್ದಾರೆ ಅಂತ. ಸೊ ಅದನ್ನೂ ಬಿಟ್ಟು ಅವರು ಭಗವಂತ ಇದ್ದಾರೆ ಅಂತ ಗೊತ್ತಾಗಿ ಅವರು ಭಗವಂತನಿಗೋಸ್ಕರ ಅವ್ರು ಏನಾದ್ರು ಒಂದು ಕರ್ಮವನ್ನ ಮಾಡಿದಾಗ ಕರ್ಮವನ್ನ ಮಾಡ್ತಾರೆ, ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಆ ಕರ್ಮದ ಫಲಕ್ಕೆ ಅವರು ಅಂಟುಕೊಂಡಿಲ್ಲ ಅಂತಂದ್ರೆ ಅವರು ಕರ್ಮಯೋಗದ ಹಂತಕ್ಕೆ ಬಂದಿದ್ದಾರೆ ಅಂತ. ಮತ್ತೆ ಜ್ಞಾನ ಯೋಗ ಅಂತಂತಂದ್ರೆ ಅವ್ರು ಇವಾಗ ಬ್ರಹ್ಮನ್ ಹಂತಕ್ಕೆ ಬಂದಿದ್ದಾರೆ ಅಂತ. ಸೊ ಬ್ರಹ್ಮನ್ ಹಂತ ಅಂತಂದ್ರೆ ಏನಂತ ನಾವು ತಿಳ್ಕೊಂಡ್ವಿ, ಈ ಭೌತಿಕ ಪ್ರಪಂಚವನ್ನ ಮೀರಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬ್ರಹ್ಮ ಜ್ಯೋತಿ ಅಂತ ಇದೆ. ಆ ಬ್ರಹ್ಮ ಜ್ಯೋತಿಯ ಹಂತಕ್ಕೆ ಮಾತ್ರ ಹೋದವ್ರನ್ನ ಇಲ್ಲಿ ಏನಂತ ಹೇಳ್ತಾರೆ, ಜ್ಞಾನ ಯೋಗಿಗಳು. ಅವ್ರಿಗೆ ಅಲ್ಲಿ ತನಕ ಮಾತ್ರನೇ ಹೋಗ್ಲಿಕ್ಕೆ ಸಾಧ್ಯ. ಅವರು ಭಗವಂತನ ಆ ಲೋಕಕ್ಕೆ, ವೈಕುಂಠಕ್ಕೆ ಆಗ್ಲಿ ಗೋಲಕ ವೃಂದಾವನಕ್ಕಾಗ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇಂಥವ್ರನ್ನ ಜ್ಞಾನ ಯೋಗಿಗಳು ಅಂತ ಕರೀತಾರೆ. ಸೊ ಜ್ಞಾನ ಯೋಗಿಗಳು ಏನ್ ಮಾಡ್ತಾರೆ, ಅವರು ಸನ್ಯಾಸಿಗಳು ತರ, ಅಂದ್ರೆ ಎಲ್ಲವನ್ನ ಕರ್ಮವನ್ನೇ ಅವರು ತ್ಯಾಗ ಮಾಡ್ಬಿಡ್ತಾರೆ. ಯಾಕಂದ್ರೆ ಅಂದ್ರೆ ಏನ್ ಹೇಳ್ತಾರೆ, ಈ ಕರ್ಮ ಫಲಾಪೇಕ್ಷೆ ಇರುವಂತಹ ಕಾಮ್ಯ ಕರ್ಮಗಳು ಅಂತ ನಾವು ಕರಿತೀವಲ್ಲ, ಅಂತಹ ಎಲ್ಲ ಕರ್ಮಗಳನ್ನು ಅವರು ತ್ಯಾಗ ಮಾಡ್ತಾರೆ. ಮತ್ತೆ ಅಷ್ಟಾಂಗ ಯೋಗಗಳನ್ನ ನಾವು ನೋಡಿದ್ವಿ ಅಲ್ವಾ, ಅದು 8 ಅಂಗಗಳನ್ನ ನಾವು ತಿಳ್ಕೊಂಡ್ವಿ. ಅವರು ತಮ್ಮ ಹೃದಯದಲ್ಲೇ ಇರುವಂತಹ ಪರಮಾತ್ಮನನ್ನ ಅವರು ಧ್ಯಾನ ಮಾಡ್ತಾರೆ. ಅಂದ್ರೆ ಅವರು ಆ ಪರಮಾತ್ಮ ಹಂತಕ್ಕೆ ಅವರು ಬರ್ತಾರೆ. ಬ್ರಹ್ಮನ್ ಹಂತಕ್ಕೆ ಜ್ಞಾನಿಗಳು ಬರ್ತಾರೆ, ಆ ಪರಮಾತ್ಮ ಹಂತಕ್ಕೆ ಅಷ್ಟಾಂಗ ಯೋಗಗಳು ಬರ್ತಾರೆ. ಆದ್ರೆ ನಮಗ್ ಗೊತ್ತಿರೋ ಹಾಗೇನೆ ಆ ಪರಮ ಸತ್ಯನನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದೀವಿ ಅಂತಂದ್ರೆ ಅವ್ರನ್ನ ನಾವು ಭಗವಾನ್ ಅಂತ ಅರ್ಥ ಮಾಡ್ಕೋಬೇಕು. ಅಂದ್ರೆ ಆ 2 ಕೈಗಳಿದೆ ಅವ್ರಿಗೆ, ಅವ್ರಿಗೂ ಸಹ ಭಾವನೆಗಳಿದೆ, ಅವರು ಸಹ ಪ್ರೀತಿಗೆ ಪ್ರತಿಸ್ಪಂದನೆ ಮಾಡ್ತಾರೆ. ಆ ಪ್ರೀತಿ ಅನ್ನೋದೆಲ್ಲ, ಭಾವನೆಗಳು ಅನ್ನೋದೆಲ್ಲನೂ ಸಹ ಅವರಲ್ಲಿದೆ. ಅವ್ರು ಬರೇ ಒಂದು ಶಕ್ತಿ ಅಥವಾ ಒಂದು ಬೆಳಕಲ್ಲ ಅಂತ ನಾವು ಅರ್ಥ ಮಾಡ್ಕೋತೀವಲ್ಲ, ಅದು ಪರಿಪೂರ್ಣವಾದಂತಹ ಅರ್ಥ. ನಾವು ಪರಮ ಸತ್ಯ ಅಥವಾ ಭಗವಂತ ಅಂತ ನಾವೇನ್ ಹೇಳ್ತೀವೋ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡಂಗೆ. ಸೊ ಇಲ್ಲಿ ಯಾರು ಆ ಪರಮ ಸತ್ಯನನ್ನ ಏನು ಭಗವಾನ್ ಅಂತ ಅರ್ಥ ಮಾಡ್ಕೋತಾರೋ ಅವರು ಭಕ್ತಿ ಯೋಗದಲ್ಲಿ ಇದ್ದಾರೆ ಅಂತ ಅರ್ಥ. ಅಂದ್ರೆ ಭಕ್ತಿ ಯೋಗದಲ್ಲಿ ಇದ್ರೆ ಮಾತ್ರನೇ ನಾವು ಆ ಪರಿಪೂರ್ಣತೆಯನ್ನ, ಅಂದ್ರೆ ಆ ಗೋಲೋಕ ವೃಂದಾವನ ಅಥವಾ ವೈಕುಂಠಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಅಂದ್ರೆ ಇವಾಗ ನಾವು ತಿರುಪತಿಗೆ ಹೋಗಿದೀವಿ ಅಂತಂದ್ರೆ ಆ ಬಸ್ ಸ್ಟ್ಯಾಂಡ್ ಹೋದ್ರುನು, ತಿರುಪತಿ ಬಸ್ ಸ್ಟ್ಯಾಂಡ್ ಹೋದ್ರುನು ಸಹ ನಾವು ತಿರುಪತಿಗೆ ಹೋದಂಗೆನೆ. ಆದ್ರೆ ಅದು ಪರಿಪೂರ್ಣತೆ ಅಲ್ಲ ಅಲ್ವಾ. ನಾವು ಮೆಟ್ಲತ್ಕೊಂಡು ನಾವು ದೇವಸ್ಥಾನದ ಮುಂದೆ ಹೋಗಿ ನಾವು ನಿಂತ್ಕೊಂಡ್ರೆ ಅಲ್ಲೂ ಸಹ ನಾವು ತಿರುಪತಿಗೆ ಹೋದಂಗೆನೆ. ಆದ್ರೆ ಅಲ್ಲಿ ನಮ್ಗೆ ಪರಿಪೂರ್ಣವಾಗಿ ಆ ಭಗವಂತನ ಆ ಸುಂದರ ಸದೃಶ ರೂಪ ಏನು ನಮ್ಗೆ ಕಾಣಿಸ್ತಿಲ್ಲ. ಆದ್ರೆ ನಾವು ದೇವಸ್ಥಾನದ ಒಳಗಡೆ ಹೋಗಿ ನಾವಲ್ಲಿ ಅರ್ಚನೆ ಅಥವಾ ಯಾವುದೋ ಒಂದು ಕಾರ್ಯ ಮಾಡಿದಾಗ ಏನಾಗುತ್ತೆ, ಅದು ಪರಿಪೂರ್ಣತೆ ನಮ್ಗೆ ಅಂತ ಅನ್ಸುತ್ತೆ ಅಲ್ವಾ. ಅದನ್ನ ನಾವು ಭಕ್ತಿ ಯೋಗಕ್ಕೆ ನಾವು ಹೋಲ್ಸಿದ್ವಿ. ಸೊ ಭಕ್ತಿ ಯೋಗವೇ ಎಲ್ಲದಕ್ಕಿನ್ನ ಹೈಯೆಸ್ಟ್ ಪರಿಪೂರ್ಣವಾದದ್ದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ನಾವು ಜ್ಞಾನ ಯೋಗವನ್ನ ನಾವು ಅನುಸರಿಸಿದ್ರೆ ನಾವ್ ಎಲ್ಲಿ ತನಕ ಹೋಗ್ಬೋದು, ಆ ಬ್ರಹ್ಮನ್ ಹಂತ ತನಕ ಹೋಗ್ಬೋದು. ಅಷ್ಟಾಂಗ ಯೋಗವನ್ನ ನಾವು ಅನುಸರಿಸಿದ್ರೆ ಸೊ ಅವಾಗ್ಲೂ ಸಹ ನಾವು ಬ್ರಹ್ಮನ್ ತನಕನೇ ಹೋಗ್ಲಿಕ್ಕೆ ಸಾಧ್ಯ. ನಾವು ಭಕ್ತಿ ಮಾಡಿದ್ರೆ ಅಷ್ಟೇ ನಾವು ವೈಕುಂಠಕ್ಕೋ ಅಥವಾ ಗೋಲಕ ವೃಂದಾವನಕ್ಕೋ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನೇ ಪರಿಪೂರ್ಣತೆ. ಮತ್ತೆ ಈ ಒಂದು ಕಲಿಯುಗದಲ್ಲಿ ನಮ್ಗೆ ಹೇಳಿರೋದು ಏನು, ಭಕ್ತಿ ಯೋಗ ತುಂಬಾ ಸುಲಭವಾಗಿ ಶೀಘ್ರವಾಗಿ ಇದೇ ಜನ್ಮದಲ್ಲಿ ನಾವು ಹೋಗ್ಬೋದು ಅಂತಂದ್ರೆ ಭಕ್ತಿ ಯೋಗ. ಮತ್ತೆ ನಾವ್ ಇನ್ನೊಂದ್ ಏನನ್ನ ತಿಳ್ಕೊಬೇಕು ಅಂತಂದ್ರೆ, ಇವಾಗ ನಾವು ಅಡಿಗೆ ಮನೇಲಿ ನೋಡಿ ಆ ಹೆಂಗಸರು ಕೆಲಸ ಮಾಡ್ತಿರ್ತಾರೆ, ಎಷ್ಟು ವರ್ಷಾನ್ಗಟ್ಲೆ ಕೆಲಸ ಮಾಡ್ತಾರೆ, 30-40 ವರ್ಷ. ಅವ್ರಿಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಬಂದ್ಬಿಡುತ್ತೆ ಅಲ್ವಾ. ಅಂದ್ರೆ ಕರ್ಮ ಮಾಡ್ತಾ ಅವ್ರಿಗೆ ಜ್ಞಾನ ಸಿಗುತ್ತೆ ಅಲ್ವಾ. ಏನನ್ನ ನಾವ್ ಅರ್ಥ ಮಾಡ್ಕೋಬೇಕು ಇಲ್ಲಿ, ಕರ್ಮ ಮಾಡ್ತಾ ಅವ್ರಿಗೆ ಜ್ಞಾನ ಸಿಗುತ್ತೆ. ಅವ್ರು ಎಷ್ಟೊಂದು ಹೇಳ್ತಾರೆ ಅಲ್ವಾ. ಇವಾಗ ಅವ್ರ ಸೊಸೆಗೆ ಹಿಂಗ್ ಮಾಡ್ಬೇಡಮ್ಮ, ಹಂಗ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಜ್ಞಾನ ಬಂದ್ಬಿಟ್ಟಿರುತ್ತೆ ಅಲ್ವಾ. ಜ್ಞಾನ ಬಂದಾಗ ಏನಾಗುತ್ತೆ, ನಮ್ಗೆ ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಸೊ ಅಂದ್ರೆ ಕರ್ಮದಿಂದ ಜ್ಞಾನ ಬರುತ್ತೆ ಅಲ್ವಾ. ಸೊ ಅದೇ ನಮ್ಗೆ ಇನ್ನ ಮುಂದೆ 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 ಮೆಟ್ಲು ಮಾಡ್ಕೊಂಡು ಹೋದಾಗ ನಾವು ಭಕ್ತಿ ಯೋಗ ತನಕನೂ ಬರ್ಬೋದು. ಆದ್ರೆ ಇದು ನಮ್ಗೆ ಸಮಯ ತಗೊಳುತ್ತೆ. ಕರ್ಮ ಮಾಡ್ಬೇಕು, ಜ್ಞಾನ ಮಾಡ್ಬೇಕು, ಅಷ್ಟಾಂಗ ಯೋಗ, ಭಕ್ತಿ ಯೋಗ ಆಗತ್ತೆ, ಭಕ್ತಿ ಯೋಗಕ್ಕೆ ಬರ್ಬೋದು. ಆದ್ರೆ
ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅಷ್ಟಕ್ಕೆ ತುಂಬಾ ಜನ್ಮಗಳು ಬೇಕಾಗ್ಬಿಡುತ್ತೆ. ನಾವು ಅಲ್ಲಿ ವಾಸುದೇವನೇ ಸರ್ವಮಿತಿ, ಸಕಲ ಕಾರಣಗಳಿಗೂ ಕಾರಣ ಕೃಷ್ಣ ಅಂತ ನಾವು ಅರ್ಥ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ತುಂಬಾ ಸಮಯ ಬೇಕಾಗುತ್ತೆ. ಆದ್ರೆ ನಮ್ಗೆ ಇಲ್ಲಿ ಕಲಿಯುಗಕ್ಕೆ ಏನನ್ನ ಕೊಟ್ಟಿದ್ದಾರೆ, ನೇರವಾಗಿ ನಾವು ಲಿಫ್ಟ್ ಅಲ್ಲಿ ಹೋದ ಹಾಗೆ ನಾವು ಭಕ್ತಿ ಯೋಗಕ್ಕೆ ಹೋಗ್ಬಿಡ್ಬೋದು. ನೇರವಾಗಿ, ಶೀಘ್ರವಾಗಿ, ಸುಲಭವಾಗಿ ನಾವು ಭಕ್ತಿ ಯೋಗಕ್ಕೆ ಹೋಗ್ಬೋದು. ನಮ್ಗೆ ಇದು ಯಾವ್ದು ಬೇಡ ನೋಡಿ, ಡೈರೆಕ್ಟ್ ಆಗಿ ನಾವು ಕಲಿಯುಗದಲ್ಲಿ ಇಲ್ಲಿಗೆ ಹೋಗ್ಬಿಡ್ಬೋದು, ನಾವು ಭಕ್ತಿ ಯೋಗಕ್ಕೆ ಹೋಗ್ಬೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನಮ್ಗೆ ಬ್ರಹ್ಮನ್ ಹಂತ, ಪರಮಾತ್ಮ ಅಂತ, ಭಕ್ತಿಯ ಯೋಗ ಇದೆಲ್ಲವನ್ನ ಕೃಷ್ಣ ಹೇಳ್ತಾ ಹೋಗ್ತಾರೆ. ಇದೊಂದು ಶ್ಲೋಕವನ್ನ ಹೇಳ್ತೀನಿ, ಯಾಕಂದ್ರೆ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದು. ಇದು ಬ್ರಹ್ಮನ್ ಹಂತಕ್ಕೆ ಬರುವಂತಹ ಶ್ಲೋಕ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಚತಿ ನಾಕಾಂಕ್ಷತಿ ಸಮಂ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಮತ್ತು ಏನನ್ನು ಬಯಸುವುದೂ ಇಲ್ಲ. ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಪಡೆಯುತ್ತಾನೆ. ನೋಡಿ, ಇವಾಗ ನಮ್ಗೆ ಬ್ರಹ್ಮಭೂತ ಹಂತವನ್ನ ಹೇಳ್ತಾ ಇದ್ದಾರೆ. ನಾವು ಇವಾಗ ಹರಿದಾಸ್ ಠಾಕೂರ್ ಅವರ ಕಥೆನ ನಾವು ಕೇಳಿದ್ವಿ ಅಲ್ವಾ. ಅವರ ಒಂದು ಕುಟೀರಕ್ಕೆ ವೇಶ್ಯೆ ಬಂದಾಗ ಆ ವೇಶ್ಯೆ ಬಗ್ಗೆ ಅವರಿಗೆ ತಿರಸ್ಕಾರನೂ ಇಲ್ಲ, ಮತ್ತೆ ಆ ವೇಶ್ಯೆಯನ್ನ ಅನುಭವಿಸ್ಬೇಕು ಅನ್ನೋ ಒಂದು ಅಪೇಕ್ಷೆನೂ ಅವ್ರಿಗೆ ಇಲ್ಲ. ಮತ್ತೆ ಅವನು ಆ ಒಂದು ವೇಶ್ಯೆ ಅಂತ ಹೇಳ್ಬಿಟ್ಟು ತೂಚಿ ಅಂತ ಹೇಳ್ಬಿಟ್ಟು ಅವನು ಅದನ್ನ ಏನು ಧಿಕ್ಕರಿಸ್ತಾ ಇಲ್ಲ ಅಲ್ವಾ. ಇಂತಹ ವ್ಯಕ್ತಿ ನನ್ನ ಹತ್ರನೇ ಬರ್ಕೂಡುದು ಅಂತ ಎಲ್ಲ ಜೀವರಾಶಿಗಳನ್ನ ಸಮನಾಗಿ ಅವನು ನೋಡುವಂತಹ ಒಂದು ಮನಸ್ಥಿತಿ ಅಲ್ವಾ. ಇವಾಗ ನಾಶೋಚತಿ ನಾಕಾಂಕ್ಷತಿ ಅಂದ್ರೆ ಸಮ. ಭಗವಂತ ಯಾವಾಗ್ಲೂ ಸಮಚಿತ್ತದಲ್ಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ತುಂಬಾ ಮುಖ್ಯ. ಯಾಕಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಪಾಪ ಪುಣ್ಯ ಏನೇ ಬಂದ್ರು ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾವ್ ಇದನ್ನ ಅನುಭವಿಸ್ಲಿಕ್ಕೆ ನಾವು ಒಂದು ದೇಹವನ್ನ ಪಡೆದು ಈ ಭೂಮಿ ಮೇಲೆ ನಾವು ಇರ್ಬೇಕಾಗತ್ತೆ ಅಲ್ವಾ, ಅಥವಾ ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಭಗವಂತ ಸಮಚಿತ್ತ ಅಂತ ಹೇಳುದು. ಮತ್ತೆ ಎಲ್ಲರನ್ನು ನಾವು ಒಂದೇ ಸಮನಾಗಿ ನಾವು ಕಾಣ್ಬೇಕು, ಎಲ್ಲ ಜೀವರಾಶಿಗಳನ್ನ. ಅವಾಗಷ್ಟೇ ನಾವು ಆ ಬ್ರಹ್ಮಭೂತ ಹಂತಕ್ಕೆ ಬರ್ತೀವಿ. ಬ್ರಹ್ಮಭೂತ ಹಂತಕ್ಕೆ ಬಂದ್ರೆ ಅಷ್ಟೇ ನಾವು ಆ ಒಂದು ಭಕ್ತಿಯನ್ನ, ನಾವು ಪರಿಶುದ್ಧ ಭಕ್ತಿಯನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ತನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ನಾವು ಭಗವಂತನ ಬಳಿಗೆ ಹೋಗ್ಬೇಕು ಅಂತಂದ್ರೆ ನಾವು ಭಕ್ತಿ ಮಾರ್ಗದಿಂದ ಮಾತ್ರನೇ ಸಾಧ್ಯ. ಅವಾಗ ಮಾತ್ರ ನಾವು ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಇಲ್ಲಪ್ಪ ನಾನು ತುಂಬಾ ರ್ಯಾಂಕ್ ಹೋಲ್ಡರು, ನನ್ ಬೇಕಾದ್ರೆ ಈ ಭಗವದ್ಗೀತೆನ ಓದ್ಬಿಡ್ತೀನಿ, ನಾನು ಸಂಸ್ಕೃತ್ ಪಂಡಿತ ಅಂದ್ರೆ ಸಾಧ್ಯ ಇಲ್ಲ. ಭಕ್ತಿಯಿಂದ ಮಾತ್ರನೇ ನಾವು ಗುರು ಪರಂಪರೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ನಾವು ಭಗವಂತನ ಧಾಮವನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಮ್ಗೆ ಇಲ್ಲೇನು ಹೇಳ್ತಾ ಇದ್ದಾರೆ, ಇದನ್ನ ನಾವು ಇದಕ್ಕೆ ಮುಂಚೆ ನಾವು ತಿಳ್ಕೊಂಡಿದೀವಲ್ವಾ. ಸೊ ಈ ಮರವನ್ನ ದೇಹಕ್ಕೆ ಹೋಲಿಸಿದರೆ, ಮರದ ಮೇಲೆ ಇಲ್ಲಿ 2 ಹಕ್ಕಿಗಳಿದೆ. ಒಂದು ಹಕ್ಕಿಯನ್ನ ಆತ್ಮಕ್ಕೆ, ಇನ್ನೊಂದು ಹಕ್ಕಿಯನ್ನ ಪರಮಾತ್ಮನಿಗೆ ಹೋಲಿಸಿದರೆ. ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನಾವು ತಿಳ್ಕೊಂಡ್ವಿ. ಆತ್ಮ ತುಂಬಾ ಬ್ಯುಸಿ ಆಗಿದೆ, ಅದು ಹಣ್ಣುಗಳನ್ನ ತಿಂತಾ ಇದೆ. ಅದಕ್ಕೆ ಒಂದೊಂದ್ಸತಿ ಸಿಹಿಯಾದ ಹಣ್ಣುಗಳು ಸಿಗುತ್ತೆ, ಒಂದೊಂದ್ಸತಿ ಒಗರಾದ ಹಣ್ಣುಗಳು ಸಿಗುತ್ತೆ. ಪರಮಾತ್ಮ ಏನ್ ಮಾಡ್ತಾ ಇದಾರೆ, ನಮ್ಮ ಆ ಹೃದಯ ಭಾಗದಲ್ಲಿ ನಮ್ಮ ಜೊತೆ ಇದ್ಕೊಂಡು ಅವ್ರು ಏನನ್ನೂ ಮಾಡ್ತಾ ಇಲ್ಲ, ಅವರು ನಮ್ಮನ್ನ ನೋಡ್ತಾ ಇದ್ದಾರೆ ಅಷ್ಟೇನೆ ಅಲ್ವಾ. ನಮಗೆ ಅವರು ಉಪದೃಷ್ಟ ಹನುಮಂತ, ಅವ್ರು ನೋಡ್ತಾ ಇದ್ದಾರೆ ಮತ್ತೆ ಅಪ್ಪಣೆಯನ್ನ ಅವರು ಕೊಡ್ತಾ ಇದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಜುನನೇ, ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಅವನು ಜಸ್ಟ್ ಅವನ ಕಡೆ ತಿರುಗಿದ್ರೆ ಮಾತ್ರನೇ ಅವ್ರು ನಮ್ಗೆ ಮಾರ್ಗದರ್ಶನ ಕೊಡೋದು. ಇಲ್ಲ ಅಂತಂದ್ರೆ ಅವ್ರು ಸುಮ್ನೆ ನಮ್ಮನ್ನ ನೋಡ್ತಾ ಇರ್ತಾರೆ. ಅಥವಾ ಅವ್ರು ಮಾರ್ಗದರ್ಶನ ಕೊಟ್ರು ಸಹ ನಮ್ಗೆ ಅರ್ಥ ಆಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟು ಗದ್ದಲದಲ್ಲಿ ತೊಡಗಿದೀವಿ. ನಾವು ತುಂಬಾ ನಮ್ಮ ಇಂದ್ರಿಯ ಭೋಗದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದೀವಿ. ಅದ್ರ ಇವಾಗ ಏನನ್ನು ಮಾಡ್ಬೇಕು ಅಂತ ಹೇಳ್ತಿದ್ರೆ, ಸಂಪೂರ್ಣವಾಗಿ ಭರತ ವಂಶದಲ್ಲಿ ಶ್ರೇಷ್ಠನಾದವನೇ ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವಾದ ಸ್ಥಾನವನ್ನು ಪಡೆಯುತ್ತೀಯ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ, ನಿನ್ನ ಹೃದಯದಲ್ಲಿ ಇರುವಂತಹ ಪರಮಾತ್ಮನಿಗೆ ನೀನು ಶರಣಾಗು. ಶರಣಾದ್ರೆ ನಿನ್ಗೆ ಏನಾಗತ್ತೆ, ಶಾಂತಿಯನ್ನ ಹೊಂದುತ್ತೀಯಾ, ಪರಮ ಶಾಶ್ವತವಾದ ಸ್ಥಾನವನ್ನ ನೀನು ಪಡಿತೀಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ, ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾ ಇದ್ದಾರೆ. ನಿನ್ಗೆ ಏನ್ ಇಷ್ಟ ಆಗುತ್ತೋ ನಾನು ಎಲ್ಲ ಕೊಡೋದೆಲ್ಲ ಹೇಳ್ಬಿಟ್ಟಿದೀನಿ, ಜ್ಞಾನವನ್ನ ಕೊಟ್ಬಿಟ್ಟಿದೀನಿ. ಗುಹ್ಯತರ ಗುಹ್ಯತಮ ಜ್ಞಾನ ಎಲ್ಲವನ್ನ ನಾನು ನಿನ್ಗೆ ಕೊಟ್ಟಿದ್ದೀನಿ. ಇನ್ನ ನಿನ್ಗೆ ಇಷ್ಟ ಬಂದ ಹಾಗೆ ನೀನು ಕೆಲಸವನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಜುನ ಹೇಳ್ತಾ ಇದ್ದಾರೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವಾ ತ್ವತ್ಪ್ರಸಾದಾತ್ಮ ಯಾಚ್ಯುತ ಸ್ಥಿತೋಸ್ಮಿಗತ ಸಂದೇಹ ಕರಿಷ್ಯೇ ವಚನಂ ತವ. ನೋಡಿ, ಅರ್ಜುನ ಏನನ್ನ ಹೇಳ್ತಾ ಇದ್ದಾರೆ, ನನ್ನ ಮೋಹ ಮಾಯವಾಯಿತು, ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದ ಇದ್ದೇನೆ, ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ
ನಡೆಯಲು ಸಿದ್ಧನಾಗಿದ್ದೇನೆ. ನೋಡಿ, ನನ್ನ ಮೋಹ ನಷ್ಟವಾಯಿತು ಅಂತ ಹೇಳ್ತಾ ಇದಾರೆ. ಇವಾಗ ಅರ್ಜುನ ಯಾವ ಸ್ಥಿತಿಯಲ್ಲಿ ಇದ್ರು, ಮೊದ್ಲು ಅವರ ದೇಹದ ಒಂದು ಭಾವನೆಯಲ್ಲಿ ಅವರು ಯೋಚನೆ ಮಾಡ್ತಾ ಇದ್ರು, ದೇಹ ಪ್ರಜ್ಞೆಯಲ್ಲಿ ಇದ್ರು. ನನ್ನವರು, ನನ್ನ ಬಂಧು ಬಾಂಧವರು ಅಂತ ಯೋಚನೆ ಮಾಡಿದ್ರು, ಮತ್ತೆ ನನ್ನ ಸುಖ ದುಃಖ ಅಂತ ಯೋಚನೆ ಮಾಡಿದ್ರು, ನನ್ನವರು ಅಂತ ಇದ್ದ ಅರ್ಜುನ ಅಲ್ವಾ. ಈಗ ಈ ಭಗವದ್ಗೀತೆ ಜ್ಞಾನವನ್ನ ಕೇಳಿದ್ಮೇಲೆ ಅವ್ರಿಗೆ ಏನಾಯ್ತು, ಮೋಹ ಎಲ್ಲ ಹೊರಟೋಯ್ತು. ಈಗ ಆತ್ಮ ಪ್ರಜ್ಞೆಗೆ ಬಂದ್ರು, ಕೃಷ್ಣ ಪ್ರಜ್ಞೆಗೆ ಬಂದ್ರು. ಅದಕ್ಕೋಸ್ಕರ ಅವ್ರು ಏನ್ ಹೇಳಿದ್ರು, ನನ್ನ ಮೋಹ ಹೊರಟೋಯ್ತು, ನನ್ಗೆಲ್ಲ ಸಂದೇಹಗಳು ಸಹ ನಾಶ ಆಯ್ತು. ಇವಾಗ ಜ್ಞಾನದಲ್ಲಿ ಇದ್ದಾರೆ ಅಲ್ವಾ, ಇವಾಗ ಜ್ಞಾನದಲ್ಲಿದ್ದಾರೆ, ಭಕ್ತಿ ಮಾರ್ಗದಲ್ಲಿದ್ದಾರೆ. ಭಕ್ತಿ ಮಾರ್ಗದಲ್ಲಿದ್ದಾಗ ಏಕೇಹ ಕುರುನಂದನ ಅಲ್ವಾ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಅಲ್ವಾ. ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಒಂದೇ ನಮ್ಗೆ ಗುರಿ, ಕೃಷ್ಣನಿಗೆ ಇಷ್ಟ ಆದ್ರೆ ಮಾಡೋದು, ಕೃಷ್ಣನಿಗೆ ಇಷ್ಟ ಆಗ್ತಿಲ್ಲ ಅಂದ್ರೆ ಮಾಡದಲ್ಲೇ ಇರೋದು. ನಮ್ಗೇನ್ ಕಷ್ಟ ಇದೆ, ನಮ್ಗೆ ಡಿಸಿಷನ್ ತಗೊಳೋದೇ ಕಷ್ಟ ಇಲ್ಲ ಅಲ್ವಾ. ಏನೇ ಕೆಲಸ ಮಾಡಿದ್ರು ನಾವು ಇಲ್ಲಿ ಕೃಷ್ಣ ಇದಾನ, ಕೃಷ್ಣನ್ಗೋಸ್ಕರ ಮಾಡ್ತಾ ಇದೀವ, ನನ್ಗೋಸ್ಕರ ಮಾಡ್ತಾ ಇದೀನ, ಅಷ್ಟು ಡಿಸಿಷನ್ ತಗೊಂಡ್ಬಿಟ್ರೆ ಸಾಕು. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ನಾನು ನಿನ್ನ ಅಪ್ಪಣೆ ಅಂತ ನಾನು ನಡಿಲಿಕ್ಕೆ ಸಿದ್ಧನಾಗಿದ್ದೀನಿ, ನಾನು ಇವಾಗ ಯುದ್ಧವನ್ನ ಮಾಡ್ತೀನಿ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ನೋಡಿ, ಕೊನೆಯದಾಗಿ ನಮ್ಗೆ ಇಲ್ಲಿ ಈ ಇನ್ಸ್ಟ್ರಕ್ಷನ್ ಅನ್ನ ನಮ್ಗೆ 9ನೇ ಅಧ್ಯಾಯದ 34ನೇ ಶ್ಲೋಕದಲ್ಲೂ ಕೊಟ್ಟಿದ್ರು, ಈಗ ಮತ್ತೊಮ್ಮೆ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಇದೆಷ್ಟು ಮುಖ್ಯ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ನೋಡಿ, ಇಲ್ಲಿ ಏನನ್ನ ಹೇಳ್ತಾರೆ, 4 ಮಾಡ್ಲಿಕ್ಕೆ ನಮ್ಗೆ ಹೇಳ್ತಾ ಇದ್ರೆ, ಯಾವಾಗ್ಲೂ ಭಗವಂತನನ್ನೇ ಕುರಿತು ಚಿಂತಿಸ್ಬೇಕು, ಭಗವಂತನಿಗೆ ಭಕ್ತನಾಗ್ಬೇಕು, ಭಗವಂತನಿಗೆ ಪೂಜೆ ಮಾಡ್ಬೇಕು, ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು. ಅವಾಗ ಏನಾಗತ್ತೆ ಅಂತ ಹೇಳ್ತಾ ಇದ್ರೆ, ನಿಶ್ಚಯವಾಗಿ ನೀನು ನನ್ನ ಬಳಿಗೆ ಬರ್ತಾ ಇದೀಯಾ, ನೀನು ನನ್ನ ಪ್ರಿಯ ಸ್ನೇಹಿತನಾದ್ದರಿಂದ ಈ ಭರವಸೆಯನ್ನ ಕೊಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯೇ ನಮ್ಗೆ ಏನು ಇನ್ಸ್ಟ್ರಕ್ಷನ್ ಅನ್ನ ಕೊಡೋದು ಭಗವದ್ಗೀತೆಯಲ್ಲಿ ಕೃಷ್ಣ, ಚರಮ ಶ್ಲೋಕ ಅಂತ ನಾವೇನ್ ಕರಿತೀವೋ ಆ ಶ್ಲೋಕ ಇದು. ಎಲ್ಲರೂ ಇದನ್ನ ಬಾಹೆಟ್ ಮಾಡ್ಕೋಬೇಕು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಎಲ್ಲ ಧರ್ಮಗಳನ್ನ ಪರಿತ್ಯಜಿಸಿ ನನಗೆ ಶರಣಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಎಲ್ಲ ಧರ್ಮಗಳನ್ನ ಅಂದ್ರೆ ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಧರ್ಮ ಅಲ್ವಾ. ನಾವಿವಾಗ ತಂದೆ ತಾಯಿ ಮಗ ಮಗಳು ಏನೆಲ್ಲ ಆಗಿರ್ತೀವಿ ಅಲ್ವಾ, ಒಂದು ಕೆಲ್ಸಕ್ಕೆ ಹೋದಾಗ ಆ ಒಂದು ಕರ್ಮ ಅಂತ ಇರುತ್ತೆ, ದೇಶಕ್ಕೋಸ್ಕರ ಒಂದು ಕರ್ಮ ಅಂತ ಇರುತ್ತೆ, ಧರ್ಮ ಅಂತ ಇರುತ್ತೆ. ಈ ಎಲ್ಲ ಧರ್ಮಗಳಿಂದ, ದೇಶ ಧರ್ಮ ಅಲ್ವಾ, ಸೊ ಇದೆಲ್ಲ ಧರ್ಮಗಳಿಂದ ನೀನು ಅದನ್ನ ತ್ಯಜಿಸು ನೀನು ಅಲ್ವಾ. ಆತ್ಮ ಒಂದು ಧರ್ಮಕ್ಕೆ ಬಾ. ಆತ್ಮದ ಧರ್ಮ ಅಂದ್ರೆ ಏನು, ನಾವು ಭಗವಂತನ ಸೇವಕರು ಅಲ್ವಾ. ಈ ಒಂದು ಧರ್ಮ, ಆ ಧರ್ಮಕ್ಕೆ ನಾವು ಹೆಚ್ಚು ಒತ್ತನ್ನ ಕೊಡ್ಬೇಕಾಗತ್ತೆ. ಎಲ್ಲವನ್ನ ನೀನು ಪರಿತ್ಯಜಿಸು, ನನಗೆ ಶರಣಾಗತನಾಗು ಅಂತ ಹೇಳ್ತಾರೆ ಕೃಷ್ಣ. ಯಾರಿಗ್ ಬೇಕಾದ್ರೂ ಶರಣಾಗತನಾಗು, ನಾನು ನಿನಗೆ ಏನು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಮಾಂ ಏಕಂ ಶರಣಂ ವ್ರಜ, ನನಗ್ ಮಾತ್ರನೇ ಶರಣಾಗು ಅಂತ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ ಅಂತ ಹೇಳ್ತಾ ಇದಾರೆ, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಮನೆ ಮಾತಾಜಿ ಕೇಳಿದ್ರಲ್ವಾ, ಹಾಗಾದ್ರೆ ನಮ್ಗೆ ಈ ಜನ್ಮದಲ್ಲಿ ನಮ್ಮ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಪಾಪಗಳನ್ನ ನಾವು ಇವಾಗ ಅನುಭವಿಸ್ತಾ ಇದೀವಿ, ಹಾಗಾದ್ರೆ ನಮ್ಗೆ ಅದರಿಂದ ಮುಕ್ತಿನೇ ಇಲ್ವಾ ಅಂತಂದ್ರೆ ಇದೆ. ನಾವು ಭಗವಂತನಿಗೆ ಅಂತಹ ಒಂದು ಡಿಗ್ರಿಲಿ ನಾವು ಶರಣಾಗ್ಬೇಕು, ಅವಾಗಷ್ಟೇ ನಮ್ಗೆ ಏನಾಗುತ್ತೆ, ಎಲ್ಲ ಪಾಪಗಳಿಂದ ನಮ್ಮನ್ನ ಅವರು ರಕ್ಷಿಸ್ತಾರೆ. ಎದುರ್ಕೋಬೇಡ ಅಂತ ಹೇಳ್ತಾ ಇದಾರೆ, ಎದುರ್ಕೋಬೇಡ ನೀನು, ನಾನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಇವಾಗ ನೋಡಿ, ನಮ್ಮ ರಾಜ್ಯಪಾಲರಿಗೆ ಆಗ್ಲಿ, ಈಗ ಯಾವ್ದಾದ್ರು ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಅವ್ರಿಗೆ ಏನ್ ಹೇಳ್ತಾರೆ, ಉರುಳು ಶಿಕ್ಷೆಯನ್ನ ಕೊಟ್ರೆ, ಮರಣ ಶಿಕ್ಷೆಯನ್ನ ಕೊಟ್ರೆ ಅವ್ರು ಬೇಕಾದ್ರೆ ತಡಿಬಹುದು ಅಲ್ವಾ. ಅವ್ರು ಬೇಕಾದ್ರೆ ಹಿಂದಿನ ದಿವಸ ಅಥವಾ ಅದೇ ಕ್ಷಣ ಇನ್ನೇನು ಅವ್ರನ್ನ ಏನು ಕುತ್ತಿಗೆಗೆ ಅದನ್ನ ನೇಣು ಹಾಕ್ಬೇಕು, ಅವಾಗ ಸ್ಟಾಪ್ ಅಂತ ಹೇಳಿದ್ರೆ ಸ್ಟಾಪ್ ಮಾಡ್ತಾರೆ ಅಲ್ವಾ. ನೋಡಿ, ಅವ್ರಿಗೆ ಅಷ್ಟು ಅಧಿಕಾರ ಇದೆ. ಅದೇ ತರನೇ ಇಲ್ಲಿ ಭಗವಂತನಿಗೆ ಎಲ್ಲ ಪಾಪಗಳಿಂದ ನಮ್ಮನ್ನ ಮುಕ್ತಗೊಳಿಸುವಂತಹ ಒಂದು ಶಕ್ತಿ ಅವರಿಗಿದೆ ಅಲ್ವಾ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನನಗೆ ಮಾತ್ರನೇ ನೀನು, ಬೇರೆ ಯಾರಿಗೋ ಶರಣಾದ್ರೆ ಅದು ಸಾಧ್ಯ ಇಲ್ಲ, ಎಲ್ಲ ಪಾಪಗಳಿಂದ ನೀನು ಮುಕ್ತನಾಗೋದಿಲ್ಲ, ನನಗೆ ಮಾತ್ರನೇ ಅಲ್ವಾ. ಅದಕ್ಕೆ ಮುಕ್ತಿದಾತ ಮುಕುಂದ ಅಂತ ಹೇಳೋದು. ಮುಕ್ತಿಯನ್ನ ಕೊಡ್ಬೇಕು ಅಂತಂದ್ರೆ ಭಗವಂತನಿಗೆ ಮಾತ್ರನೇ ಸಾಧ್ಯ ಆಗೋದು ಅಲ್ವಾ. ನಾವಿನ್ನ ಮುಕ್ತಿ ಬಗ್ಗೆ ನಾವು ತುಂಬಾ ತಿಳ್ಕೊತೀವಿ ಮುಂದಿನ ಹಂತದಲ್ಲಿ. ಸೊ ಏನು 5 ತರದ ಮುಕ್ತಿಗಳಿದೆ. ಸೊ ಆದ್ರೆ ಭಗವಂತನ ಭಕ್ತರು ಈ ಮುಕ್ತಿಯನ್ನು ಸಹ ಅವರು ಬೇಡೋದಿಲ್ಲ. ಅವ್ರು ಬೇಡದೆ ಒಂದೇ ಒಂದನ್ನ, ಯಾವ್ದನ್ನ, ಭಗವಂತನಿಗೆ ಅವರು ಸೇವೆ ಮಾಡೋದನ್ನ. ಅವ್ರು ಎಂತಹ ಸ್ಥಿತಿಯಲ್ಲೇ ಇರ್ಲಿ, ನರಕದಲ್ಲೇ ಇದ್ರುನು, ಅವ್ರು ಎಂತಹ ಒಂದು ಜನ್ಮದಲ್ಲೇ ಹುಟ್ಟಿದ್ರು, ರಾಕ್ಷಸನಾಗಿ ಹುಟ್ಟಿದ್ರು ಸಹ ಭಗವಂತನಿಗೆ ಸೇವೆ ಮಾಡೋದೊಂದೇನೆ ಅವರು ಬಯಸೋದು, ಮುಕ್ತಿಯನ್ನು ಸಹ ಅವರು ಬಯಸೋದಿಲ್ಲ. ಸೊ ಇಲ್ಲಿ ನಾವು ಯಾವಾಗ್ಲೂ ಶರಣಾಗತನಾಗಿ ಅಂತ ಹೇಳ್ತೀವಲ್ವಾ. ಆದ್ರೆ ಶರಣಾಗತರಾಗೋದು ಅಂದ್ರೆ ಏನಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾರೆ ಶೀಲ ಪ್ರಭುಪಾದ್ರು. ಅನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವರ್ಜನಂ ರಕ್ಷಸ್ಯತಿಥಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ಇವಾಗ ಹೇಳಕ್ ಆಗ್ತಾ ಇಲ್ಲ, ಸಾರಿ. ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಕೃಷ್ಣನಿಗೆ
ಇಷ್ಟ ಆಗದನ್ನೇ ಮಾಡ್ಬೇಕು. ಇದು ಕೃಷ್ಣನಿಗೆ ಇಷ್ಟ ಆಗ್ತಿಲ್ಲ ಅಂತಂದ್ರೆ ನಾವ್ ಮಾಡ್ಕೊಡ್ದು. ನಾವು ಕೃಷ್ಣನನ್ನೇ ನಾವು ಸರ್ವಸ್ವ ಅಂತ ನಂಬೇಕು. ಏನೇ ಕಾರಣಕ್ಕೆ ಕೃಷ್ಣ ಏನೇ ಮಾಡಿದ್ರು ಅದು ನಮ್ಮ ಒಳ್ಳೇದಕ್ಕೆ ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ಈಗ ನೋಡಿ ನಮ್ಮ ಮನೇನು ಚರ್ಚೆ ಮಾಡಿದ್ವಿ, ಇದೇನಿದು ಇಷ್ಟು ಏನ್ ಹೇಳ್ತಾರೆ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇನೆ ಇವಾಗ ಒಬ್ರು ಸತ್ ಹೋಗ್ಬಿಟ್ರೆ ನಾವೇನ್ ಯೋಚನೆ ಮಾಡ್ತೀವಿ, ಅಯ್ಯೋ ಭಗವಂತ ನಿಜವಾಗ್ಲೂ ಕರುಣಾಮಯಿನ ಈ ತರ ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಭಗವಂತ ಯಾವಾಗ್ಲೂ ಸಹ ನಮ್ಮ ಆಧ್ಯಾತ್ಮಿಕ ಉನ್ನತಿಯನ್ನೇ ಅವರು ಯೋಚನೆ ಮಾಡೋದು. ಆ ವ್ಯಕ್ತಿ ಇವಾಗ ಏನು ಆಧ್ಯಾತ್ಮಿಕ ಉನ್ನತಿಗೆ ಇವಾಗ ಇಲ್ಲಿರೋದ್ ಬೇಡ, ಇನ್ನ ಯಾವ್ದೋ ಅವ್ನ್ ಮಾಡ್ತಾರಂತ ಕರ್ಮಗಳಿಂದ ಅವನಿಗೆ ತೊಂದರೆ ಆಗುತ್ತೆ ಅಂದ್ರೆ ಅವ್ರು ಕರ್ಕೊಂಡು ಹೋಗ್ಬಿಡ್ತಾರೆ. ಸಾಕು ನೀನು ಬಾ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಅವ್ರಿಗೆ ಬೇರೆ ಜನ್ಮವನ್ನ ಅವ್ರಿಗೆ ಕೊಡ್ತಾರೆ. ಅಂದ್ರೆ ಭಗವಂತ ಯಾವಾಗ್ಲೂ ನೋಡದೆ ನಮ್ಮ ಆಧ್ಯಾತ್ಮಿಕ ಉನ್ನತಿ. ಅವರು ದೇಹ ನಮ್ಗೆ ಯಾವ ತರ ಅಂತಂದ್ರೆ ನಮ್ಗೆ ಸಿರಿ ಸಂಪತ್ತು ಮತ್ತೆ ನಮ್ಗೆ ಈ ದೇಹಕ್ಕೆ ಬೇಕಾಗಿರೋದನ್ನ ಕೊಟ್ರೆ ಭಗವಂತ ತುಂಬಾ ಒಳ್ಳೆಯವನು ಅಂತ ನಾವ್ ಅನ್ಕೋತೀವಿ, ಅನುಗ್ರಹ ಮಾಡಿದ್ರೆ ಕೃಪೆ ಮಾಡಿದ್ರೆ ಅಂತ. ಆದ್ರೆ ಭಗವಂತ ಯಾವತ್ತು ಈ ದೇಹಕ್ಕೆ ಸಂತೋಷ ಕೊಡುವಂತಹದನ್ನ ಅವ್ರು ಮಾಡೋದಿಲ್ಲ. ಅವ್ರಿಗೆ ಯೋಚನೆ ಮಾಡದೆ ಅವರು ಆತ್ಮದ ಉದ್ಧಾರವನ್ನ. ಇವಾಗ ನಾವು ಕುರುಕ್ಷೇತ್ರ ಯುದ್ಧದ ಬಗ್ಗೆನೂ ನಾವು ಹಾಗೆ ಹೇಳ್ತೀವಲ್ವಾ. ಈಗ ಕೌರವಾದಿಗಳೆಲ್ಲ ಬದುಕಿದ್ರೆ ಅವ್ರು ಇನ್ನ ಹೆಚ್ಚು ಪಾಪವನ್ನ ಮಾಡ್ತಾ ಇದ್ರು, ಇನ್ನ ದೊಡ್ಡ ಮೂಟೆಯನ್ನ ಕಟ್ಕೋತಾ ಇದ್ರು ಅವ್ರು ಅಲ್ವಾ. ಆದ್ರೆ ಭಗವಂತ ಏನ್ ಮಾಡಿದ್ರು, ಅದನ್ನ ಸ್ಟಾಪ್ ಮಾಡಿದ್ರು ಅವರು ಅಲ್ವಾ. ಅವರ ಆಧ್ಯಾತ್ಮಿಕ ಉನ್ನತಿಗೆ ಏನ್ ಬೇಕೋ ಅದನ್ನ ಅವ್ರು ಮಾಡ್ತಾರೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಕೊನೆಗೆ ಏನ್ ಹೇಳ್ತಾ ಇದಾರೆ ಕೃಷ್ಣ, ಅದೇ ಲಾಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿರೋದು ಅವರು. ಕೃಷ್ಣ ಸರ್ವಧರ್ಮಾನ್ ಪರಿತ್ಯಜ, ಅದನ್ನೆಲ್ಲರೂ ಬಾಹೆಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಹೇಳ್ತಾ ಇದ್ರೆ ಈ ಒಂದು ರಹಸ್ಯ ಜ್ಞಾನ ಏನಿದೆ ಇದನ್ನ ಎಲ್ಲರಿಗೂ ಹೇಳ್ಕೂಡ್ದು. ಯಾರು ತಪಸ್ ಮಾಡೋದಿಲ್ವೋ, ಯಾರು ಭಕ್ತರಲ್ವೋ, ಯಾರು ಭಕ್ತಿಯ ಸೇವೆಯಲ್ಲಿ ನಿರತರಾಗಿಲ್ವೋ, ಯಾರಿಗೆ ನನ್ನ ವಿಷಯದಲ್ಲಿ ಅಸೂಯೆ ಇದೆಯೋ ಅವ್ರಿಗೆ ಇದನ್ನ ಹೇಳ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ಭಗವಂತನ ಭಕ್ತರು ತುಂಬಾನೇ ಅವರು ಕರುಣಾಮಯಿಗಳು. ಈ ಎಲ್ಲಾ ಜೀವರಾಶಿಗಳನ್ನು ಸಹ ಉದ್ಧಾರ ಮಾಡ್ಲಿಕ್ಕೆ ನೋಡಿ, ಕೃಷ್ಣ ಬೇಡ ಅಂತ ಹೇಳಿದ್ರು ಸಹ ಅವರು ನಮ್ಮಂತವ್ರಿಗೂ ಸಹ ಅವರು ಭಗವದ್ಗೀತೆನ ಅವರು ಜ್ಞಾನ ಕೊಡ್ತಾ ಇದಾರೆ, ಬೋಧಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ನಾವ್ ಏನನ್ನೇ ಮಾಡಿದ್ರು ಸಹ ನಾವು ಭಗವಂತನ ಸಂತೋಷಕ್ಕೋಸ್ಕರ ಮಾಡ್ಬೇಕು. ಯಾಕಂದ್ರೆ ನಾವ್ ಇನ್ನ ಅಂತ ಹಂತಕ್ಕೆ ಬಂದಿಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಫಲವನ್ನ ಕೊಡ್ತಾ ಇದಾರೆ. ನೀವ್ ಇವಾಗ 18 ದಿನಗಳ ಕಾಲ ಕೇಳಿದ್ರಿ ಅಲ್ವಾ, ಬೇಜಾರ್ ಮಾಡ್ಕೋಬೇಡಿ, ಇದರಿಂದ ನಿಮ್ಗೆ ಸಮಯ ವೇಸ್ಟ್ ಆಗೋಯ್ತು ಅಂತ ಅನ್ಕೋಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಶ್ರುತಿ ಫಲವನ್ನ ಕೊಡ್ತಾ ಇದಾರೆ. ನೀವು ಕೇಳಿಸ್ಕೊಂಡಿದ್ದೀರಲ್ಲ, ಇದರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂತಿರುಗಿ ಬರುತ್ತಾನೆ ಅಂತ ಹೇಳ್ತಾರೆ. ನೋಡಿ, ಕೇಳೋರ್ಗೆ ಹೇಳೋರ್ಗೆ ಇಬ್ಬರಿಗೂ ಸಹ ಇಲ್ಲಿ ಏನು ಭಗವಂತನ ಬಳಿಗೆ ಹೋಗುವಂತ ಒಂದು ಅವಕಾಶ ಸಿಗುತ್ತೆ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ ಅಂತ ಹೇಳ್ತಾ ಇದಾರೆ. ಸೊ ಯಾರು ಈ ಒಂದು ಭಗವದ್ಗೀತೆನ ಶ್ರವಣ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಭಗವಂತನಿಗೆ ತುಂಬಾ ಪ್ರೀತಿ ಪಾತ್ರರಾಗ್ಬಿಡ್ತೀವಿ. ನೋಡಿ, ಕೃಷ್ಣನೇ ಹೇಳ್ತಾ ಇದಾರೆ, ಇಂಥವ್ರಿಗಿಂತ ಇನ್ನ ಹೆಚ್ಚು ನನಗೆ ಪ್ರಿಯರಾದವರು ಇರೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಇವಾಗ ಒಬ್ಬ ಪ್ರೈಮ್ ಮಿನಿಸ್ಟರ್ಗೆ ನಾವ್ ಇಷ್ಟ ಅಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಅಲ್ವಾ. ಅದೇ ತರ ಭಗವಂತನಿಗೆ ನಾವ್ ಇಷ್ಟ ಆಗ್ಬಿಟ್ವಿ ಅಂದ್ರೆ ನಮ್ಗೆ ಇನ್ನೆಷ್ಟು ಹೆಮ್ಮೆ ಆಗ್ಬೇಕು ಅಲ್ವಾ. ಅದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿ ಶಕ್ತಿಯಿಂದ ನನ್ನನ್ನು ಪೂಜೆ ಮಾಡುತ್ತಾನೆ. ನೋಡಿ, ನಾವು ಪೂಜೆ ಅಂದ್ರೆ ದೇವ್ರ ಮುಂದೆ ಕುತ್ಕೊಂಡು ನಾವ್ ಹಿಂಗೆ ಹೂವ ಬಡಿಸಿದ್ರೇನೆ ಅಥವಾ ಮಂಗಳಾರತಿ ಮಾಡಿದ್ರೇನೆ ನಾವು ಪೂಜೆ ಅನ್ಕೊಂಡ್ಬಿಟ್ವಿ. ಆದ್ರೆ ನಾವ್ ಇವತ್ತು ಈಗ 18 ದಿನಗಳ ಕಾಲ ನಾವು ಪೂಜೆಯನ್ನ ಮಾಡಿದೀವಿ. ಯಾವ ತರ ಪೂಜೆಯನ್ನ ಮಾಡಿದೀವಿ ನಾವು, ನಮ್ಮ ಬುದ್ಧಿ ಶಕ್ತಿಯಿಂದ ನಾವು ಭಗವಂತನಿಗೆ ಪೂಜೆಯನ್ನ ಮಾಡಿದೀವಿ. ಯಾಕಂದ್ರೆ ನಾವು ಇವಾಗ ಶ್ರವಣ ಮಾಡಿದೀವಿ, ಕೇಳಿಸ್ಕೊಂಡಿದೀವಿ ಈ ಪವಿತ್ರ ಸಂಭಾಷಣೆಯನ್ನ. ನೋಡಿ, ಕೃಷ್ಣ ಮತ್ತೆ ಅರ್ಜುನರ ಸಂಭಾಷಣೆಯನ್ನ ಇಲ್ಲಿ ಪವಿತ್ರ ಸಂಭಾಷಣೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪ ಕರ್ಮಗಳಿಂದ ಮುಕ್ತರಾಗುತ್ತಾನೆ ಮತ್ತು ಪುಣ್ಯ ಕರ್ಮಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ನೋಡಿ, ಶ್ರದ್ಧೆಯಿಂದ ಭಗವಂತನ ಬಗ್ಗೆ ಅಸೂಯೆ ಇಲ್ಲದೆ ಕೇಳಿದ್ರೆ ಸಾಕು, ನಮ್ಮ ಪಾಪ ಕರ್ಮಗಳೆಲ್ಲನೂ ಸಹ ಹೊರಟೋಗುತ್ತೆ, ನಾವು ಶುಭ ಲೋಕವನ್ನ ನಾವು ಸೇರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಕೊನೆಗೆ ಸಂಜಯನ ಮನಸ್ಥಿತಿ ನೋಡಿ, ಸಂಜಯ್ ಇಷ್ಟೆಲ್ಲ ಕೇಳಿದ್ಮೇಲೆ ಅವನ್ಗೆ ಏನ್ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಇವಾಗ ಸಂಜಯನ್ ತರ ನಾವುನು ಕೇಳಿಸ್ಕೊಂಡಿದೀವಿ, ಇವಾಗ ಸಂಜಯನಿಗೆ ಏನ್ ಅನ್ನಿಸ್ತೋ ಅದೇ ತರ ನಮಗೂ ಅನ್ನಿಸ್ಬೇಕು ಅಲ್ವಾ. ನೋಡಿ, ಅನ್ನಿಸ್ತಾ ನೋಡೋಣಂತೆ. ಈಗ ಸಂಜಯ ಹೇಳ್ತಾನೆ, ಈ ಇಬ್ಬರ ನಡುವೆ ನನ್ನ ಸಂಭಾಷಣೆನ ಕೇಳಿದ್ರೆ ನನಗೆ ಎಷ್ಟು ಅದ್ಭುತ ಅನ್ನಿಸ್ತಿದೆ ಅಂತಂದ್ರೆ ರೋಮಾಂಚನ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ವ್ಯಾಸದೇವರ ಕೃಪೆಯಿಂದ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನ ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನಾನು ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವಣ ಅತ್ಯದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ ಅಂತ ಹೇಳ್ತಾರೆ. ನೋಡಿ, ನಮ್ಗೇನಾದ್ರೂ ರೋಮಾಂಚನ ಆಯ್ತಾ, ನಮ್ಗಿನ್ನ ಮತ್ತೆ ಮತ್ತೆ ಕೇಳ್ಬೇಕು ಅಂತ ಅನ್ನಿಸ್ತಾ, ಮತ್ತೆ ನಮ್ಗೆ ತುಂಬಾ ಆನಂದ ಆಗ್ತಾ ಇದ್ಯಾ, ಪದೇ ಪದೇ ಜ್ಞಾಪಿಸ್ಕೋಬೇಕು ಅಂತ ಅನ್ನಿಸ್ತಾ ಇದ್ಯಾ. ನೋಡಿ, ಇದೆಲ್ಲವೂ ಸಹ ಸಂಜಯನಿಗೆ ಆಯ್ತು. ಸೊ ಕೊನೆಯದಾಗಿ ಇವಾಗ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ರಾಜನೇ, ಈ ಶ್ರೀಕೃಷ್ಣನ ಅದ್ಭುತ ರೂಪವನ್ನ ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನನ್ನ ವಿಸ್ಮಯವು ಹೆಚ್ಚುತ್ತಿದೆ, ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ನೋಡಿ, ಕೃಷ್ಣನ ಆ ಒಂದು ಸುಂದರ ರೂಪವನ್ನ ನೆನಪಿಸ್ಕೊಂಡ್ರೇನೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ರಾಜ ಅಂತ ಹೇಳ್ತಾ ಇದಾರೆ. ಕೊನೆಯದಾಗಿ ಏನನ್ನ ಹೇಳ್ತಾ ಇದಾರೆ,
ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತೆ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿರುವನು ಮತ್ತು ಧನುರ್ಧಾರಿಯಾದ ಕೃಷ್ಣ ಅರ್ಜುನನು ಎಲ್ಲಿರುವನು? ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ನೋಡಿ, ಸಂಜಯನಿಗೂ ಸಹ ಅನ್ನಿಸ್ಬಿಟ್ಟಿದೆ, ಎಲ್ಲಿ ಕೃಷ್ಣಾರ್ಜುನರು ಇರ್ತಾರೋ ಅಲ್ಲಿ ವಿಜಯ ಇರುತ್ತೆ ಅಂತ, ಅಲ್ಲಿ ನೀತಿ ಅನ್ನೋದು ಇರುತ್ತೆ, ಅಲ್ಲಿ ಸಿರಿ ಅಂತ ಇರುತ್ತೆ, ಅಲ್ಲಿ ಶಕ್ತಿ ಅಂತ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು? ಇಲ್ಲಿ ಪಾಂಡವರಿಗೆ ವಿಜಯ ಗ್ಯಾರಂಟಿ ಅಂತ ಅರ್ಥ. ಇದನ್ನ ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ ಧೃತರಾಷ್ಟ್ರನಿಗೆ. ಅದ್ರ ಧೃತರಾಷ್ಟ್ರನಲ್ಲಿ ಏನೂ ಬದಲಾವಣೆ ಇಲ್ಲ ಅಲ್ವಾ? ಘನಘೋರವಾದ ಯುದ್ಧವನ್ನ ಮಾಡ್ಲಿಕ್ಕೆ ಅವನು ಯಾವುದೇ ಒಂದು ತಡೆಯನ್ನ ಅವನು ತಗೊಂಡೇ ಬರ್ಲಿಲ್ಲ ಅಲ್ವಾ? ಘನಘೋರ ಯುದ್ಧ ನಡೆದೇ ಹೋಯ್ತು. ತನ್ನೆಲ್ಲ 100 ಮಕ್ಕಳನ್ನ ಅವನು ತನ್ನ ಮುಂದೆನೆ ಅವನು ಕಳ್ಕೊಂಡ್ಬಿಡ್ತಾನೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 78 ಶ್ಲೋಕ ಇತ್ತು. ಕರ್ಮಯೋಗದ ಮೂಲಕ ಬಂಧನದಿಂದ ಸ್ವಾತಂತ್ರ್ಯ ಅಂತ ನಾವು ತಿಳ್ಕೊಂಡ್ವಿ. ಜ್ಞಾನಯೋಗ ಮತ್ತು ಕ್ರಿಯೆಯ 5 ಅಂಶಗಳನ್ನ ನಾವು ತಿಳ್ಕೊಂಡ್ವಿ. ಪ್ರಕೃತಿಯ 3 ಗುಣಗಳನ್ನ ನಾವು ವಿಶ್ಲೇಷಣೆ ಮಾಡಿದ್ವಿ. ಜ್ಞಾನ, ಕರ್ತೃ, ತಿಳುವಳಿಕೆ, ದೃಢ ಸಂಕಲ್ಪ, ಸುಖ ಇವೆಲ್ಲನೂ ಸಹ 3 ಗುಣದಲ್ಲಿ ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈವನ್ ಆ ವರ್ಣಗಳು ಸಹ 3 ಗುಣದಲ್ಲಿ ಇರುತ್ತೆ ಅಂತ ಅರ್ಥ ಮಾಡ್ಕೊಂಡ್ವಿ. ನಾವು ಕೆಲಸದ ಮೂಲಕ ನಾವು ಕೃಷ್ಣನನ್ನ ಹೇಗೆ ಪೂಜೆ ಮಾಡ್ಬೇಕು, ಜ್ಞಾನ ಯೋಗದಿಂದ ನಾವು ಶುದ್ಧ ಭಕ್ತಿ ಸೇವೆಗೆ ಬರೋದು, ಮತ್ತೆ ಕೊನೆಗೆ ಎಲ್ಲ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಂತ ಬಿಟ್ಟು ಕೃಷ್ಣ ಹೇಳಿದ್ರು, ಕೃಷ್ಣನಿಗೆ ಹೇಗೆ ಶರಣಾಗೋದು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಇದನ್ನೆಲ್ಲ ಕೇಳಿದ್ಮೇಲೆ ಅರ್ಜುನ ಹೋರಾಟ ಮಾಡ್ಲಿಕ್ಕೆ ಒಪ್ಕೋತಾನೆ. ಸೊ ಸಂಜಯ ಹೇಳ್ತಾರೆ, ಕೃಷ್ಣ ಅರ್ಜುನರು ಇರುವ ಕಡೆ ಗೆಲುವು ಖಚಿತ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಸೊ ಕೊನೆಯದಾಗಿ ಇಲ್ಲಿ ಗೀತಾ ಮಹಾತ್ಮ ಇದೆ, ಇದು ಶಂಕರಾಚಾರ್ಯರು ಹೇಳಿರೋದು. ಸೊ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಗೀತಾಶಾಸ್ತ್ರವನ್ನ ನಾವು ಓದಿದ್ರೆ ನಾವು ಭಯ ಶೋಕಾದಿ ವರ್ಜಿತ, ನಮ್ಮ ಜೀವನದಲ್ಲಿ ಯಾವುದೇ ಒಂದು ಭಯನೂ ಇರೋದಿಲ್ಲ ಮತ್ತೆ ದುಃಖನೂ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಮತ್ತೆ ನಾವು ಈ ಒಂದು ಗೀತಾ ಅಧ್ಯಯನವನ್ನ ಮಾಡಿದ್ರೆ ನಮ್ಮ ಹಿಂದಿನ ಪಾಪ ಕರ್ಮಗಳೆಲ್ಲರೂ ಸಹ ಏನೂ ನಮ್ಗೆ ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಇವಾಗ ಪವಿತ್ರ ಗಂಗಾದಲ್ಲಿ ನಾವು ಸ್ನಾನ ಮಾಡಿದ್ರೆ ಏನಾಗುತ್ತೆ, ನಮ್ಮ ಪಾಪಗಳೆಲ್ಲ ನಾಶ ಆಗತ್ತೆ. ಅದೇ ತರನೇ ನಾವಿವಾಗ ಪ್ರತಿನಿತ್ಯವೂ ನಾವು ಈ ಭಗವದ್ಗೀತೆ ಅನ್ನೋ ಒಂದು ಪವಿತ್ರ ಗಂಗಾಜಲದಲ್ಲಿ ನಾವು ಗಂಗಾಜಲದಲ್ಲಿ ನಾವು ಸ್ನಾನ ಮಾಡ್ಬೇಕಂದ್ರೆ ತುಂಬಾ ಸತಿ ನಾವು ಸ್ನಾನ ಮಾಡಿದ್ರೆ ನಮ್ಗೆ ಪರಿಶುದ್ಧರಾಗ್ತೀವಿ. ಆದ್ರೆ ಇಲ್ಲಿ ಗೀತಾ ಅನ್ನೋ ಒಂದು ಗಂಗಾಜಲದಲ್ಲಿ ನಾವು ಒಂದೇ ಒಂದ್ಸತಿ ಸ್ನಾನ ಮಾಡಿದ್ರು ಸಾಕು, ನಮ್ಮ ಜೀವನದ ಕೊಳೆಯೆಲ್ಲ ಹೊರಟೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಸಂಪೂರ್ಣವಾಗಿ ನಾಶ ಆಗತ್ತೆ ಅಂತ ಹೇಳ್ತಾ ಇದಾರೆ. ಮತ್ತೆ ಈ ಒಂದು ಗೀತೆಯನ್ನ ನಾವು ಅಂದ್ರೆ ಎಷ್ಟೊಂದು ವೈದಿಕ ಗ್ರಂಥಗಳಿದೆ, ಅದನ್ನೆಲ್ಲ ಓದುವಂತಹ ಸಮಯನೂ ಇಲ್ಲ ನಮ್ಗೆ, ಅದು ಸಾಧ್ಯನೂ ಇಲ್ಲ. ಅದಕ್ಕೋಸ್ಕರ ಇದೊಂದನ್ನ ಓದಿ ಸಾಕು, ನೀವು ಈ ಯುಗದಲ್ಲಿ ಈ ಗೀತೆಯನ್ನ ಓದಿ ಸಾಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಏನನ್ನ ಹೇಳ್ತಿದ್ರೆ ಅಂದ್ರೆ, ಈ ಒಂದು ಭಗವದ್ಗೀತೆ ಭಗವಂತನ ಬಾಯಿಂದ ಬಂದಿದೆ ಅಲ್ವಾ? ಭಗವಂತನ ಬಾಯಿಂದ ಬಂದಿದೆ ಅಂತಂದ್ರೆ ಇದು ಇನ್ನೆಷ್ಟು ಪವಿತ್ರವಾಗಿರ್ಬೇಕು. ಯಾಕಂದ್ರೆ ಭಗವಂತನ ಕಾಲಿಂದ ಬಂದಿರುವಂತಹ ಗಂಗೆಗೆನೆ ಅಷ್ಟು ನಮ್ಮನ್ನ ಪವಿತ್ರಗೊಳಿಸುವಂತಹ ಶಕ್ತಿ ಇದೆ ಅಂತಂದ್ರೆ, ಈಗ ಇದು ಭಗವಂತನ ಬಾಯಿಂದನೇ ಬಂದಿರುವಂತಹ ಈ ಒಂದು ಗೀತಾ ಅನ್ನೋ ಒಂದು ಗಂಗೋದಕದಿಂದ ಅದನ್ನೆಷ್ಟು ಅದಕ್ಕೆ ಶಕ್ತಿ ಇರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಗೀತೆಯನ್ನ ಕೃಷ್ಣ ಅರ್ಜುನನಿಗೋಸ್ಕರ ಕೊಡ್ತಾರೆ. ಆದ್ರೆ ಆ ಒಂದು ಗೀತಾ ಉಪನಿಷತ್ ಅನ್ನೋ ಒಂದು ಅಮೃತವನ್ನ ನಾವೆಲ್ಲನೂ ಸಹ ಈ ಒಂದು ತರುವಾಗಿರುವಂತಹ ಅರ್ಜುನನ ಮೂಲಕ ನಾವೆಲ್ಲನೂ ಸಹ ನಾವು ಸವಿತಾ ಇದೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ನೋಡಿ, ಕೊನೆಯದಾಗಿ ಏನನ್ನ ಹೇಳ್ತಾ ಇದಾರೆ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಏತಂ ಏಕೋ ದೇವೋ ದೇವಕಿ ಪುತ್ರ ಏವ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಏನನ್ನ ಹೇಳ್ತಾ ಇದಾರೆ, ಒಂದೇ ಒಂದು ಶಾಸ್ತ್ರ ಇರ್ಲಿ ಅಲ್ವಾ, ಅದ್ ಯಾವುದು? ಭಗವದ್ಗೀತೆ. ದೇವಕಿ ಪುತ್ರನಿಂದ ಬಂದಿರುವಂತಹ ಈ ಭಗವದ್ಗೀತೆ ಇರ್ಲಿ, ಒಬ್ನೇ ಒಬ್ಬ ದೇವ ಇರ್ಲಿ, ದೇವರಿರ್ಲಿ. ಯಾರದು? ದೇವಕಿ ಪುತ್ರ ನಾದ ಶ್ರೀಕೃಷ್ಣ ಒಬ್ನೇ ಒಬ್ನು ದೇವ್ರು ಇರ್ಲಿ. ಮತ್ತೆ ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ, ಒಂದೇ ಒಂದು ಮಂತ್ರ ಇರ್ಲಿ. ಯಾವ್ದದು? ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮತ್ತೆ ಒಂದೇ ಒಂದು ಸೇವೆ ಇರ್ಲಿ. ಯಾವ್ದದು? ದೇವೋತ್ತಮ ಪರಮ ಪುರುಷನಿಗೆ ಮಾಡುವಂತ ಸೇವೆ ಇರ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. तो भगवद्गीता ग्रंथ महाराज की जय, श्री प्रभुपाद की जय, श्री गुरुदेव की जय, निर्दिव अनंत कोटि वैष्णव भक्तों की जय, वांछा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಈ ಅವಕಾಶವನ್ನ ಕೊಟ್ಟಿರುವಂತಹ ಇಸ್ಕಾನ್ ಮಂಗಳೂರು ಸಂಸ್ಥೆಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಾಮನಿಷ್ಠ ಪ್ರಭುಜಿಗಳಿಗೆ, ಶ್ರೀವಾಸಂಗನ್ ಪ್ರಭುಜಿಗೆ, ನಾಗವೇಣಿ ಮಾತೆಯಜ್ಜಿ ಅವರಿಗೆ ನನ್ನ ನಮಸ್ಕಾರಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ನನಗೆ ಕೋಹೋಸ್ಟ್ ಕೆಲಸ ಮಾಡಿರುವಂತಹ, ಈ ಸೇವೆಯನ್ನ ಮಾಡಿರುವಂತಹ ಜ್ಯೋತಿ ಮಾತಾಜಿಗೆ ಮತ್ತೆ ನಂದಿನಿ ಮಾತಾಜಿಗೂ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ನೀವ್ ಯಾರು ಇರ್ಲಿಲ್ಲ ಅಂದ್ರೆ ನಾನು ಯಾರಿಗೆ ಹೇಳ್ಬೇಕಾಗಿತ್ತು ಅಲ್ವಾ? ಸೊ ನಾನು ನಿಮ್ಗೆ ಚಿರಋಣಿ ಆಗಿದ್ದೀನಿ, ನನಗೆ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ, ಮತ್ತೆ ನನ್ನನ್ನ ಶುದ್ಧಳನ್ನಾಗಿ ಮಾಡ್ಕೊಳ್ಲಿಕ್ಕೆ ಒಂದು ಅವಕಾಶವನ್ನ ನೀವೆಲ್ಲ ಕೊಟ್ಟಿದ್ದಕ್ಕೆ.
ಇವತ್ತು ಎಲ್ಲರಿಗೂ ಸಹ ಧನ್ಯವಾದಗಳು ಮತ್ತೊಮ್ಮೆ. ಪ್ರತಿ ಕ್ಷಣವೂ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನನ್ನ ಮರೆತು ಇರ್ಬೇಡಿ. ಮತ್ತೆ ಎಲ್ಲರೂ ಸಹ ಲೆವೆಲ್ 2ಗೆ ಬನ್ನಿ. ನೀವು ಇಲ್ಲಿಗೆ ನಿಮ್ಮ ಈ ಒಂದು ಏನು ಜರ್ನಿಯನ್ನ ನೀವು ಸ್ಟಾಪ್ ಮಾಡ್ಬೇಡಿ, 2ನೇ ಲೆವೆಲ್ಗೆ ಬನ್ನಿ. ಯಾಕೆಂದ್ರೆ ಏನ್ ಹೇಳ್ಬೇಕು ಅಂತಂದ್ರೆ, ಇಲ್ಲಿ ಭಗವದ್ಗೀತೆ ನಿಮ್ಗೆ ಅಷ್ಟು ಆಕರ್ಷಣೀಯ ಅನಿಸ್ಲಿಲ್ಲ ಅಂತಂದ್ರೆ ಅಲ್ಲಿ ತಪ್ಪಿರೋದು ನನ್ನಿಂದ. ನಾನ್ ನಿಮ್ಗೆ ಅದನ್ನ ಮುಟ್ಟಿಸ್ಲಿಕ್ಕೆ ಆಗ್ದಲೇ ಇರ್ಬೋದು. ಆದ್ರೆ ಆ ಕೃಷ್ಣ ಹೇಳಿರುವಂತಹ ಭಗವದ್ಗೀತೆ ಅದಕ್ಕೆ ಸರಿ ಸಮಾನವಾದದ್ದು ಯಾವುದೂ ಇಲ್ಲ. ಸೊ ನಿಮ್ಗೆ ಮುಂದೆ ಇನ್ನ ಒಳ್ಳೆ ಒಳ್ಳೆ ಟೀಚರ್ಸ್ ಬರ್ತಾರೆ. ನಿಮ್ಗೆ ಈ ಜ್ಞಾನವನ್ನ ನೀವು ಇನ್ನ ಚೆನ್ನಾಗಿ ನೀವು ಅರ್ಥ ಮಾಡ್ಕೋತೀರಾ, ಮತ್ತೆ ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿರುವಂತಹ ಜ್ಞಾನ. ಅದಕ್ಕೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೇಡಿ. ನೀವು ಲೆವೆಲ್ 2ಗೆ ಬನ್ನಿ, ಲೆವೆಲ್ 3ಗೆ ಬನ್ನಿ. ಭಕ್ತಿ ಶಾಸ್ತ್ರನೂ ಸಹ ನೀವು ಮಾಡ್ಕೊಳ್ಳಿ. ಈ ಜ್ಞಾನವನ್ನ ಪರಿಪೂರ್ಣವಾಗಿ ನೀವು ಅದರ ಏನು ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ. ಹರೇ ಕೃಷ್ಣ. ಮತ್ತೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ತಿಳಿದೋ ತಿಳಿದಲೆ ಸೊ ಅದಕ್ಕೆ ಕ್ಷಮೆ ಇರ್ಲಿ.